ತರುಣಿ ಕಾಂಚನ ಮಾಲಿನಿಯು ಸಗ ಹರುಷದಿಂದಿರದವಳನಿ ದ್ವಾರಕೆಗೆ ಸಂಬಂಧಿಸಿದ ಕುಶಸ್ಥಲಿ ಎನ್ನುವಂತಹ ಪ್ರದೇಶದಲ್ಲಿ ಅಧಿಕಾರವನ್ನು ನಡೆಸುವ ನಾನು ಸತ್ರಾಜಿತ ನಾಮಕ ಕಾಂಚನ ಮಾಲಿನಿ ನಾಮಕಳಾದವಳನ್ನು ಕೈ ಹಿಡಿದು ದಾಂಪತ್ಯ ಜೀವನದ ಸಮರಸದ ಸಂಬಂಧದಿಂದಲೇ ಅದರ ಫಲೋದಯವಾಗಿ ಒಬ್ಬಳಾಕೆ ಮಗಳನ್ನು ಹೊಂದಿದೆ. ಸತ್ಯಭಾಮ ಪೃಥ್ವಿ ತತ್ವವೇ ಅಧಿಕವಾಗಿ ಉಳ್ಳ ಸತ್ವ ರಜಸ್ಸು ತಮಸ್ಸು ಮೂರೂ ಗುಣಗಳು ಮೇಳೈಸಿ ಹುಟ್ಟಿದಂತಹ ಶಿಶು ಇದು ಅನ್ನುವ ಹಾಗೆ ತ್ರಿಕಾಲಜ್ಞಾನಿಗಳೇ ಬಂದಾಡಿದರು. ಆದ್ದರಿಂದಲೇ ಸತ್ಯಭಾಮ ಅನ್ನುವಂತಹ ಹೆಸರನ್ನು ಇರಿಸಿ ಅವಳನ್ನು ಬೆಳೆಸ್ತಾ ಬಂದೇ ಯೋಗ್ಯ ಪ್ರಾಯಕ್ಕೆ ಬಂದಿದ್ದಾಳೆ. ಆದರೆ ಇಷ್ಟರ ತನಕ ಸುಖ ಸಮೃದ್ಧಿಯಲ್ಲೇ ಇದ್ದಂತಹ ನಮ್ಮ ಕುಶಸ್ಥಳಿಯಲ್ಲಿ ಯಾವ ದೈವದ ಕೋಪವು ಇನ್ನಾವ ಮುನಿಯ ಶಾಪವು ಆವರಿಸಿದಂತಹ ಬರಗಾಲವನ್ನು ಎಣಿಸಿದರೆ ಮನಸ್ಸಿಗೆ ವೇದನೆಯಾಗಿದೆ. ಇಂದು ಧರನನು ಪೂರ್ವ ಜನ್ಮದಿ ಮಂದ ಭಾಗ್ಯನು ಆದಿನಿ ಪರಿಮಂದು ಗಾಣಿನೆನು ತಲಿ ಮಂದ ಭಾಗ್ಯನು ಆದಿನಿ ಪರಿಮಂದು ಗಾಣಿನು ತಲಿ ಇಂದು ತರನ ಪೂರ್ವ ಜನ್ಮದಿ ಚಂದದಿ ದಚ್ಚಿಸದ ಕಾರಣ ಸುಖ ಕಷ್ಟಗಳಿಗೆಲ್ಲ ಕರ್ಮವೇ ಕಾರಣವಾಗುತ್ತದೆ ಎನ್ನುವುದು ಪ್ರಾಜ್ಞರ ಮತ. ಅದು ಕೇವಲ ನಾವು ಈಗಗೈದ ಕರ್ಮವೇ ಆಗಿರಬೇಕೆಂದೇನೂ ಇಲ್ಲ. ಪ್ರಾರಬ್ಧ ಅಂತ ಒಂದಿದೆ. ಪೂರ್ವ ಜನ್ಮದಲ್ಲಿ ಎಸಗಿದಂತಹ ಕರ್ಮಕ್ಕನುಗುಣವಾದ ಫಲವನ್ನು ಅನುಭವಿಸುವುದಕ್ಕಾಗಿ ಈ ಪೃಥ್ವಿಯಲ್ಲಿ ನಾವು ಜನ್ಮಿಸ್ತೇವೆ. ನಮಗೊದಗಿದ ಬರಗಾಲದ ಬೇಗೆಯನ್ನು ಆಲೋಚಿಸಿದರೆ ನನ್ನ ಮನಸ್ಸಿಗೆ ಒಂದು ಕಳವಳ ಆರಂಭವಾಗಿದೆ. ಎಲ್ಲಿಯೋ ಪೂರ್ವ ಜನ್ಮದಲ್ಲಿ ಆ ಇಂದುಧರನನ್ನು ನಾವು ಪೂಜಿಸದೇ ಇದ್ದದ್ದರ ದುಷ್ಪರಿಣಾಮವೇ ಇಂದೀಗ ಅನುಭವಿಸ್ತಾ ಇದ್ದೆವು. ರಾಜ ಕಾಲಸ್ಯ ಕಾರಣಂ ಅಂತ ಒಂದು ಮಾತಿದೆ.
ಪ್ರಜೆಗಳ ಸುಖಕ್ಕಾಗಲಿ ಕಷ್ಟಕ್ಕಾಗಲಿ ಅರಸನಾದವನೇ ಹೊಣೆಯಾಗಿರ್ತಾನೆ. ಯಾವ ದೇಶದಲ್ಲಿ ಅರಸನಾದವ ಧರ್ಮಪಥದಲ್ಲೇ ಸಂಚರಿಸ್ತಾನೆ, ಪ್ರಜೆಗಳನ್ನು ನ್ಯಾಯ ನಿಷ್ಠೂರದಿಂದ ಸಂರಕ್ಷಿಸುವುದಕ್ಕೆ ಮುಂದಾಗುತ್ತಾನೆ, ಅಂತಲ್ಲಿ ಸದಾ ಕಾಲ ಕ್ಷೇಮವೇ ಇರ್ತದೆ. ನಮ್ಮ ಆಳ್ವಿಕೆಯಲ್ಲಿ ತಪ್ಪಿದ್ದಿಲ್ಲ. ಅಧರ್ಮ, ಕಳವು, ಕೊಲೆ, ಹಾದರ, ಸುಲಿಗೆ ಇಂತಹದ್ದು ಯಾವುದು ನಮ್ಮ ದೇಶದಲ್ಲಿಲ್ಲ. ಆದರೂ ಇಂತಹ ಒಂದು ಸ್ಥಿತಿ ಬರ್ತದೆ ಎಂದಾದರೆ ಏನರ್ಥ? ವರ್ಣಾಶ್ರಮ ಧರ್ಮಗಳಲ್ಲಿ ನ್ಯೂನತೆ ಇಲ್ಲ, ಎಸಗಬೇಕಾದಂತಹ ಕರ್ಮಗಳಿಗೆ ಲೋಪ ಇಲ್ಲ. ಹಾಗಿದ್ರೂ ಬಂದಿದೆ ಅಂತಾದರೆ ಪೂರ್ವಕೃತ ಅಥವಾ ದೈವಶಾಪ. ಹಾಗಿದ್ರೆ ಇದನ್ನು ಹೇಗೆ ಪರಿಹರಿಸೋಣ? ಆಗ ತಿಳಿದವರಾಡಿದು ಅತಿ ಶೀಘ್ರವಾಗಿ ಒಲಿಯುವಂತಹ ದೇವರು ಅಂದರೆ ಸೂರ್ಯ. ಅವ ಕರ್ಮ ಸಾಕ್ಷಿ. ಆದ್ದರಿಂದ ಅವನನ್ನೇ ಭಜಿಸುವುದರ ಮೂಲಕವಾಗಿ ಅವನ ಅನುಗ್ರಹವನ್ನು ಸಂಪಾದಿಸುವುದಕ್ಕೆ ಮುಂದಾಗುವುದು ಒಳ್ಳೆಯದು. ಸತ್ರಾಜಿತಾಂ. ಇಷ್ಟು ಹಿರಿಯರಿಂದ ನಮಗೆ ನಿರ್ದೇಶನ ಸಿಕ್ಕಿದ ಮೇಲೆ ಸುಮ್ಮನೆ ಕಾಲಹರಣ ಮಾಡಲಿಕ್ಕುಂಟು. ಈಗಲೇ ಬರಗಾಲದ ಬೇಗ ಸಹಿಸಲಿಕ್ಕಾಗೋದಿಲ್ಲ. ಶೀಘ್ರವಾಗಿ ಸೂರ್ಯನನ್ನು ಒಲಿಸಿ. ಇದುವೇ ಪ್ರಶಸ್ತವಾದಂತಹ ತಾಣ. ಶುದ್ಧ ಸ್ನಾನವನ್ನು ಪೂರೈಸಿಯಾಗಿದೆ, ಮನಸ್ಸು ಶುದ್ಧವಾಗಿದೆ. ಭಾಸ್ಕರನ ಕುರಿತಾಗಿಯೇ ಧ್ಯಾನಸ್ಥನಾಗ್ತೇನೆ. ಜಯತು ಜಯ ಮಾರ್ತಾಂಡ ವೀರನೇ, ಜಯತು ಜಯ ವರ ಕಾಶ್ಯಪಾಯನಿಯೇ, ಜಯತು ವಾರಿಜ ಮಿತ್ರ ರವಿ ತ್ರೈಲೋಕ ಜನ ಬಂಧು, ಜಯತು ಛಾಯಾಪತಿ ಭಾನುವಿ ಜಯ ವಿನುತ, ಜಯ ಜಯ ಪೊಡವಿಪನಿನ್ನಯ ದೃಢ ಭಕುತಿಗೆ ನಾನು ಒಡವಿಪ ಒಡಬಡುತ್ತಲಿ ನಿಡಿಗೆ ತಂದೆನು ನುಡಿ ಮನದಿಷ್ಟವನು, ಬಿಡು ಬಿಡು ಚಿಂತೆಯ ಪೊಡವಿಪ ನಿರ್ಣಯ ದೃಢ ಭಕುತಿಗೆ ನಾನು ಒಡವಿಪ. ಅನನ್ಯ ಭಕ್ತಿ ಭಾವದ ತಪದಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ಎದ್ದೇಳಯ್ಯ ಮನಸ್ಸಿನ ಎನ್ನುವುದೇನೈ ನಿನ್ನ ಮನಗೆ ಶ್ರುತವಿನ್ನಯ ಮನದಿರವು, ಎನ್ನುವುದೇನೈ ನಿನ್ನ ಮನಗೆ ಶ್ರುತವಿನ್ನಯ ಮನದಿರವು, ಧನ್ಯನಾದೆ ತನ್ನ ಭಾಗ್ಯವಿ ಎಂದ ರಕ್ಷಿಸುವುದೇವ. ಎನ್ನುವುದೇನೈ ನಿನ್ನ ಮನಗೆ ಶ್ರುತವಿನ್ನಯ ಮನದಿರವು, ಶ್ರುತವಿನ್ನಯ ಮನದಿರವು. ಕರ್ಮಸಾಕ್ಷಿ ಸೂರ್ಯನಾರಾಯಣ, ನಿನ್ನ ಚರಣಾರವಿಂದಗಳಿಗೆ ಮತ್ತೊಮ್ಮೆ ಮಠದೊಮ್ಮೆ ಸಾಷ್ಟಾಂಗ ಪ್ರಣಾಮ. ಶುಭಮಸ್ತು. ಇಳೆಯಲ್ಲಿ ನಡೆಯುವಂತಹ ಸಕಲ ಕರ್ಮಗಳಿಗೂ ಸಾಕ್ಷಿ ರೂಪನಾಗಿದ್ದುಕೊಂಡು ಸದಾಕಾಲ ಲೋಕಾನುಗ್ರಹಕಾರಕನಾಗಿ ಒದಗುವಂತಹ ಮಹಾಮಹಿಮನು ನೀನು ಒಲಿದು ಬಂದೆಯಾತನು.
ನಿಜ. ಬೇಕಾದ್ದನ್ನು ಕೇಳುವನ್ನು ಹಾಗೆ ಅವಕಾಶವನ್ನು ಕೊಟ್ಟೆಯಾ ತಂದೆ? ಹೌದಯ್ಯ. ಅಯ್ಯೋ, ನಿನಗೆ ಹೇಳುವುದಕ್ಕೇನಿದೆ, ಎಲ್ಲವನ್ನೂ ತಿಳಿಯಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವನು ನೀನು. ಓಹೋ, ಯಾವ ಕಾರಣಕ್ಕಾಗಿ ನಾನು ನಿನ್ನನ್ನು ಧ್ಯಾನಿಸಿದ್ದೇನೆ ಅನ್ನುವುದನ್ನು ನೀನು ತಿಳಿಯುವುದಕ್ಕೆ ಸಮರ್ಥನಲ್ಲದೆ ಇದ್ದವೇನೂ ಅಲ್ಲ. ಆದರೂ ನನ್ನ ಬಾಯಿಂದಲೇ ಕೇಳಬೇಕು ಅನ್ನುವ ಅಪೇಕ್ಷೆ ಆಗಿರಬೇಕು. ಸರಿ ಪ್ರಭು, ಕೇವಲ ನನಗಾಗಿ ನಿನ್ನನ್ನು ನಾನು ಧ್ಯಾನಿಸಿದ್ದೆ, ಮತ್ತೆ ನಮ್ಮವರಿಗಾಗಿ ಧ್ಯಾನಿಸಿದ್ದೇನೆ. ನಾಡಿನವರಿಗೆ ಭೀಕರವಾದ ಬರಗಾಲದಿಂದ ನಮ್ಮವರೆಲ್ಲ ಕಂಗೆಟ್ಟು ಹೋಗಿದ್ದಾರೆ. ಸರಿ, ಉಣ್ಣುವುದಕ್ಕಿಲ್ಲ, ಉಡುವುದಕ್ಕಿಲ್ಲ, ವೆಚ್ಚಕ್ಕಿಲ್ಲ ಅನ್ನುವಲ್ಲಿಗೆ ಬಂದು ಮುಟ್ಟಿದ ಸ್ಥಿತಿ. ಆದ್ದರಿಂದಲೇ ಏನಾದರೂ ನಮ್ಮ ಸಂಕಟವನ್ನು ಪರಿಹಾರ ಮಾಡುವಂತಹ ಒಂದು ಅನುಗ್ರಹವನ್ನು ಮಾಡಿ. ಇಂದೆನಲ ಭೂಕಾಂತನಿಗೆ ವರಸ್ಯ ಮಂತಕ ರತ್ನವನು ವರಸ್ಯಮಂತಕ ರತ್ನವನು ಸಂತಸದಲ್ಲಿ ಕರುಣಾಂತಕರಣದಿಗೆ ಗಾತ ಭಕ್ತನು ಅವನು ದಿನ ದಿನ ಅಷ್ಟಮ ಭಾರ ಕನಕವನು ಮಣಿ ಕೊಡುವುದು ನಿನಗೆ ಚಲಿಸಿದು ದುರ್ಭಿಕ್ಷಾದಿ ಬಯಲ್ಗಳು ಎನ್ನುತ್ತ ಬರದಿ ತಿರಳಿ ಎನ್ನುತ್ತ ಭರದಿ ತಿರಳಿ ಭಕ್ತಿಭಾವದಿಂದ ತಪಸ್ಸನ್ನು ಆಚರಿಸಿದೆ. ನಿನ್ನ ಸ್ವಾರ್ಥಕ್ಕಾಗಿ ಅಲ್ಲ, ನೀನಾಳುವಂತಹ ನಾಡಿನ ಜನರಿಗೆ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ, ಪರಿಹರಿಸುವುದಕ್ಕಾಗಿ ರಾಜನಾಗಿದ್ದುಕೊಂಡು ತಪಸ್ಸನ್ನಾಚರಿಸಿ ಅವರ ಕಷ್ಟವನ್ನು ಪರಿಹರಿಸಬೇಕು ಎನ್ನುವ ಹಾಗೆ ನನ್ನನ್ನು ಮೆಚ್ಚಿಸಿದೆ. ಪ್ರತ್ಯಕ್ಷನಾಗಿದ್ದೇನೆ. ಬಡವರ ಕಷ್ಟವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಇದು ಶಮಂತಕ ರತ್ನವೊಂದನ್ನು ನಿನಗೆ ಕರುಣಿಸುತ್ತೇನೆ. ಹೌದಪ್ಪ, ಇದರ ವಿಶೇಷತೆ ಏನು ಗೊತ್ತೇ? ಅನನ್ಯ ಭಕ್ತಿ ಭಾವದಿಂದ ಪೂಜಾ ಮಂದಿರದಲ್ಲಿ ನಿತ್ಯವೂ ಇರಿಸಿ ಅದನ್ನು ಪೂಜಿಸಿದೆ ಎಂದಾದರೆ ದಿನವೊಂದಕ್ಕೆ 8 ಭಾರದ ಚಿನ್ನವನ್ನು ಕೊಡುತ್ತದೆ. 8 ಭಾಗ ಬಂಗಾರ? ಹೌದಯ್ಯ. ಆದರೆ ಅದನ್ನು ಯಾರು ಧರಿಸುತ್ತಾರೋ ಅವರ ಹಸಿವು ಬಾಯಾರಿಕೆಗಳು ನಿವಾರಣೆಯಾಗುತ್ತದೆ. ಕೇವಲ ಸಂಪದವನ್ನು ಮಾತ್ರ ಕೊಡುವುದಲ್ಲ, ಅಲ್ಲ, ಮಿಕ್ಕುಳಿದಂತಹ ವಿಶೇಷವಾದ ಯೋಗ್ಯತೆಗಳು ಇದಕ್ಕಿದೆ. ಇದರಿಂದಲಾಗಿ ನಿನ್ನ ನಾಡಿಗೆ ಶ್ರೇಯಸ್ಸಾಗುತ್ತದೆ. ಸರಿ, ಶುಭವಾಗಲಿ. ನಾನಿನ್ನು ಸ್ವಸ್ಥಾನವನ್ನು ಸೇರಿಕೊಳ್ಳುತ್ತೇನೆ. ಕರ್ಮಸಾಕ್ಷಿಯ ಪರಮಾನುಗ್ರಹವಾಗಿದೆ. ಪೂಜಾ ಮಂದಿರದಲ್ಲಿ ವಿದ್ಯುಕ್ತವಾಗಿ ಬ್ರಾಹ್ಮಣರ ನಿರ್ದೇಶಾನುಸಾರವಾಗಿದ್ದನ್ನಿರಿಸಿ ಆರಾಧಿಸ್ತಾ ಬರ್ತೇನೆ. ಅನುಗ್ರಹ ಆಗಲಿ. ಚಿತ್ತ ಶ್ರೀ ಹರಿಯೋ ಯದುರಾಜನಿಗೆ ಸಮಂತಕದ ರತ್ನವನು ಬರಿಸಬೇಕೇನು ಚಿತ್ತದಲ್ಲಿ ಆಲೋಚಿಸುತ್ತಲೂ ದಿನ ಪೊರಟ ಚಿತ್ತದಲ್ಲಿ ಆಲೋಚಿಸುತ್ತಲೂ ದಿನ ಪೊರಟ ಭದ್ರಾಜಿತನ ಕಾಣಲಿರುವುದು ಶ್ರೀ
ಅವತಾರವನ್ನು ತಾಳುವುದರ ಮೂಲಕವಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಎನ್ನುವಂತಹ ವಾಕ್ಯದ ಅಡಿಯಲ್ಲಿ ಎಲ್ಲ ವ್ಯವಹಾರಗಳು ಸುಸೂತ್ರವಾಗಿ ಸಾಗುವಂತೆ ನಾನೇ ಸಂಕಲ್ಪಬದ್ಧನಾಗಿದ್ದೇನೆ. ಅಂಶಾವತಾರವೋ ಅಂಶಾಂಶಾವತಾರವೋ ಶೇಷಾವತಾರವೋ ಪೂರ್ಣಾವತಾರವೋ ಹೀಗೆ ಬಹಳ ಬಹಳ ಅವತಾರಗಳನ್ನು ನಾನು ತಾಳಿದೆ. ಅನಂತಾವತಾರಿ ಎಂದೋ ದಶಾವತಾರಿ ಎಂದೋ ಕೆಲವರೆಲ್ಲ ನನ್ನನ್ನು ಹಾಡಿ ಹೊಗಳಿದ್ರು. ಈಗ ಕೃಷ್ಣಾವತಾರದಲ್ಲಿದ್ದೇನೆ. ಕಾಣಿಸಿಕೊಳ್ಳುವುದಕ್ಕೊಂದು ವೇದಿಕೆ ಬೇಕಲ್ಲ. ಅದಕ್ಕಾಗಿಯೇ ಪ್ರಸಿದ್ಧವಾಗಿ ದ್ವಾರಕಾ ನಗರವರ್ತಿಯಾಗಿ ವರ್ತಮಾನ ಕಾಲದಲ್ಲಿ ಶ್ರೀಕೃಷ್ಣ ಎನ್ನುವಂತಹ ಅಭಿಧಾನದಿಂದ ಬಲಭದ್ರನಿಗೆ ಸೋದರನಾಗಿ ನನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇದ್ದೇನೆ. ಯಾದವರ ಪಂಗಡದಲ್ಲಿ ನಾನೊಬ್ಬ ನಾಯಕ ಅಂತ ಗುರುತಿಸಲ್ಪಟ್ಟಿದ್ದೇನೆ. ಒಬ್ಬರಿಗೆ ಬುದ್ಧಿ ಇದ್ರೆ ಮತ್ತೊಬ್ಬರಿಗೆ ಸರಿ ಬುದ್ಧಿ ಇರಬೇಕು ಅಂತ ಏನೂ ಇಲ್ಲ. ಅದರಲ್ಲಿಯೂ ಅನಾಗರಿಕರೆಂದೇ ಹೇಳಲ್ಪಟ್ಟಿರುವಂತಹ ಯಾದವ ವರ್ಗವನ್ನು ಉದ್ಧರಿಸುವ ಉದ್ದೇಶದಲ್ಲೇ ನನ್ನ ಅವತರಣ. ಅವರನ್ನೆಲ್ಲ ತಿದ್ದಿ ತೀಡಬೇಕು ಅಂತಾದ್ರೆ, ಅವರೊಟ್ಟಿಗೆ ಕಲೆತು ಬೆರೆತು ನಾವು ನಲಿದೆವು ಅಂತಾದ್ರೆ ಅವರಿಗೆ ನಾವು ಬಹಳ ಹತ್ತಿರವಾಗುತ್ತೇವೆ. ಆಗ ಅವರನ್ನು ತಿದ್ದುವುದಕ್ಕೆ ಬೇಕಾದಂತೆ ನಡೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಗೋಪಾಲಕರ ಜೊತೆಯಲ್ಲಿ ಪಗಡೆ ಆಡುತ್ತಾ ಇದ್ದೆ. ಆಡುತ್ತಾ 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 ಇದ್ದಂತೆ ಏನೋ ಒಂದು ಪ್ರಕಾಶ, ಏನೋ ಒಂದು ಪ್ರಭೆ. ಸೂರ್ಯ ದೇವರೇ ಕೆಳಗಿಳಿದ್ರು. ಏನು ಪ್ರಕಾಶ, ಏನು ಪ್ರಕಾಶ! ಇಂಥ ಪ್ರಕಾಶ ಕಣ್ಣಿಗೆ ಹೊಡೆಯುವಾಗ ಮುಂದೆ ಹೇಗೆ ಕಾಣುವುದು? ಎಲ್ಲರೂ ಹೇಳಿದ್ರು ಸೂರ್ಯ ಬಂದದ್ದಲ್ಲ, ಸೂರ್ಯ ಬಂದದ್ದಲ್ಲ, ಸೂರ್ಯನ ಹಾಗಿರುವ ಒಬ್ಬ ಬಂದಿದ್ದಾನೆ. ಮತ್ತೆ ನೋಡುವಾಗ ಬೇರೆ ಯಾರೂ ಅಲ್ಲ, ಮತ್ತೆ ನಮ್ಮ ವೃಂದಾವನದ ಅಧಿಕಾರಿಯಾದಂತಹ ಶತ್ರಜಿತ. ಕುಶಸ್ಥಳಿ ಅಂತೂ ಅಲ್ಲಿಗೆ ಹೇಳ್ತಾರೆ. ಶತ್ರಜಿತ ನಮಗೇನು ಬಹಳ ದೂರದವನಲ್ಲ. ವಯೋಮಾನದ ಲೆಕ್ಕ ಮಾಡುವುದಿದ್ರೆ ಅವನನ್ನು ನಾನು ಮಾವ ಅಂತ ಹೇಳಬಹುದಾದ ಪ್ರಾಯ ಅವರದ್ದು. ನಮ್ಮವನೇ. ಯಾದವರಲ್ಲೊಂದು 7-8 ವರ್ಗ ಉಂಟಲ್ಲ, ಅದರಲ್ಲಿ ಒಂದು ಪಂಗಡದ ವಾವ. ಆ ಸ್ಥಳಕ್ಕವ ಅಧಿಕಾರಿ. ನಮ್ಮನ್ನೆಲ್ಲ ಹೇಳುವುದಕ್ಕೆ ಕೇಳುವುದಕ್ಕೆ ಉಗ್ರಸೇನ ಮಹಾರಾಜರು. ಏನಪ್ಪ ಅವರ ವಿಶೇಷತೆ? ಯಾಕಂತಹ ಪ್ರಕಾಶ, ಎಂತಹ ಪ್ರಭೆ, ಎಲ್ಲಿಂದ ಬಂತು ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ ಸೂರ್ಯದೇವರು ಒಲಿದುಕೊಟ್ಟಿರುವಂತಹ ಶಮಂತಕ ರತ್ನ ಅಂತಹ ಒಂದು ಪ್ರಕಾಶವನ್ನು ಪ್ರಭೆಯನ್ನು ಕೊಟ್ಟಿದೆ. ಏನದರ ವಿಶೇಷತೆ ಕೇಳಿದ್ರೆ ಹೇಳ್ತಾರೆ ದಿನವೊಂದಕ್ಕೆ 8 ಭಾರ ಬಂಗಾರವನ್ನು ಕೊಡಬಹುದಾದದ್ದು. ಭಾರ ಅಂದ್ರೆ ಏನು? ಒಂದು ಭಾರ ಅಂದ್ರೆ 12 ಮಣ. ಒಂದು ದಿನಕ್ಕೆ 8 ಭಾರ ಬಂಗಾರ ಕೊಡ್ತದೆ ಅಂತಾದ್ರೆ ದಿನವೊಂದಕ್ಕೆ 96 ಮಣ ಬಂಗಾರ ಕೊಡ್ತದೆ. ಇಷ್ಟು ಬಂಗಾರ ಒಬ್ಬನಿಗೆ ಒಂದು ದಿವಸದಲ್ಲಿ ಉತ್ಪತ್ತಿ ಆಯಿತು ಅಂತಾದ್ರೆ ಊರಿಟ್ಟ ನಾವ. ಅದಕ್ಕೆ ನನಗೂ ಒಂದು ಮನಸ್ಸಾಯ್ತು, ಆ ಮಣಿ ಹೇಗುಂಟು, ಆ ಮಣಿ ನಮ್ಮ ವಶ ಆದ್ರೆ ಹೇಗಾದೀತು, ಅವನಿಗೆ ಅದು ಬೇಕೇ. ಕೊಡುವ ಕಾಲಕ್ಕೆ ಏನೋ ಅವನ ದಾರಿದ್ರ್ಯವನ್ನು ಕಂಡು ಸೂರ್ಯ ಕೊಟ್ಟಿದ್ದಾನೆ ಬಿಟ್ರೆ ಈ ಕಾಲದಲ್ಲಿಯೂ ಅವನಲ್ಲಿ ದಾರಿದ್ರ್ಯ ಉಂಟೆ. ಒಂದು ವಿಷಯದ ನಿವಾರಣೆಗಾಗಿ ಕೊಟ್ಟ ಮೇಲೆ ಅದು ಆದ್ರೆ ಮತ್ತೆ ಅದು ಅವನಲ್ಲಿ ಬೇಕೇ. ಇಂತಹ ಪ್ರಶ್ನೆಗಳಿಗೆಲ್ಲ ಸಮಂಜಸವಾದಂತಹ ಉತ್ತರ ಅವನನ್ನು ಕಂಡುಕೊಳ್ಳೋಣ ಎನ್ನುವ ಭಾವದಲ್ಲಿದ್ದೇನೆ ನಾನು. ಇನ್ನು ತಡ ಮಾಡುವುದಲ್ಲ, ತಡ ಆಗುವಷ್ಟು ಆಗಿದೆ. ಆದಷ್ಟು ನೋಡುವ, ನಮ್ಮಿಂದ ಎಷ್ಟು ಸುಲಭ ಆಗ್ತದೆ ನೋಡು. ಶತ್ರುಗಿತರಲ್ಲಿಗೆ ನೋಡಿ. ತರುಣಿ ಜಲ್ವಿನ ಸತ್ಯಭಾಮಿಯು ಸರಸದಿಂದು ಪವನದೊಳ್ ಆಡುತ್ತ
ಪೂಗಳ ನಾವೆನೆನು ತನಿಕರು ಚದಿಂದ ತರುಣಿ ಚೆಲ್ಬಿನ ಸತ್ಯಭಾಮೆಯು ಸರಸದಿಂದು ಪವನದುಳ್ ಆಡುತ್ತ 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 ಉತ್ತಮರಾದಂತಹ ಮಾತಾಪಿತರಿಗೆ ಮಕ್ಕಳ ಬಿಟ್ಟು ಬರುವುದಕ್ಕೆ ಅದಕ್ಕೊಂದು ಯೋಗ ಬೇಕಂತೆ, ಭಾಗ್ಯ ಬೇಕಂತೆ. ನಾನಾದರೂ ಸಾಮಾನ್ಯ ಹೇಳಿ ಬೃಂದಾವನಾಧಿಕಾರಿಗಳು ಸತ್ರಾಜ ಮಹಾರಾಜರು ಅವರ ಪ್ರೇಮದ ಸುಕುಮಾರಿ ಸತ್ಯಭಾಮೆ ಹೀಗೆಂಬುದಾಗಿ ನಾಮಕರಣ ಮಾಡಿ ಅಕ್ಕರಿಂದ ಸಾಕಿ ಸಲಹಿಕೊಂಡು ಬಂದರು ನನ್ನಪ್ಪ. ಕೌಮಾರೆ ಕಳೆದು ಯೌವನದ ಹೊಸ ಹುತ್ತಲಿಕ್ಕೆ ಆರೈಸಿದ್ದೇನೆ. ಆದರೆ ಯಾಕೋ ಏನೋ ಮನಸ್ಸಿಗೆ ಬೇಸರ. ಕಾರಣ ಉಂಟು. ಜೀವನದಲ್ಲಿ ಮಹತ್ತರವಾದ ಆಶೆ ನೆನೆಸಿಕೊಂಡು ನಾನು ಮತ್ತೇನೂ ಅಲ್ಲ, ಲೋಕೋದ್ಧಾರಕ್ಕಾಗಿ ಶ್ರೀಮನ್ನಾರಾಯಣನೇ ಕೃಷ್ಣಾವತಾರದಲ್ಲಿ ಕಾಣಿಸಿಕೊಂಡಿದ್ದಾನೆ. ಅವರನ್ನೇ ಮದುವೆ ಆಗಬೇಕು, ಅವನ ಬಾಳ ಸಂಗಾತಿ ಆಗಬೇಕು, ಆ ಮುಖೇನವಾಗಿ ನನ್ನ ಜೀವನವನ್ನು ಸಾರ್ಥಕಗೊಳಿಸಬೇಕೆಂಬುದಾಗಿ ಮಹತ್ತರವಂತ ಆಶೆ ನನಗೆ. ಇಂದೋ ನಾಳೆಯೋ ಭಗವಂತ ಆಶಾಪೂರ್ತಿ ಮಾಡ್ತಾನೆ ಎಂಬಂತ ವಿಶ್ವಾಸ ನನಗುಂಟು. ಆದ ಕಾರಣ ಬೇಸರ ಕಳೆಯುವುದಕ್ಕೆ ಬೇಕಾಗಿ ಸಖ್ಯರನ್ನೆಲ್ಲ ಒಡಗೂಡಿಕೊಂಡು ಬಂದವಳು ನಾವು ಉದ್ಯಾನವಕ್ಕೆ. ನೀರಾಟ ಮುಗಿಸಿದೆ, ಇನ್ನು ಸ್ವಲ್ಪ ಹೂ ಕೈಯಬೇಕು ಎಂಬಂತ ಉದ್ದೇಶ ನನ್ನದು. ಸರಸಿದಾಕ್ಷಿ ದುಂಬಿಯಂತೆ ಹರಿ ಬಂದಳು ಸರಸಿದಾಕ್ಷಿ ದುಂಬಿಯಂತೆ ಹಾರಿ ಬಂದಳು ಹಾರಿ ಬಂದಳು ಸುರಭಿಗಂಧ ಬೆಸೆವ ಪೂಗಳನ್ನು ಕೊಯ್ದಳು ಸುರಭಿಗಂಧ ಬೆಸೆವ ಪೂಗಳನ್ನು ಕೊಯ್ದಳು ಹಾರಿ ಬಂದಳು ಧರಿಸಿ ಮಾಲೆ ಮಾಡಿ ಸಲಿಲದಲ್ಲಿ ಬಿಂಬವ ಧರಿಸಿ ಮಾಲೆ ಮಾಡಿ ಸಲಿಲದಲ್ಲಿ ಬಿಂಬವ ಹರುಷಗುಂಡು ಕಂಡು ತನ್ನ ಅಂದ ಚಂದವ ಹರುಷಗುಂಡು ಕಂಡು ತನ್ನ ಅಂದ ಚಂದವ ಸರಸಿದಾಕ್ಷಿ ದುಂಬಿಯಂತೆ ಹಾರಿ ಬಂದಳು ಸುರಭಿಗಂಧ ಬೆಸುವ ಪೂಗಳನ್ನು ಕೊಯ್ದಳು ಸುರಭಿಗಂಧ ಎಸುವ ಪೂಗಳನ್ನು ಕೊಯ್ದಳು ಬಂದಳು ಸತ್ಯಭಾಮೆ ತುಂಬಾ ಶೃಂಗಾರ ಪ್ರಿಯೆ. ಎಷ್ಟು ಅಲಂಕಾರ ಮಾಡಿಕೊಂಡ್ರು ಅದು ಕಡಿಮೆಯೇ ಸರಿ. ಇವತ್ತು ಬೇಕಾದಷ್ಟು ಬಗೆ ಬಗೆ ಹೂಗಳನ್ನು ಕೊಯ್ಬೇಕು, ಮಾಲೆ ಮಾಡಿ ತಲೆ ತುಂಬಾ ಮುಡಿಯಬೇಕು ಎಂಬುದಾಗಿ ಆಶೆ ಪಟ್ಟವಳು ನಾನು. ಆದ ಕಾರಣ ಸುರಗಿ, ಸೇವಂತಿಗೆ, ಮಂದಾರ, ಸಂಪಿಗೆ, ಜಾಜಿ ಇತ್ಯಾದಿ ಇತ್ಯಾದಿ ಎಲ್ಲ ಹೂಗಳನ್ನು ಆರಿಸಿಕೊಯ್ದೆ, ಮಾಲೆ ಮಾಡಿದೆ, ತಲೆ ತುಂಬಾ ಮುಟ್ಟಿಸಿಕೊಂಡಿದ್ದೇನೆ. ಇಷ್ಟೇ ಅಲ್ಲ, ನಾನು ಮನೆಗೆ ಹೋಗಬೇಕು. ಆ ಶ್ರೀಹರಿಯ ಭಾವಚಿತ್ರ ಉಂಟು, ಅದಕ್ಕೆ ಪೂಜೆ ಆಗಬೇಕು. ಅದಕ್ಕೆ ಒಂದಷ್ಟು ಆರಿಸಿ ಮದುವೆನಿಸಿದ ಹಾಗಾಯಿತು. ನೋಡಿ,
ಅಯ್ಯೋ ಪಕ್ಕನೆ ಲಕ ಲಕನೆ ಸ್ಫಟಿಕದ ಹಾಗೆ ಜಲ. ಅದರಲ್ಲಿ ನನ್ನ ಮುಖವನ್ನು ಕಂಡಾಗ ಛೀ ಇಷ್ಟು ಚಂದ ಇದ್ದೇನೆ ನಾನು, ನನಗೆ ಯಾಕೋ ನಾಚಿಕೆ ಆಗ್ತಾ ಉಂಟು. ಓಯ್ ನನ್ನ ಈ ರೂಪವನ್ನು ಕಂಡಾಗ ನನ್ನ ಸ್ವಾಮಿ ಆ ಕೃಷ್ಣ ಪರಮಾತ್ಮ ಮರುಳಾಗಲಿಕ್ಕಿಲ್ವಾ? ನೋಡೋಣ ಅವರನ್ನು ಹೇಗೆ ಬಲೆಯೊಳಗೆ ಹಾಕಬೇಕು ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಏನಂತೆ 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 ಸ್ವಾಮಿ ನಿಮ್ಮ ಮನೆಗೆ ಬರ್ತಾರೆ, ಒಳ್ಳೆದಾಯಿತು. ಇದುವೇ ಸಕಾಲ. ಅವರು ಬರುವ ದಾರಿಗೆ ಅಡ್ಡವಾಗಿ ನಿಂತುಕೊಂಡು ನಾನೇನು ತೋರಿಸೋಕೆ ಮುಂದಾಗ್ತೇನೆ. ಅಂತಗರಿ ಬರುತ್ತಿರುವ ಸಮಯದಿ ಚಿತ್ತದಿ ವರುಜದಲ್ಲಿ ಬಾಮೆಯು ಹತ್ತಿರಾಗುತ್ತ ತಡೆದು ಗಿರಿಧರನೊಡನೆ ಬೆಸಗೊಂಡು ಗಿರಿಧರನೊಡನೆ ಬೆಸಗೊಂಡು ನಮ್ಮಲ್ಲಿ ಮಾವ ಮತ್ತೆ ಬಾವ ಅಂತ ಕರೀಲಿಕ್ಕೆ ಏನು ಮಡಿ ಇಲ್ಲ. ಅದಕ್ಕೆ ಹೆಂಗಿದ್ದ ಬಾವ? ಹೌದು, ಯಾರನ್ನೂ ಕರೀಬಹುದು. ಅಲ್ಲ, ನೀನೀಗ ನನ್ನನ್ನು ಯಾವ ಭಾವದಿಂದ? ನನ್ನ ಅಪ್ಪ ನಿಮಗೆ ಮಾವನಾದ್ರೆ ನನಗೆ ನೀವು ಬಾವ ಅಲ್ವಾ? ನಿನ್ನಪ್ಪ ನನಗೆ ಮಾವ ಬೀಳ್ತಾನೆ. ಹೌದು ಹೌದೌದು ಅಲ್ವಾ? ಆದ ಕಾರಣ ನೀವು ನನಗೆ ಬಾವ ಬೀಳ್ತೀನಿ. ನೀನು ಸತ್ತಮ್ಮಲ್ವಾ? ಸತ್ಯವೇನು ಹೂತಾಗಿದೆ. ಸತ್ಯಮೆ ಸತ್ಯಮೆ ಸತ್ಯಭಾಮೆ ಏನು ಹಿಂದೆ ಮುಂದೆ ಆಗುವುದು ಅದಲ್ಲ. ಮತ್ತೆ ನೀವು ಹುಟ್ಟಿದಾಗ ಭಾರಿ ದಾರಿದ್ರ್ಯ ಬಂದಿತ್ತಂತೆ, ಈಗ ಊರನ್ನು ನೋಡಿದ್ರೆ ಏನು ಏನು ಹೌದಲ್ಲ. ಹುಟ್ಟಿದ ದಾರಿದ್ರ್ಯಕ್ಕಾಗಿ ಅಲ್ಲ, ನಾನು ಹುಟ್ಟಿದ ಭಾಗ್ಯ ಅದು. ಹೌದು, ಕಾರಣ ಉಂಟು. ದಾರಿದ್ರ್ಯ ಬಂತ ಸೂರ್ಯದೇವನು ಒಲಿಸಿ ನನ್ನಪ್ಪ ದಿವ್ಯವಂತಹ ಮಣಿಯೊಂದನ್ನು ತಂದಿದ್ದಾರೆ. ಈಗ ನನ್ನನ್ನು ಯಾಕೆ ನಿಲ್ಲಿಸಿದ್ದು? ಎಲ್ಲಿಗೆ ಗಮನ ಪೇಣ್ ಅರವಿಂದ ಲೋಚನ ಪೋಪುದಲ್ಲಿ 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 ಎಲ್ಲಿ ಆ ಆ ಕಾರಣ ಬಂದೆ ಪೋಪೋದಲ್ಲಿ ನೀನು ಎತ್ತನಿಂದ ತಂದೆ ಏನು ಕಾರಣ ಬಂದೆ ಪೋಪೋದಲ್ಲಿ ನೀನು ಎತ್ತನಿಂದ ತಂದೆ ಏನು ಕಾರಣ ಬಂದೆ ಪೋಪುದಲ್ಲಿ ಎಲ್ಲಿಗೆ ಗಮನ ಬೆಳರವಿಂದ ಲೋಚನ ಪೋಪುದಲ್ಲಿ ಪೋಪುದಲ್ಲಿ ಓ ಎನ್ನ ಭಾಗ್ಯದ ದೇವತೆಯೇ ಸತ್ಯಭಾಮ, ನಿನ್ನನ್ನು ನೋಡಿದಾಗ ಪಕ್ಕ ನಾನೊಂದು 19 ವರ್ಷ ಹಿಂದೆ ಹೋಗಿಬಿಟ್ಟೆ. ಏನೋ ಒಂದು ನೆನಪು. 19 ವರ್ಷ ಹಿಂದೆ ಹೌದು, ಹೀಗಿದ್ದು ನಾನು ಹೀಗಿರ್ಲಿಲ್ಲಪ್ಪ. ಹೌದೌದು ಅಲ್ವಾ? ಓ ಅರವಿಂದ ಲೋಚನ ಎನ್ನ ಭಾಗ್ಯದೊಡೆಯ,
ಉದ್ಯಾನವನದಾರಿಯಾಗಿ ಎಲ್ಲ ಹೆಣ್ಮಕ್ಕಳು ನನ್ನನ್ನು ನೋಡಿದ್ರೆ ಅದೇ ಹೇಳು, ಅರವಿಂದ ಲೋಚನ ಅರವಿಂದ ಲೋಚನ ಅಂತ. ಹೌದು. ಎಲ್ಲಿ ಅರವಿಂದವೋ ಎಲ್ಲಿ ಲೋಚನವೋ ಅಲ್ಲ, ಅದು ಹೆಣ್ಮಕ್ಕಳಿಗಿದ್ರೆ ಚಂದ. ಕೇಳುವ ಹಾಗುಂಟಲ್ಲ ಕಣ್ಣುಗಳು, ಕಮಲ ನಯನ ಹ. ಕುಸುಮ ಬಾಣದ ಪಿತ ನೀನು ದೇವಾ. ಈ ಉದ್ಯಾನವನದಾರಿಯಾಗಿ ಯಾವುದೋ ಒಂದು ನಿರ್ದಿಷ್ಟವಾದ ಗುರಿಯನ್ನು ಸೇರುವಂತಹ ಉದ್ದೇಶದಿಂದ ಆತುರನಾಗಿ ಅಡಿ ಬಂದಿಡ್ತಾ ಹೋಗ್ತಾ ಇದೆಯಲ್ಲ. ನೀ ಬಂದು ನನ್ನನ್ನು ಮಾತಾಡಿಸಿದ್ದರಿಂದ ತಡೆ ಎಷ್ಟಾಯ್ತು ಗೊತ್ತುಂಟ? ಅಲ್ಲ, ಯಾವ ಕಡೆಯಿಂದ ಬಂದವರು? ನಾ ಬಂದದ್ದು ದ್ವಾರಾವತಿಯಿಂದ. ಯಾವ ಕಡೆಗೆ ಪ್ರಯಾಣ? ಏನು ಉದ್ದೇಶ? ಯಾವ ಕಡೆಗೆ ಅಂದ್ರೆ ಯಾರಲ್ಲಿ ಏನು ಹೇಳುವಂತಹ ತವಕ ನನ್ನಲ್ಲಿ ಹೇಳ್ಬಾರ್ದ? ಅಲ್ಲ, ನಿನ್ನಲ್ಲಿಯೇ ಹೇಳಬೇಕು ಅಂತ ಇಲ್ಲ, ಅಲ್ಲ ನಿನ್ನಲ್ಲಿ ಹೇಳಬಾರ್ದು ಅಂತಲೂ ಇಲ್ಲ. ಅಲ್ಲ, ನನ್ನಲ್ಲಿಯೂ ಹೇಳದಂತಹ ಅಷ್ಟು ಗೌಪ್ಯವಾದ ವಿಚಾರ ಏನದು? ಅಲ್ಲ, ಕೆಲವು ಸಲ ಏನಾಗ್ತದೆ ಗೊತ್ತಾ? ಏನು? ಹೆಣ್ಮಕ್ಕಳಲ್ಲಿ ಹೇಳಿದ್ರೆ ಅವರು ಮತ್ತೆ ಎಲ್ಲರಲ್ಲೂ ಹೇಳಿಬಿಡ್ತಾರೆ. ಗಾಳಿಯ ಕೈಯಲ್ಲಿ ಕಸ್ತೂರಿ ಕೊಟ್ಟ ಹಾಗೆ ಅಂತ. ಆಗಲ್ವಾ? ಎರಡೂ ಕಿವಿಯಲ್ಲಿ ಕೇಳಿ ಒಂದೇ ಬಾಯಿಯಲ್ಲಿ ಹೇಳುವುದು ಹೆಣ್ಣುಮಕ್ಕಳಿಗೆ ಸಹಜ ಧರ್ಮ. ಹೌದು. ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡುವುದು ಗಂಡು ಮಕ್ಕಳಿಗೆ ಧರ್ಮ. ಕೆಲವು ಮಾತ್ರ ಬರ್ತದೆ ಬಾಯಿಯಲ್ಲಿ, ಕೆಲವೆಲ್ಲ ಬರುವುದೇ ಇಲ್ಲ. ಎಂತಹ ಗುಟ್ಟಿನ ವಿಚಾರವಾದ್ರೂ ಕೂಡ ಗಂಡಸರು ಬಾಯಿಯಲ್ಲಿ ಹೆಚ್ಚು ತೆಕ್ಕೊಳ್ತಾರೆ, ಬಿಟ್ರೆ ಬಾಯಲ್ಲಿ ಬಿಡುವುದು ಕಡಿಮೆ. ಹೌದಾ? ನೀನು ಬೇರೇನು ಎಣಿಸಬೇಡ. ಇಲ್ಲ 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 ಇಲ್ಲ, ಎಂತಹ ಗುಟ್ಟಾದ್ರೂ ಕೂಡ ನಿಮ್ಮ ಬಾಮೆ ನಾನು ಹೇಳಲಿಕ್ಕೆ. ಹೌದಲ್ಲ? ಸತ್ಯ ಹೇಳ, ನಾ ಹೊರಟದ್ದು ಇಲ್ಲಿಗೆ ಬಂದೆ. ನೀರಜ ಮುಗಿಗೆ ಏಳು ತವ ಪಿತ ವೀರ ನೃಪಾಲನೊಳು ನೀರದ ಮುಖಿಗೇಳು ತವ ಪಿತ ವೀರ ನೃಪಾಲನೊಳು ತವ ಪಿತ ವೀರ ನೃಪಾಲನೊಳು ನೀರದ ಸಖದಯ ತೋರಿದ ಮಣಿಯನು ನೀರದ ಸಖದಯ ತೋರಿದ ಮಣಿಯನು ತೋರುತ್ತಲು ಇಯಲು ಸಾರಿದೆನು ನೀರಜ ಮುಖಿಗೇಳು ತವ ಪಿತ ವೀರ ನೃಪಾಲನೊಳು ಕೇಳು ನೀರಜ ಮುಖಿ ತವ ಪಿತ ವೀರ ನೃಪಾಲನೊಳು. ವಯ್ಯಾರಿಯಾದಂತಹ ನಿನ್ನನ್ನು ಕಂಡಾಗ ಮನಸ್ಸಿಗೆ ಅಷ್ಟೋ ಇಷ್ಟೋ ನೆಮ್ಮದಿ ಆಯಿತು, ಸಂತೋಷ ಆಯಿತು. ಹೌದೇ? ಆದ್ರೆ ಬಹಳಷ್ಟು ಆತುರದ ಕೆಲಸ ಇದ್ದದ್ದರಿಂದ ಧಾವಾಂತದಿಂದ ನಾನು ಗಮಿಸ್ತಾ ಇದ್ದೆ. ಯಾಕೆ ಎಷ್ಟು ತುದಿತಾ ಅಂತ ಹೇಳಿ? ಬೇರೆ ಎಲ್ಲಿಗೂ ಅಲ್ಲ, ಮತ್ತೆ ಕುಶಸ್ಥಳಿಗೆ. ಕುಶಸ್ಥಳಿ ಅದು ನಮ್ಮದೇ ಅಲ್ವಾ? ನಿನ್ನ ತಂದೆಯವರು ಹೇಗಿದ್ದಾರೆ? ಅಯ್ಯೋ, ಅಷ್ಟು ಉದ್ದ ಯಾಕೆ? ಯಾಕೆ? ಮಾವ ಹೇಗಿದ್ದಾರೆ ಕೇಳಬಹುದಲ್ಲ? ಆಯ್ತಾಯ್ತು. ನಿನ್ನ ಅಪ್ಪ ನನ್ನ ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದಾ? ಆರೋಗ್ಯವಂತರಾಗಿದ್ದಾರೆ. ಸರಿ. ಈಗ ನಿದ್ದೆ ಬರ್ತದವರಿಗೆ? ಯಾರು ಹೇಳಿದ್ರು ಬರುವುದಿಲ್ಲ ಅಂತ ಹೇಳಿ? ಬರ್ತದಾ? ಏನು ಬಾರದೆ? ಕೆಲವರೆಲ್ಲ ಈಗ ಹೇಳ್ತಾರೆ. ಹಾಯಾಗ ಮಲಗಿದ್ದಾರೆ. ಯಾಕೆ ಗೊತ್ತಾ? ಕೆಲವರೆಲ್ಲ ಹೇಳ್ತಾರೆ ಚೋರು ಹಸಿವೆ ಆದ್ರೂ ನಿದ್ದೆ ಬರುವುದಿಲ್ಲ, ತುಂಬಾ ಹೊಟ್ಟೆ ತುಂಬಿದ್ರೂ ನಿದ್ದೆ ಬರುವುದಿಲ್ಲ, ನಿದ್ದೆ ಹೆಚ್ಚಾದ್ರೂ ನಿದ್ದೆ ಬರುವುದಿಲ್ಲ, ಒಂದು ಸಲ ಬಡತನ ಇರುವಾಗಲೂ ನಿದ್ದೆ ಬರಲಿಲ್ಲ, ಈಗ ಜೋರು ಸಂಪಾದನೆ ಆಗುತ್ತಾ ಉಂಟು ಎನ್ನುವುದರಿಂದಲೂ ನಿದ್ದೆ ಬರುವುದಿಲ್ವಾ ಕೇಳಿದ್ದಷ್ಟೇ. ಬರ್ತದೆ. ನಿಮ್ಮಲ್ಲಿ ಒಂದು ಹೊಸ ಮಣಿ ಉಂಟಂತೆ. ನಾ ಕೇಳಿದ ಹಾಗೆ ನಿಮ್ಮಲ್ಲಿ ನೀನೊಂದು ಮಣಿ ಬಿಟ್ರೆ ಬೇರೆ ಮಣಿ ಇತ್ತೀಚೆಗೊಂದು ಸಿಕ್ಕಿದೆಯಂತೆ. ಹೌದು, ಈ ಮೊದಲು ಒಂದೇ ಕನ್ಯಾಮಣಿ ಇತ್ತದ್ದು. ಹೌದು. ಈಗ ಅಲ್ಲ, ಈಗ ಶಮಂತಕ ಮಣಿ ಉಂಟು. ಹೌದಲ್ಲ? ಸೂರ್ಯ ದತ್ತವಾದ ಅದು ಎಲ್ಲ ಊರಲ್ಲಿ ಪ್ರಚಾರ ಉಂಟು. ನಿನ್ನ ಅಪ್ಪನ ಮಣಿಯೊಂದು ನೋಡುವ ಅಂತ. ಹೌದಾ? ಹೇಗುಂಟು ಗೊತ್ತುಂಟ? ಲಕ 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 ಲಕನ ಹೊಳೆಯುತ್ತಾ ಉಂಟು. ನಿನ್ಗಿಂತಲೂ. ಹೌದಪ್ಪ, ಹೌದು. ಏನು ಯೋಗಿಟ್ಟದರದ್ದು? ದಿನವೊಂದಕ್ಕೆ 10, 12, 14 ಕಂಡುಗ ಬಂಗಾರ. ಅಯ್ಯೋ, ಮತ್ತೆ ಅಂತಹ ಯೋಗ್ಯ ಉಳ್ಳದ್ದು. ಅಲ್ಲ, ಲೆಕ್ಕ ಎಲ್ಲ ನಮಗೆ ಸರಿ ಗೊತ್ತುಂಟು ಅದರದ್ದು. ಅದನ್ನು ನೋಡೋದಕ್ಕೆ ಬಂದದ್ದ? ನೀನೇನು ಸಾಲದು ಬಂಗಾರ ಹಾಕಿದ್ದ ಲೆಕ್ಕದಲ್ಲಿ. ಅಲ್ಲ, ಈ ಕನ್ಯಾಮಣಿ ಸಾಕಾಗುದಿಲ್ವಾ? ಅಲ್ಲ, ಕನ್ಯಾಮಣಿ ಅಂತಲ್ಲ, ಮತ್ತೆ ನಿನ್ನ ಅಪ್ಪನಲ್ಲಿ ಉತ್ಪತ್ತಿಯಾಗುವ ಬಂಗಾರ ನೋಡಿದ್ರೆ ನೀ ಯಾರು ಬಂಗಾರಪ್ಪನ ಮಗಳಲ್ವ? ಇಷ್ಟೇ ಬಂಗಾರ ಅಯ್ಯೋ ಹಾಕಿದ್ದು. ದೇವರೇ, ಸತ್ಯಭಾಮೆಗೇನು ಅಷ್ಟು ಅರಿವಿಲ್ವೋ, ಪರಿಜ್ಞಾನವಿಲ್ವೋ? ಲೆಕ್ಕಕ್ಕಿಂತ ಹೆಚ್ಚು ಹಾಕಿದ್ರೆ ಹೇಗೆ ಕಾಣ್ತದೆ? ಹೇಗೆ ಕಾಣ್ತದೆ? ಅದು ಗಾಡಿ ಎತ್ತಿನಾಗಿ ಹಾಕ್ತಾ ಕಾಣ್ತದೆ. ಮತ್ತೊಂದು ಎಷ್ಟು ಬೇಕೋ ಅಷ್ಟು.
ಮತ್ತೆ ಲೆಕ್ಕಕ್ಕಿಂತ ಹೆಚ್ಚು ಬಂಗಾರ ಹಾಕಿದ್ರೆ ಬಂಗಾರವೇ ಕಾಣುದು ಬಿಟ್ಟರೆ ಹೆಣ್ಣು ಕಾಣುದಿಲ್ಲ. ಸೌಂದರ್ಯ ಅಡಗುತ್ತದೆ. ಹೌದಲ್ಲ? ನಿನ್ನ ಸೌಂದರ್ಯದ ಗುಟ್ಟೆ ಇದ ಅಂತ ಎಷ್ಟು ವರ್ಷ ಆಯ್ತಲ್ಲ. ಹೌದಲ್ಲ? ಅದಲ್ಲ, ನನಗೆ ಅಗತ್ಯ ನಿನ್ನ ಅಪ್ಪನನ್ನು ಕಾಣಬೇಕು. ಹಾಗಲ್ಲ, ಹೋಗ್ಲಿ. ಅಪರೂಪದಲ್ಲಿ ಕಾಣುವುದು ಹಾಗಿಲ್ಲ, ಆಗುವುದು ಮತ್ತೆ. ಸರಸಿದ ಜನ ನುಡಿಯ ಕೇಳುತ್ತಲಿರಲು ಭಾಮಿಯು ತರಗರಿಸುತ್ತಲೀ ಸರಸದಿಂದಲೇ ಮಧುರ ಭಾಷೆಯೊಳಿಂತು ಭಿನ್ನವೀಸಿ ಕಾಮಸನ್ನಿಭ ಮೋಹನಾಂಗ 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 ಆ ಆ ಆ ಸಾಮದುಳ್ಳೆಲ್ಲನು ಬರಿಸು ಸಾಮದುಳ್ಳೆಲ್ಲನು ಬರಿಸು ನಿನ್ನ ಭಾಮೆಯ ಗುಬಿ ನಿನ್ನ ಮನದೊಳಗಿರಿಸು ನಿನ್ನ ಭಾಮೆಯ ಗುಬಿ ನಿನ್ನ ಮನದೊಳಗಿರಿಸು ನಾ ಮನ ಬಿಟ್ಟು ಬಂದಿಗೆ ಬಿಟ್ಟು ಬಂದಿಗೆನು ಮುನ್ನ ಶ್ಯಾಮ ಸುಂದರ ಪೀಳು ಮನದೆಣಿಕೆಯನು ಮುನ್ನ ಶ್ಯಾಮ ಸುಂದರ ಪೀಳು ಮನದೆಣಿಕೆಯನು ಕಾಮ ಸನ್ನಿಭ ಮೋಹನಾಂಗ ಎನ್ನ ಪ್ರೇಮದಿಂದಾಲಿಸು ಕರುಣಾಂತರಂಗ ಮೋಹನಾಂಗ ಭಾವವಿಕಾರ ಆಗುತ್ತಾ ಇದೆಯಲ್ಲ. ಹೌದು ಕೃಷ್ಣ, ಈ ತನಕ ಯಾರಲ್ಲಿಯೂ ಹೇಳದಂತಹ ಸತ್ಯ ವಿಚಾರವನ್ನು ನಿನ್ನಲ್ಲಿ ಹೇಳುವಂತಹ ಸುಯೋಗ ಎಂದು ಕೂಡಿ ಬಂದಿದೆ. ನನ್ನಲ್ಲಿ ಮಾತ್ರವೇ ಹೇಳಬಹುದಾದ, ಹೌದು, ಇದು ತನಕ ಯಾರಲ್ಲಿಯೂ ಹೇಳದಿರುವ, ಈಗ ಹೇಳಬೇಕೆಂದಿರುವ ಅದೇನೇ ಮತ್ತೇನೂ ಅಲ್ಲ. ನನಗೆ ಬುದ್ಧಿ ತಿಳಿದ ಆಮೇಲೆ ನಾನು ನಿನ್ನ ವಿಚಾರವಾಗಿ ತುಂಬಾ ಆಸಕ್ತಿ ಹೊಂದಿದವಳು. ಅದು ಕೆಲವರಿಗೆಲ್ಲ ಹೇಳಿ ನನ್ನ ವಿಷಯ ನನ್ನ ನೋಡುವುದಕ್ಕಿಂತ ಮೊದಲೇ ಗೊತ್ತು. ಯಾಕಂದ್ರೆ ಕೃಷ್ಣಲೀಲೆ, ಹರಿ ಸಂಕೀರ್ತನೆ ಇದನ್ನೆಲ್ಲ ಕೇಳುವುದಕ್ಕೆ ಬೇಕಾಗಿ ನಾನು ಆಗಾಗ ತಿಳಿದವರ ಬಳಿಗೆ ಹೋಗಿ ಕೇಳ್ತಾ ಇದ್ದೆ. ಅಯ್ಯೋ, ನನ್ನ ಲೀಲೆಯ ಪ್ರಸಂಗದಲ್ಲಿ ಏನು ಕೇಳ್ತಿ? 100ಕ್ಕಿಂತ ಹೆಚ್ಚು. ಬಾಲ್ಯದಲ್ಲಿ ಕಾಳಿಂಗ ಮರ್ದನ ಮಾಡಿದೆಯಂತೆ, ಶಕಡ ಧೇನುಕರ ಸಂಹಾರವಂತೆ, ಕಂಸನ ನಾಶವಂತೆ, ಒಂದೋ ಎರಡೋ ಬಹಳ ಕತೆ ಉಂಟು. ಹೌದಲ್ಲ?
ಆ ಕುಬ್ಜೆಯನ್ನು ಉದ್ಧರಿಸಿ ನವತರುಣಿಯನ್ನಾಗಿ ಮಾಡಿಸಿದೆ ನೀನು. ಅಂದ್ರೆ ಹ. ಕುಬ್ಜೆ ಆಗಾಗಬೇಕು ಅಂತಲ್ಲ, ಅವಳು ಬಹಳ ಗಿಡ್ಡಗಿದ್ದಳು. ಅವಳ ಬಲದ ಕಾಲ ಉಂಗುಟಕ್ಕೆ ನನ್ನ ಕಾಲನ್ನು ಕೊಟ್ಟು ಅವಳ ಮಂಡಿಗೆಯನ್ನು ಹಿಡಿದು ಎತ್ತಿದ್ದು ನಾನು. ಅದು ನೇರ ಕೊಂಡಿ ಬಿಟ್ಟ ಹಾಗಾಯ್ತು. ನೇರ ಅದು. ಉಂಗುಷ್ಟವನ್ನೇ ಕೊಟ್ಟಾಗ ಕುಬ್ಜೆ, ಹೌದು. ಗೂನು ಬೆನ್ನಿನ ಕುಬ್ಜೆ ನೇರವಾದಳಂತೆ. ಹೌದು. ಇನ್ನು ಕೈ ಕೊಟ್ರೆ ನಾನು ಇನ್ನೂ ಒಂದು ತೀರ್ಮಾನ ಮಾಡಿದ್ದೇನೆ. ಗಿಡ್ಡ ಇದ್ದವರನ್ನು ಎತ್ತಿದ್ರೆ ಉದ್ದ ಆಗ್ತದೆ, ಉದ್ದ ಇದ್ದವರಿಗೆ ಗುದ್ದಿದ್ರೆ ಗಿಡ್ಡ ಆಗ್ತದೆ. ನನಗೆ ಗೊತ್ತ ಬೇಡ ಆಯ್ತಾ. ಇಷ್ಟು ಎತ್ತರದ್ದು ಯಾಕೆ ಈ ಕೃಷ್ಣನಿಗೆ ಬೇಕಾ? ಓ ಹಾಗೆ ಹೌದಲ್ಲ ಕೃಷ್ಣ ಅಂತರಂಗ ಬಹಿರಂಗ ಶುದ್ಧಳಾಗಿ ನಿನ್ನನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕು, ನಿನ್ನ ಬಾಳ ಸಂಗಾತಿಯಾಗಿ ನಿನ್ನ ಪಾರಸ್ಯ ಮಾಡಬೇಕು, ಆ ಮುಖೇನವಾಗಿ ಹೆಣ್ತನವನ್ನು ಸಾರ್ಥಕಗೊಳಿಸಬೇಕೆಂಬುದಾಗಿ ತೀರ್ಮಾನಕ್ಕೆ ಬಂದವಳು ನಾನು. ನನಗೆ ಈಗಾಗಲೇ ಒಂದು ಮದುವೆ ಆಗಿದೆ, ನಿನಗೆ ಗೊತ್ತುಂಟಲ್ಲ. ಅಯ್ಯೋ, ನೀನೀಗ ನನ್ನನ್ನು ಮದುವೆ ಆದ್ರೆ ಎರಡನೇ ಹೆಂಡತಿ ಆಗ್ತಿ ಬಿಟ್ರೆ ಒಂದನೇ ಹೆಂಡತಿ ಅಲ್ಲ. ನನಗೆ ರುಕ್ಮಿಣಿ ಎನ್ನುವಳನ್ನು ಈಗಾಗಲೇ ಮದುವೆಯಾಗಿ ಆಗಿದೆ. ನನಗೊತ್ತು, ದ್ವಾರಕೆಯ ಯುವರಾಜನಂತೆ ನೀನು. ರಾಜನೋ ಬಹುವಲ್ಲಭ, ಎಷ್ಟು ಬೇಕಾದ್ರೆ ಕಟ್ಟಿಕೊಳ್ಬಹುದು. ನಾನು ಮಹಾರಾಜ ಅಲ್ಲ, ನಾನು ಯುವರಾಜ. ಮನೆಯಲ್ಲಿ ಕರೆಯುವಂತ ಆಕಳಿದ್ರೆ, ಹಾಲು ಧಾರಾಳ ಸಿಗುದಿದ್ರೆ, ಬೆಕ್ಕು ಎಷ್ಟಿದ್ರೇನು ಬೇಕೋ ಆದಷ್ಟು ಹಾಕಬಹುದು. ಆಯ್ತಲ್ಲ. ಆದ್ರೆ ಒಂದು ವಿಷಯ, ಹಾಲು ಕುಡಿಯದೇ ಇರುವ ಬೆಕ್ಕನ್ನು ಸಾಕಿ ಏನೂ ಪ್ರಯೋಜನ ಇಲ್ಲ. ಹಾಲು ಕುಡಿಯದಿರುವುದು ಈ ಒಂದು ಹಾಗೆ, ಇನ್ನೊಂದು ಬೆಕ್ಕಿಗೆ ಹಾಲು ಹಾಕದೇ ಇರುವ ಮನೆಯಲ್ಲಿ ಬೆಕ್ಕಿದ್ದು ಪ್ರಯೋಜನ ಇಲ್ಲ. ಅಲ್ಲ, ಹಾಲು ಕುಡಿಯದೇ ಇರುವಂತಹ ಬೆಕ್ಕು ಅದು ಮರದ್ದು ಮಾತ್ರವೇ, ಅದು ಕುಡಿಯುವುದಿಲ್ಲ. ಆಯ್ತಲ್ಲ. ಪ್ರಾರ್ಥನೆ ಇಷ್ಟೇ, ದೇವರೇ ನನ್ನನ್ನು ಸ್ವೀಕರಿಸಿ ನಿಮ್ಮ ಬಾಳ ಸಂಗತಿಯನ್ನಾಗಿ ಸೇವೆ ಮಾಡುವಂತ ಅವಕಾಶ ಮಾಡಿಕೊಡ್ಬೇಕು ಎಂಬುದಾಗಿ ಪ್ರಾರ್ಥನೆ ಅಷ್ಟೇ. ಅಂತೂ ನನ್ನನ್ನು ದೇವರೇ ದೇವರೇ ಅಂತ ಕರೆದು, ನೀವು ದೇವರಾದ್ರೆ ನಾನು ದೇವಿ, ಗೊತ್ತಾಯ್ತಲ್ಲ. ಹೌದಪ್ಪ, ನಾನು ಸತ್ಯಭಾಮ ದೇವಿ. ನಿನ್ನ ದೇವಿ ಎಲ್ಲ ಒಳ್ಳೆ ವಾಂಜಿಯು ಬೆರಿಗುದು ಕೈಗೊಳ್ಳುವಿ ಶೀಘ್ರದಿ, ದಾರಿ ಬಿಡು ಬಿಡು ಹೋಗಲಿ ಕ್ಷಣ ಸ್ವಾರಿತವ ಪಿತನಲ್ಲಿಗೆ ನೀರೇ ಕೇಳೋ. ಓ ಭಾಮ, ನೀ ಹೇಳುತ್ತಿರುವ ಮಾತುಗಳು ನನಗೆ ಸ್ಫುಟವಾಗುತ್ತಾ ಇದೆ. ನಿನ್ನ ಭಾವಗಳನ್ನು ತೆರೆದು ನಿನ್ನ ಜೀವನದಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನ ಬದುಕಿನ ಸಂಗಾತಿಯಾಗಿ, ನನ್ನ ಜೀವನ ಯಜ್ಞದ ಪಾಲುಗಾರ್ತಿಯಾಗಿ, ನನ್ನ ಬದುಕಿನ ಬಂಗಾರವಾಗಿ ನೀನು ಬರ್ತಿ ಅಂತಾದ್ರೆ ನಾ ಬೇಡ ಅಂತ ಹೇಳುವವನಲ್ಲ. ನಾನು ಹೇಳಿದ ಮಾತು ಅರ್ಥ ಆಯ್ತಲ್ಲ. ಅದಷ್ಟೇ. ಈಗ ಬೆಕ್ಕು ಮರದ್ದಾದ್ರೇನು ಮಣ್ಣಿದ್ದಾದ್ರೇನು, ನಮಗೆ ಒಟ್ಟಿನಲ್ಲಿ ಇಲಿ ಹಿಡಿದರೆ ಹೌದು. ಕೆಲವು ಸಲ ಮರದ ಬೆಕ್ಕು ಹಿಡಿಯುತ್ತದೆ, ಮುಂದೆ ಹೋಗುದಿಲ್ಲ. ಇರ್ಲಿ, ಅದಲ್ಲ. ಒಂದು ಕಾಲದಲ್ಲಿ ರಾಮನಾಗಿದ್ದೆ, ಆ ಕಾಲದಲ್ಲಿ ಏಕಪತ್ನಿ ವ್ರತಸ್ಥನಾಗಿದ್ದೆ. ಯಾರು ಏನು ಕೇಳಿದ್ರು ಆ ಕಾಲದಲ್ಲಿ ಇಲ್ಲ, ಆ ವಿಭಾಗದಲ್ಲಿ ನಾವಿಲ್ಲ ಎನ್ನುವ ಭಾವ ಒಂದು ಮಾತ್ರ ಇತ್ತು. ಅದಕ್ಕೆಲ್ಲ ಉತ್ತರ ಸ್ವರೂಪವಾಗಿ ಈಗ ಕೃಷ್ಣನಾಗಿ ಹಲವು ಕಡೆಯಲ್ಲಿ ಕಾಣಿಸಿಕೊಂಡು ಕೆಲವು ಮದುವೆಯಾಗಬೇಕು ಎನ್ನುವ ಸಂಕಲ್ಪವನ್ನು ಹೊತ್ತೇ ಬಂದವನ. ಯಾರೆಲ್ಲ ನನ್ನಿಂದ ಉದ್ಧಾರವಾಗಬೇಕು ಅಂತ ಬಯಸ್ತಾರೋ, ಆ ವಿಭಾಗದಿಂದ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾರೋ, ಅಂಥವರಿಗೆಲ್ಲ ಒಂದು ಗತಿ ತೋರಿಸುವುದಕ್ಕೆ ನಾ ಬಂದವ. ನೋಡು, ನಿನ್ನ ಅಪ್ಪನಲ್ಲಿ ಮಣಿ ಉಂಟು, ದಿವಾಕರ ಕೊಟ್ಟ ಮಣಿ. ಹೌದು, ಭಾರೀ ಪ್ರಭೆಯ ಮಣಿ, ಬಹಳ ಬಂಗಾರ ಸುರಿಸ ಮಣಿ. ಅಂತಹ ಮಣಿಯನ್ನು ಒಂದು ಸಲ ವಿಚಾರಿಸಿ ನಿನ್ನ ಅಪ್ಪನಲ್ಲಿಂದ ನಾ ಕೊಂಡೋದ್ರೆ ಮತ್ತೆ ನಿನ್ನನ್ನು ಕೊಂಡೋಗುದೆಯಾ? ನೀನೊಂದು ಕೆಲಸ ಮಾಡು, ನಾನು ನೇರ ರಾಜಮಾರ್ಗದಲ್ಲಿ ಮುಂದಿನ ಬಾಗಿಲಿನಿಂದ ಆಸ್ಥಾನಕ್ಕೆ ಹೋಗ್ತೇನೆ, ನೀನು ಹಿಂದಿನ ಬಾಗಿಲಿನಿಂದ ಆಸ್ಥಾನಕ್ಕೆ ಬಾ. ನಾನು ಅಲ್ಲಿಗೆ ಮುಟ್ಟುವಾಗ ನೀನು ಒಳಗಿನಿಂದ ನನಗೊಂದು ಸ್ವಲ್ಪ ಉತ್ತೇಜನ ಕೊಟ್ರೆ, ಮಣಿ ಆರಂಭದಲ್ಲಿ ಕೇಳಿ, ಮತ್ತೆ ಕಡೆಗೂ ಕನ್ಯಾಮಣಿಯನ್ನು ಕೇಳಿ, ಅಪ್ಪ ಕೊಡ್ತಾರೆ. ಹೌದಪ್ಪ, ನಿಮಗೆ ಕೊಡದಂತಹ ಈ ಕನ್ಯಾಮಣಿ ಯಾಕೆ ಮತ್ತೆ ಅಲ್ವಾ? ಅವರು ಕೊಡದೇ ಇದ್ರೆ ಹೇಳು ನೀನು, ನಾನು ಅವರೊಟ್ಟಿಗೆ ಹೋಗ್ತೇನೆ ಅಂತ. ಅದೊಂದು ಒಳ್ಳೆಯ ಕಥೆ. ಸಣ್ಣ ಬೆದರಿಕೆ. ನೀನು ಹೇಳು, ನನಗೆ ಪ್ರಾಯ ಬಂದಿದೆ, ಇನ್ನು ನನ್ನ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ನನಗೆ ಗೊತ್ತಿದೆ. ಹೌದು, ನೀವು ಕೊಡದೇ ಇದ್ರೆ ಮತ್ತೆ ಹಾಳು ಬಾವಿಗೆ ಹಾರ್ತೇನೆ. ಹಾಳು ಬಾವಿಗೆ ಹಾರ್ತೇನೆ. ಹೌದು, ಆದ್ರೆ ನಿನ್ನಪ್ಪ ಹೆದರ್ಲಿಕ್ಕಿಲ್ಲ, ಹಾಳು ಬಾವಿಗೆ ಹಾರಿದರೆ ನೀರಿಲ್ಲಲ್ಲ, ಸಾಯ್ಲಿಕ್ಕಿಲ್ಲ ಅಂತ ಹೇಳಿದ್ದ. ಅವ ಮಹಾಮಂಡೆ, ಅವ ಜಾಗ್ರತೆ ಮಾಡು. ಅವನಲ್ಲಿ ಮಾತಾಡುವಾಗ ಒಂದು ಜಾಗ್ರತೆ ಬೇಕು. ಅವ ಏನು ತಾರದೇ ಇದ್ದರೂ ನಾವು ತಂದದ್ದನ್ನೇ ತಕೊಂಡು ನಮಗೆ ತುಂಡು ಮಾಡಿ ಕೊಡ್ತಾನೆ. ಅವ ಜಾಗ್ರತೆ ಮಾಡು. ಹೌದೌದು, ಆಯ್ತು. ಆಯ್ತಾಯ್ತು.
ಇದು ಮರೆಯಬೇಡಿ ಕೇಳಿ. ಇಲ್ವೇ? ನಿನ್ನನ್ನೇ ಕೇಳ್ತೆ. ಇದು ಕೃಷ್ಣ. ಹೇಗೆ ನಾವು ಹೋಗುವ ಮನೆಯಲ್ಲಿ ನಮಗಾಗಿ ಒಂದೊಂದು ತಯಾರಾಗಿದ್ರೆ ಮತ್ತೆ ಆ ಮನೆಗೆ ಹೋಗುವುದಕ್ಕೆ ಬಹಳ ಸುಲಭ ಅಂತ. ಇನ್ನು ತಡ ಇಲ್ಲ ನೋಡು. ರೂಪ ಇದಿರ್ಕೊಡುತ್ತ ಹರಿದ ನಮಸ್ಕಾರ, ನಮಸ್ಕಾರ. ಅಲ್ವಾ ನಿನ್ನದೇನು ಸವಾರಿ ಈ ಕಡೆಗೆ? ನಾನು ನೋಡುವ ಅಂತ ಬಂದೆ ನಿಮ್ಮನ್ನು. ಎಂತದನ್ನು ನೋಡುವ? ಸೌಖ್ಯವ ಮಾವ? ಅದೇ ಈಗ ಎಂತದ್ದು ಹೇಳಿದಿ? ಮಾವ ಸೌಖ್ಯವ ಅಂತ. ನಿನಗೆ ಯಾವ ಸೀಮೆ ಮಾವ ನಾನು? ಸೀಮೆ ಅಂತದ್ದು ನಿಮ್ಮ ಪ್ರಾಯ ಏನು? ಅದೀಗ ನನ್ನಷ್ಟೇ ಪ್ರಾಯದ ಒಂದು ಹೆಣ್ಣು ಮಕ್ಕಳನ್ನು ಪಡೆದ ನೀವು ನನಗೆ ಮಾವನಾದ್ರಲ್ಲ ಹೇಳಿದ್ದು ವಯೋಮಾನ. ಕಿವಿ ಹಿಡಿದೇನು ಜಾಗ್ರತೆ ಮಾತಾಡುವಾಗ. ನನಗೆ ಅರ್ಥ ಆಯಿತು. ನಿನಗೆ ನಿನ್ನ ವಯಸ್ಸಿನ ಮಗಳಂದಿರೋರವರ ಅಪ್ಪ ಅಂದಿರೆಲ್ಲ ಮಾವಂದಿರೆ. ನಾನು ಅದನ್ನು ಭೇದ ಮಾಡುವ ಕ್ರಮ ಇಲ್ಲ. ಹಿರಿಯ ಅಂತಾರೆ ನನ್ನನ್ನು ಚಿಕ್ಕಪ್ಪ ಅಂತ ಕರಿಬೋದಿತ್ತಲ್ಲ ನಿನಗೆ. ಈಗ ಮಾವ ಅಂತ ಕರಿಬೇಕು ಅಂತ ಏನು? ನಮ್ಮ ಅಪ್ಪನಿಗೆ ತಮ್ಮನೇ ಇಲ್ಲ. ಅಲ್ಲ ಅಪ್ಪನಿಗಿಲ್ಲದ ಇದ್ದರಿಂದಲೇ ಹೇಳುದು. ಈಗ ನಿನ್ನ ಅಮ್ಮನ ಅಣ್ಣ ಅಲ್ಲ ನಾನು. ಅಮ್ಮನ ಅಣ್ಣ ಅಲ್ಲ. ಮತ್ತೆ ಅಮ್ಮನ ಅಣ್ಣ ಅಲ್ಲ ಇದ್ರು ಮಾವ ಹೇಳಲಿಕ್ಕೆ ಆಗ್ತದೆ. ಅಪ್ಪನ ತಮ್ಮ ಅಲ್ಲ ಇದ್ರು ಚಿಕ್ಕಪ್ಪ ಹೇಳಲಿಕ್ಕೆ ಈಗ ಅಪ್ಪನ ತಮ್ಮ ಆದ್ರೆ ಚಿಕ್ಕಪ್ಪ. ಈಗ ಅಮ್ಮನ ಅಣ್ಣ ಆದ್ರೆ ಮಾವ. ಹೆಂಡತಿ ಅಪ್ಪ ಆದ್ರೆ ಹೆಂಡತಿ ಅಪ್ಪ ಆದ್ರೆ ಹೆಂಡತಿ ಅಪ್ಪ ಆಗುದಿಲ್ಲ. ಹೇಳಿದ್ದ ಏನು ಮಾವ ಮನೆ ಬಾಗಿಲಿಗೆ ಬಂದಿದ್ದೀರಿ, ಒಂದು ಕೂತುಕೊಳ್ಳಿಕ್ಕೆ ಒಂದು ಮನೆ, ಒಂದು ಕುಡಿಲಿಕ್ಕೆ ಏನಾದ್ರೂ ಒಂದು ಬಾಯಾರಿಕೆಗೆ ಗಂಟ್ಲ ಅಪ್ಪಯ್ಯ, 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 ಅಪ್ಪಯ್ಯ. ಬಾಯಾರಿಕೆ ಬಾಯಾರಿಕೆ ಹಾಲು. ಯಾರಿಗೆ? ಬಾಯಾರಿಕೆ ಅದು ಅಪ್ಪ ಇದು ಇವಳು ಇದು ಮಗಳ ಅಪ್ಪ ಅಂತ ಕರೀತಾಳೆ, ಅಪ್ಪ ಅಂತ ಕರೀತಾಳೆ. ಮತ್ತೆ ಎಲ್ಲರೂ ಊರಿನಲ್ಲಿ ನಿನ್ನಾಗೆ ಅಂತ ನಿನ್ನ ಆಲೋಚನೆ. ಈಗ ನೀನು ಮಾವ ಅಲ್ಲದಿದ್ರು ಮಾವ ಅಂತ ಕರೀದು, ಅವಳಿಗೆ ಅಪ್ಪ ಅಲ್ಲದಿದ್ರು ಅಪ್ಪ ಅಂತ ಕರೀಲು ಅಂತ ಆಲೋಚನೆ. ಅವಳು ಬಾಯಾರಿಗೆ ಬಾಯಾರಿಗೆ ಅಂತ ಹೇಳ್ತಾಳೆ. ಬಾಯಾರ ಅವಳ ಊರು ಅಲ್ಲ ಅಂತ. ಅವಳು ಬಾಯಾರಿಗೆ ಬಾಯಾರಿಕೆ ಬಾಯಾರಿಗೆ ನೀರು ನೀರು ನೀರಲ್ಲಿ ಹಾಲುಂಟು. ಹಾಲುಂಟಾ? ಕೇಸರಿ ಕೇಸರಿ ಕೇಸರಿ. ಹಾಲಾಗಿದ ಎಂತದ್ದು ಹಾಲಾಗಲ್ಲ? ಹಾಲು ಈಗ ಏನಾಗಿದೆ ಗೊತ್ತುಂಟು? ಹಾಳಾಗಿದ ಆಗಲ್ಲ ಆಗಲ್ಲ, ಹಾಳಾಗಲಿಲ್ಲ. ಇತ್ತೀಚೆಗೆ ಇಲ್ಲಿಗೆ ಬರುವ ಜನರು ಹೆಚ್ಚಾಗಿ ಓ ನಾವು ಎಷ್ಟು ಯೋಚನೆ ಮಾಡಿದ್ರು ವ್ಯವಸ್ಥೆ ಸಾಕಾಗುದಿಲ್ಲ. ಬಹಳ ಮಂದಿಗಳು ಬರುವುದು. ಹಾಗಾಗಿ ಕ್ಷೀರ ಯೋಜನೆ ನಿಲ್ಲಿಸಿದ್ದೀರಾ? ಹೌದು, ಯಾಕೆಂದ್ರೆ ಮೊದಲು ಕೆಲವರೆಲ್ಲ ಈ ಕಡೆಗೆ ತಲೆ ಹಾಕಿ ಮಲಗುತ್ತಿರ್ಲಿಲ್ಲ. ಯಾಕೆಂದ್ರೆ ನಮಗೆ ಉಣ್ಣುವುದಕ್ಕೂ ಇರಲಿಲ್ಲ, ಉಡುವುದಕ್ಕೂ ಇರಲಿಲ್ಲ. ಬರಗಾಲ ಬಂದಿತ್ತು. ಈಗ ನಮಗೊಂದು ಶ್ರೀಮಂತಿಗೆ ಬಂತು ನೋಡು. ಮತ್ತೆ ಪರಿಮಳ ಬರುವಲ್ಲಿಗೆ ಯಾರು ಇದ್ದಾರೆ? ಅಬ್ಬಬ್ಬಬ್ಬಬ್ಬ, ಸಿಹಿ ಇದ್ದಲ್ಲಿಗೆಲ್ಲ ನೊಣ ಆದ್ರೂ ಬರೋದು. ಅಲ್ಲ ನೊಣ ಅಲ್ಲ, ನೊಣವು ಅಲ್ಲಿಗೆ ಬರುದು. ದೇವಲಾಲಿದು ಬಿಲ್ಲುಪವನೊಂದ ದೇವಲಾಲಿದು ಬಿಲ್ಲುಪವನೊಂದ ಪಾದ ಸೇವಕನೆಂಬ ಕರುಣದಿಂದ, ಪಾದ ಸೇವಕನೆಂಬ ಕರುಣದಿಂದ ಕರುಣಾ ಸಾಗರ ಬೀಳು ನೀನಿಂದು ಅವತರದ ಕಾರ್ಯಗಳು ಆಗಬೇಕೆಂದು ಹರಿ ನಿನ್ನ ಮನದಿಂಗಿತಗಳೇನು ಬೀಳು ಗುರುತರದಲ್ಲಿ ಪೂರ್ಣಗೊಂಬೆನು. ದೇವಲಾಲಿದು ಭಿನ್ನಪವನುಂದ ಪಾದ ಸೇವಕನೆಂಬ ಕರುಣದಿಂದ ದೇವಾ ಇದು
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೀನಜನ ಬಂಧು, ಶರಣಾಗತ ಪರಿಪಾಲಕ, ಭಕ್ತರ ಕಾಮಧೇನು, ಇಷ್ಟಾರ್ಥ ಕೊಡುವ ಕಲ್ಪವೃಕ್ಷ. ನಿಜವಾದ ಕಾಮಧೇನು ನಾನು. ಎಲ್ಲರೂ ಹಾಗೆ ಹೇಳುವುದು, ನಿಜವಾದ ಕಾಮಧೇನು, ನಿಜವಾದ ಕಾಮಧೇನು ನಾನು ಅಂತ. ಏನು ಮತ್ತೆ ಆ ಕೆತ್ತಲಿಗೆ ಕೈ ಹಾಕುವಾಗ ಮೆಟ್ಲಿಕ್ಕೆ ಬರುವುದೆಲ್ಲ ಕಾಮಧೇನು. ಇದು ಏನು ಮತ್ತೆ ತಾವು ಈ ಕಡೆಗೆ ಇಷ್ಟು ಪಾದ ಬೆಳೆಸಿದ್ದು ತಾವು ನಾನು ಪಾದ ಬೆಳೆಸಿದ್ದಲ್ಲ, ದೇವರ ದೇವ ಅಲ್ವ, ದೀನ ಜನ ಬಂಧು ಅಲ್ವ, ಹಾಗೆಲ್ಲ ಹೇಳ್ತಾರೆ. ಶರಣಾಗತ ಪರಿಪಾಲಕ ಅಲ್ವ, ಮತ್ತೆ ಎಲ್ಲ ಹೇಳ್ತಾರೆ. ಆಪತ್ತು ಬಂದವ ಅಲ್ವ, ಆಪತ್ತು ಬಂದವಲ್ಲ, ಆಪತ್ತು ಬಾಂಧವ. ಆಪತ್ತು ಬಾಂಧವ. ಅದೇನು ಮಾವ ನಿಮಗೆ ಶಬ್ದ ಕಡಿಮೆ ಆಗುದು? ಅಲ್ಲ ಹೇಳಿದ್ ನಾನು, ಆಪತ್ತು ಬಂದವಲ್ಲ, ಅದು ನೀವು ಬದಾಲು ಆಪತ್ತು ಬಂದವ. ಮಹಾಪತ್ತಿಗೆಲ್ಲ ನಾವೇ ಪರಿಹಾರ ಮಾಡಿಕೊಂಡಿದ್ದೇವೆ. ನಾವಿನ್ನೊಬ್ಬರು ಒಕ್ಕಲು ಕೂತುಕೊಳ್ಳಿಲ್ಲ ಇಲ್ಲಿ. ಅದಕ್ಕೆಲ್ಲ ನಮಗೆ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತೆಲ್ಲ ಗೊತ್ತುಂಟು. ಇದು ಏನಿತ್ಲಾಗಿ ಬಂದದ್ದು? ಹೀಗೆ ಬಂದೆ. ಹೀಗೆ ಅಂದ್ರೆ ಹೀಗೆ ಬರುವುದಾದ್ರೆ ಈಗ ಮೊದಲು ಅಲ್ಲ, ಬರ್ಬೋದು. ನಿಮ್ಮ ಶ್ರೀಮಂತಿಕೆಗೆ ಕಾರಣವಾದ, ನಿಮ್ಮ ಪ್ರಚಾರಕ್ಕೆ ಅಭಿವೃದ್ಧಿಯಾದ ಇದು ನಿಮ್ಮ ಮಣಿ. ಮಣಿ ಜನನೆಂದನ ತುರಾರಿ ದಯದಿಂದ ಜನರೆಂದನ ತುರಾರಿ ದಯದಿಂದ ಭಾನು ನಿನಗಿದ್ದ ವಿಮಲ ರತ್ನವನುಂದ ಸನುಮತದಲ್ಲಿ ಯದುರಾಜನಿಗೆ ಜೀಯ ಘನ ಪರಾಕ್ರಮಿ ಯೋಗ್ಯವಾತನಿಗೆ ಜನರೆಂದ ನಸುರಾರಿ ದಯದಿಂದ ದಿನಮಣಿ ಒಲಿದು ಕೊಟ್ಟಿರುವಂತಹ ಮಣಿ ಶಮಂತಕ ರತ್ನ ದಿನವೊಂದಕ್ಕೆ 8 ಮಣ ಭಾರ ಬಂಗಾರ ಕೊಡ್ತದಂತೆ. ನಿನಗಿದೆಲ್ಲ ಊರಿನ ಸುದ್ದಿ ಎಲ್ಲ ನಿನಗೆ ಎಂತದ್ದು? ಯಾರಲ್ಲಿ ನಿನಗದೆಲ್ಲ? ಊರಿನ ಸುದ್ದಿ ಅಲ್ಲ, ನಿಮ್ಮ ಸುದ್ದಿ. ಅಥವಾ ನಮ್ಮ ಸುದ್ದಿ ಅಂದ್ರೆ ಎಂತದ್ದು? ಅಪ್ಪ ತರ್ಬೇಕಾ ಮಣಿ ಪೂಜಾ ಮಂದಿರದಲ್ಲಿ. ಏ ಮಣಿ, ಓ, ಇಲ್ಲಿ ಬಾ ಮಣಿ. ಕೇಳಿ ಕೇಳಿ. ಏ ಮಣಿ, ಓ, ಕೇಳಿ ಮಣಿ ಕೇಳಿ. ಅದು ಅವಳಿಗೆ ಮಾಣಿ ನಾನಿದ್ದೇನಲ್ಲ. ಎಂತದ್ದು? ಮಾಣಿ ನಾನಿದ್ದೇನಲ್ಲ. ನಾನು ಯಾರನ್ನು ಉಪಾಸನೆ ಮಾಡುತ್ತೇನೆ, ಯಾರಿಂದಲೂ ಮಣಿ ಪಡೆಯುತ್ತೇನೆ, ಅದೆಲ್ಲ ನಿನಗೆಂತದ್ದಕ್ಕೆ? ಅಲ್ಲ, ಹೀಗೆ ಕೇಳಿದ್ದಪ್ಪ ಮಾವ. ನಿಮ್ಮ ಮಣಿ ಎಂತ ಮಣಿ ಗೊತ್ತುಂಟ? ಏನು ದಿವ್ಯ ಪ್ರಕಾಶ, ಕಣ್ಣು ಬಿಡ್ಲಿಕ್ಕಾಗುವುದಿಲ್ಲ. ಬಹುಶಃ ಹಿಂದೆ ಕೂತವರು ಕಾಣಬಾರದು ಅಂತಲೇ ಇದು ಹಾಕಿದ್ದು. ಯಾವುದು ಅಲ್ಲ, ಇದು ಮಣಿ ಪ್ರಕಾಶ. ಏನು ಹಿಂದೆ ಕೂತವರು ಕಾಣಬಾರದು ಅಂತ? ಅಲ್ಲ, ಇದಕ್ಕಿಂತ ಹಿಂದೆ ಕೂತವರು. ಅಲ್ಲ, ಹಿಂದಿನದ್ದೆಲ್ಲ ಮರೆತು ಹೋಗಬೇಕು. ಮೊದಲಿನ ಬವಣೆ, ಸಂಕಟ, ನೋವು, ಬಡತನ ಎಲ್ಲ ಮರೆತು ಹೋಗು. ಅದು ಮಣಿ ಮಾವ. ಓ, ಅದು ಮಣಿ ಬಣ್ಣ ಉಂಟಾ ಮಾವ? ಅದಕ್ಕೆ ಓ, ಬಣ್ಣ ಉಂಟಾ? ಅದು ಎಂತದ್ದು ಬಣ್ಣ? ಅಲ್ಲ, ಮಣಿ ಉಂಟಲ್ಲ, ಶಮಂತಕ. ಹೌದೌದು, ಮತ್ತೆ ಮಣಿಗೆ ಬಣ್ಣ ಇಲ್ವಾ? ದಿವ್ಯ ಪ್ರಕಾಶ. ಯಾವ ಹೇಗೆ ಪಳ 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 ಪಳ. ಬಂಗಾರದ ವರ್ಣವ. ಹೌದೌದು. ಎಷ್ಟು ದೊಡ್ಡದುಂಟು ಮಾವ? ಅದು ಎಷ್ಟು ಬೇಕಾದ್ರೂ ದೊಡ್ಡದು, ನೀನು ಹೊತ್ತುಕೊಂಡು ಹೋಗ್ಲಿಕ್ಕೆ. ಅಲ್ಲ, ನಿಮ್ಮ ಮಣಿ ಒಂದು ಇಷ್ಟು ದೊಡ್ಡದುಂಟಾ? ಎಂತದ್ದು? ಎಂತದ್ದು? ಕಡಿಯುವ ಕಲ್ಲ ಅದು. ನಾನು ಹೇಳಿದ್ದೆ. ನಾನೆಲ್ಲ ಮಾತ್ರ ನಿಂತಿಸುವುದಿಲ್ಲ. ನೀವು ಹೇಳೋದು ಮಾತ್ರ ಹೇಳ್ಬೇಡ್ವಾ? ಮಾವ ಮಾವ, ಇಂಥವರೆಲ್ಲ ಬರೋದನ್ನು ಹೊರಗೆ ಬರಬಾರ್ದು. ಇವನಿಗೆ ಹೆಣ್ಣು ಮಕ್ಕಳಾಗಿಲ್ಲ. ನಾನು ಒಳಗೆ ಹೋಗುವುದಿಲ್ಲ. ಕಳ್ಳ ಬಂದ್ರೆ ಅವನಿಗೆ ನಿಜವಾದ ಹೆಣ್ಣಾಗುವುದು ಬೇಡ ಅಂತ ಹೇಳಿದ್ ನಾನು. ಸೀರೆ ಕಂಡ್ರೆ ಬಂದ್ರೆ ಹೇಳ್ಬಿಡಿ. ಹೇಳ್ಬಿಡಿಯಪ್ಪ. ಪಾಪ ಮಗು. ನನ್ನ ಮಗಳೇನು? ನನ್ನ ಮಗಳು. ಅವಳಿಗೆ ನೀನೆಂತದ್ದು ಹೇಳುದು? ನನ್ನ ಮಗಳು ಬೇಕಾದಾಗ ವಿದ್ಯಾ ಬುದ್ಧಿ ಎಲ್ಲ ಕಲಿಸಿ. ಮಾವ, ಇದು ನಿಮ್ಮ ಮಣಿ ಇಷ್ಟು ದೊಡ್ಡದುಂಟಾ? ಎಂತದಕ್ಕೆ ನಿನಗೆ? ಎಂತದ್ದು ಅಂತ ಈಗ ನಿನಗೆ ಎಂತದ್ದು ಮಾಡ್ಬೇಕಾದ್ರೆ ಹೇಳಿ. ನೀನು ಹೊತ್ತುಕೊಂಡು ಹೋಗ್ಲಿಕ್ಕೆ ಉಂಟು ಹೊರಿಸ್ತೀರಾ ಮಾವ? ಎಂತದನ್ನು? ನಿಮ್ಮ ಮಣಿ ಮುರಮಥನ
ಮಥನ ನೀನೆಂಬುದು ವಿಹಿತವಿ ಜಡಜಾತನ ಬಹುಸ್ತುತಿಸಿದನು ಗ್ರಹಿಸಿದ ಮಣಿಯನು ಅತಿಶಯನನೆ ತವ ಮಹಿಮೆಯ ನೋಡಲು ಬಹುಸ್ತುತಿ ದೂರನಿ ಸಹಜವೇ ಕೇಳುವುದು ಆಹಾ ಏ ಮುರಮಥನ ಅಬ್ಬ ಹೌದು, ಊರಿನವರಿಗೆಲ್ಲ ಪ್ರದರ್ಶನಕ್ಕಿಟ್ಟ ಮಣಿ ಅದು. ಅದನ್ನು ಸಂಪಾದಿಸುವಲ್ಲಿ ನಾವು ಪಟ್ಟ ಪರಿಶ್ರಮ ಎಂಥದ್ದು. ಮತ್ತೆ ಕಠೋರವಾದ ತಪಸ್ಸಿನಿಂದ ಕರ್ಮಾಧ್ಯಕ್ಷನಾದಂತಹ ಕರ್ಮಸಾಕ್ಷಿಯಾದಂತಹ ಭಗವಾನ್ ಸೂರ್ಯನಾರಾಯಣನನ್ನು ಮೆಚ್ಚಿಸಿಕೊಳ್ಳುವಲ್ಲಿ ನಮ್ಮದ್ದಾದಂತಹ ಪರಿಶ್ರಮ ಎಷ್ಟುಂಟು. ಒಲಿದು ಬಂದ ಅಮ್ಮ ಈಗ ಸತ್ರಾಜಿತ ನಿನಗಿರಲಿ, ದಿವ್ಯವಾದಂತಹ ಮಣಿ ಇದು ಅನ್ನು ಹಾಗೆ ಒಲಿದು ಕೊಟ್ಟದ್ದನ್ನು ಅದನ್ನೆಲ್ಲ ಬಿಸಿಯಾಗದೆ ಬೆಣ್ಣೆ ಕರಗದು. ಹೌದು, ದೂರದಲ್ಲಿ ನಮಗೆ ಸಂಬಂಧವೇ ಅಮ್ಮ. ಬಂದಾಗ ನಾವ್ಯಾಕೆ ಅವನ ಹತ್ರ ನಗೆ ಮಾಡಿ ಮಾತಾಡಲಿಲ್ಲ? ಅವನಿಗೆ ಮೀಸೆ ಒಳಗೆ ಹೋದ್ರೆ ಸಾಕು, ಮತ್ತೆ ಇಡೀ ದೇಹ ಒಳಗೆ ಬರ್ತದೆ. ನಮಗೆ ಗೊತ್ತುಂಟು ಅವನ ಅಭ್ಯಾಸ. ಅದಕ್ಕೆ ಬೇಕಾಗಿ ಸ್ವಲ್ಪ ನಿಷ್ಠೂರದಿಂದ ಮಾತಾಡಿದಾಗ ಮಾತಾಡಿ ನೋಡಿ, ಸತ್ರಾಜಿತನಿಗೆ ಕೋಪ ಬಂದಿದೆ ಅಂತ ಭಾವಿಸಿ ಇನ್ನು ಕಾಲಿಗೆ ವಾತ ಬಂದಿಲ್ಲ, ಮತ್ತೆ ಉಪಚಾರ ಅಂತ ಅವಳ ಕೈ ತುರಿಸ್ತಿತ್ತು ಮಾವ, ಎಂತದ್ದು? ಅದಕ್ಕೆ ನನ್ನ ಕಾಲುತ್ತಿತ್ತು. ಅವಳ ಕೈ ತುರಿಸಿದ್ದೆಲ್ಲ ನಿನ್ನ ಬೆನ್ನು ತುರಿಸುವುದು ಕೆಟ್ಟವನು ಮಣಿ ಅಂತ ಅವನಿಗೆ. ಅಲ್ಲ, ಅಷ್ಟು ಮಾತಾಡುವಾಗ ನಿಮಗೆ ಇನ್ನೂ ಸ್ವಲ್ಪ ಮಾತಾಡಬಹುದಿತ್ತ. ಎಂತದ್ದು? ನಮಗೆ ಈಗಲೇ ಹಿಂದಿನ ಯಾವಾಗೊಮ್ಮೆ ಕಲಿಸಲಿಲ್ಲ ಅಂತ ಕಾಣ್ತಾರೆ, ಮತ್ತೆ ಮತ್ತೆ ಮಾತನಾಡುದು ಅಂತ. ಹೌದೇನೋ? ಒಂದು ಆಕರ್ಷಣೆ ಅಲ್ವ? ಕಂಡವರಿಗೆಲ್ಲ ಕಾಣುವುದಕ್ಕಿದ್ದ ಮಣಿಯಲ್ಲ ಅದೇನು. ಅದನ್ನು ಹೊಂದಬೇಕು ಅಂತ ಆದ್ರೆ ಯೋಗ ಭಾಗ್ಯ ಬೇಕು. ನನ್ನಂತ ಅದೃಷ್ಟವಂತನಿಗೆ ಮಾತ್ರ ಅದನ್ನು ಹೊಂದುವುದಕ್ಕೆ ಸಾಧ್ಯ ಆಗುವುದು. ಸೂರ್ಯನಾರಾಯಣನಿಂದ ತಪಸ್ಸಿನ ಮೂಲಕವಾಗಿ ನಾನು ಸಂಪಾದಿಸಿದಂತಹ ಮಣಿ ನೀನು ಎಂಥದ್ದು ಮಾಡುವ ಸಾಮರ್ಥ್ಯ ಇದ್ದಮ್ಮ. ನಿನಗೆ ಇನ್ನೊಬ್ಬರ ಸಂಪಾದನೆಗೆ ಕಣ್ಣು ಹಾಕುವ ಈಗ ಕೊಟ್ಟದ್ದು ಸೂರ್ಯನಾರಾಯಣನೋ? ಹೌದು. ಕೇಳುವುದು ನಾರಾಯಣ. ಯಾವ ನಾರಾಯಣ? ಯಾವ? ನೀನು ಬೀದಿ ನಾರಾಯಣ. ನಾರಾಯಣ ಅಲ್ಲ, ನೀನು ನಾರಾಯಣ ಅಂತ. ನಾರಾಯಣ. ಊರಿನವರು 4 ಮಂದಿಗಳು ನಿನ್ನನ್ನೇ ಹೊಗಳಿದ್ರು ಅಂತ ಮಾತ್ರ ನಿನ್ನ ಡೊಳ್ಳು ಹೊಟ್ಟೆ ತೋರಿಸಿಕೊಂಡು ಬಂದ್ರೆ ನಾನು ನಾರಾಯಣ ಅಂತ ಹೋಗ್ತೇನೆ ಇಲ್ಲಿ. ಈಗ ಅದನ್ನೆಲ್ಲ ಕೊಡುವುದಿಲ್ಲ. ಹೋಗೋ ಇದು ನನಗಾಗಿ ಸತ್ರಾಜಿತನೇ ಕೇಳು, ಚಮಂತಕ ಸಲಲು ಕ್ರಸೇನ ನೋಡು, ಹಲವಂಗದಲ್ಲಿ ನಿತ್ಯ ಸಲಗುವಾತನ ವರ ನಿಲಯದುಳ್ ಇರದಿರು ಬಲಬಪ್ಪುದಾತಗೆ ಸಲ್ಲಿಸಿದರುತ್ತಮ ಛಲಗೊಳ್ಳದಿರೇ ಸತ್ರಾಜಿತನೇ ಕೇಳು. ಶತ್ರಾಜಿತ ಭೂಪ, ನಮ್ಮ ಕಣ್ಣೇ ಹೊರಗೆ ಕಾಣದ ಹಾಗೆ ನಮ್ಮ ಕಣ್ಣ ಹತ್ತಿರವೇ ದಿವ್ಯವಾದಂತಹ ಪ್ರಕಾಶವೊಂದು ಹೊಳೆಯುತ್ತಾ ಇದ್ರೆ ನಮಗೂ ಮತ್ತೊಬ್ಬರು ಕಾಣುವುದಿಲ್ಲ, ನಾವು ಇನ್ನೊಬ್ಬರಿಗೂ ಸ್ಪಷ್ಟವಾಗಿ ಕಾಣುವುದಿಲ್ಲ. ವಿಶೇಷವಾದಂತಹ ಸಂಪತ್ತನ್ನು ಹೊಂದಬೇಕು ಎನ್ನುವಂತಹ ಯೋಜನೆ ಯಾರಿಗೂ ಇರಬಹುದು. ಆದರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಎಷ್ಟರ ಮಟ್ಟಿಗೆ ಅವನಿಗೆ ಸಾಧ್ಯ ಎನ್ನುವುದರ ಮೇಲೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಅವನಿಗೆ ಸಾಮರ್ಥ್ಯ ಉಂಟೆ. ಅದೆಲ್ಲ ನನಗೆ ಅದರ ವ್ಯವಸ್ಥೆ ರಕ್ಷಣೆ ಎಲ್ಲ ಗೊತ್ತು. ಅದಕ್ಕೆಲ್ಲ ನಿನ್ನ ಹಿತೋಪದೇಶ ಬೇಡ ನನಗೆ. ಈಗ ನಮ್ಮಲ್ಲಿ 7-8 ಪಂಗಡ ಉಂಟು. ಇರ್ಲಿ. ಈ ಪಂಗಡಕ್ಕೆಲ್ಲ ನಾಯಕನಾಗಿ ಕಂಗೊಳಿಸುವವ ಯಾರು? ನಮ್ಮ ಹಿರಿಯನಾದಂತಹ ಉಗ್ರಸೇನ ಮಹಾನುಭಾವ. ಹೌದಲ್ಲ? ಅದು ನಮಗೆ ಗೊತ್ತು, ಮಧುರೆಯಲ್ಲಿದ್ದಾನಲ್ಲ. ಹೌದಲ್ಲ? ಅಂತಹ ಉಗ್ರಸೇನ ಮಹಾನುಭಾವನಿಗೆ ಇದು ಸಮರ್ಪಿತವಾಯಿತು ಅಂತಾದ್ರೆ ಸರ್ವರಿಗೂ ಹಿತವಾಗ್ತದೆ. ಇಷ್ಟೆಲ್ಲ ಬಂಗಾರ ದಿನವೊಂದಕ್ಕೆ ನಿನಗೆ ಸಮೃದ್ಧಿ ಆಯಿತು ಅಂತಾದ್ರೆ ಆದ್ರೆ ನಾಳೆ ಮತ್ತೆ ಏನು ಸಿಗ್ಲಿಕ್ಕಿಲ್ಲ. ನಿನ್ನ ಕಣ್ಣು ಕೆಂಪಾಗುವುದು? ನನ್ನ ಕಣ್ಣು ಅಂತಲ್ಲ, ಒಂದು ಸಂಪತ್ತಿಗೆ ಮಿತಿ ಇಲ್ವಾ? ಮಿತಿ ಅಂದ್ರೆ
ಈಗ ಹೀಗೆ ಬಂಗಾರ ಸುರಿಸಿದರೆ ನಿನ್ನ ಊರಲ್ಲಿದ್ದವರೆಲ್ಲ ಸೋಮಾರಿಗಳಾಗ್ಲಿಕ್ಕಿಲ್ವ? ಅದೇ ಸೋಮಾರಿಗಳಾಗೋದು. ಮತ್ತೆ ಹೇಗದು? ಸಂಪತ್ತಿಗೆ ಎಲ್ಲಿಂದ ಬಂತು, ಹೇಗೆ ವ್ಯಯ ಇತ್ಯಾದಿಗಳೆಲ್ಲ ಉಂಟು. ಹೌದಪ್ಪ, ನಾವೆಲ್ಲ ಬಂಗಾರದ್ದೇ ಮಾಡ್ತೇವೆ. ಈಗ ಒಂದು ಕಾಲದಲ್ಲಿ ಒಂದು ಅಂಗಳಕ್ಕೂ ಬಂಗಾರನ ತಗಡು ಮುಚ್ಚುವುದು, ಮಾಡಿಗೂ ಬಂಗಾರನ ತಗಡು ಅದೆಲ್ಲಕ್ಕೂ ತಗಡನ್ನೇ ಮಾಡಿ ಅಲ್ಲ, ಬಂಗಾರದ್ದಲ್ಲಿ ತಟ್ಟೆ ಮಾಡು. ತಟ್ಟೆ ಮಾಡಿದ್ರೆ ಅದರಲ್ಲಿ ಹಾಕಬೇಡ ಏನಾದ್ರು? ಎಂತದನ್ನ? ಹಾಗೆಲ್ಲ ಉಂಟಾ? ಹೌದು, ಅದು ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಹೋಗುವಾಗ ಬರುವುದಕ್ಕೆ, ನಡೆಯುವುದಕ್ಕೆ ಎಲ್ಲದಕ್ಕೂ ಬಂಗಾರ. ಎಲ್ಲ ಬಂಗಾರ. ಮತ್ತೆ ಬಂಗಾರಕ್ಕೆ ಮೌಲ್ಯ ಎಲ್ಲಿಂದ? ಬಂಗಾರಕ್ಕೆ ಮೌಲ್ಯ ಅಂದ್ರೆ ಬೇಕಾದ್ರೆ ಉಂಟಿಲ್ಲದಿರಲಿಲ್ಲ ನಮಗೇನು. ನೋಡು, ಶರೀರದ ಯಾವುದೋ ಒಂದು ಭಾಗ ಹೆಚ್ಚು ಬೆಳೆಯಿತು ಅಂತಾದ್ರೆ ವಿಕಾರ ಅಂತ ಅನಿಸಲ್ಪಡ್ತದೆ. ಸರ್ವತೋಮುಖವಾಗಿ ದೇಹದ ಎಲ್ಲಾ ಭಾಗಗಳು ಒಂದೇ ಲೆಕ್ಕ ಇರಬೇಕು. ಸಾಧಾರಣ ವಾತ ಪಿತ್ತ ಕಫಗಳು ದೇಹದಲ್ಲಿ ಇರಬೇಕು. ಅದು ಸಮಸ್ಥಿತಿಯಲ್ಲಿರುವುದಲ್ಲ. ಹೆಚ್ಚಾದ್ರೂ ನಿನ್ನಾಗ ಹೌದಲ್ಲ? ಪಿತ್ತ ಹೆಚ್ಚಾಗಿ ಕಡಿಮೆ ಆದ್ರೂ ನಿನ್ನಾಗೆ ಆಗ್ತದೆ ಮಾವ. ನೀನು ಸ್ವಲ್ಪ ಆಲೋಚನೆ ಮಾಡಿ. ನಿನಗೆ ಗೊತ್ತಿಲ್ಲ ನನ್ನ ಪಿತ್ತ. ನನಗೆ ನನಗೂ ಗೊತ್ತಿಲ್ಲ. ಎಂತದ್ದು ಯಾರಿಗೆ ಕೊಡ್ಲಿಕ್ಕೆ? ಉಗ್ರಸೇನನಿಗೆ. ಉಗ್ರಸೇನಿಗೆ ಇನ್ನೊಬ್ರು ಸಂಪಾದನೆ ಮಾಡಿದ್ದಾಗಬೇಕಾ ನಿನಗೆ? ಇನ್ನೊಬ್ಬರನ್ನು ಸಂಪಾದನೆ ಮಾಡಿದ್ದಲ್ಲ, ನಿನಗೆ ಇಟ್ಟುಕೊಳ್ಳುವ ಇದುಂಟಾ? ಏನಿಲ್ಲದೆ ಹೊಣೆ ಉಂಟಾ? ಯಾಕಿಲ್ಲ? ಯಾಕಿರ್ಬೇಕು? ನಮಗೆ ಬರಗಾಲ ಬರುವಾಗ ನೀನು ಸತ್ತಿದ್ಯ, ಎಚ್ಚರದಲ್ಲಿ ಇರಲಿಲ್ವ ನೀನು? ಈಗ ಬರಗಾಲ ನಿವಾರಣೆ ಆಗ್ಲಿಲ್ವಾ? ಬರಗಾಲ ನಿವಾರಣೆ ನನ್ನ ಸಾಧನೆ ಅಲ್ಲ ಇವರು, ನಿನ್ನ ಸಾಧನೆ. ನೀನು ಹೇಳಿದ್ಯಾ ಬರಗಾಲ ಬರುವಾಗ ನಮ್ಮಲ್ಲಿ ಬರಗಾಲ ಬಂದಿದೆ. ಬಂದಲ್ಲ, ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊಳ್ಬೇಕು. ಅದು ನಿನಗೆ ಕಂಡು ಕಾಣುದಿಲ್ವ? ಈಗ ಮಣಿ ಸಿಕ್ಕಿದೆ ಅಂತ ನಿನ್ನ ಹತ್ರ ನಾನು ಹೇಳಿದ್ದೇನೆ. ನೋಡು, ವಿಪರೀತವಾಗಿರುವಂತಹ ಸಂಪತ್ತು ನಿನ್ನ ಮರಣಕ್ಕೆ ಒಂದಲ್ಲ ಒಂದು ದಿವಸ ಕಾರಣ ಆದೀತು. ಅದೆಲ್ಲ ನನಗೆ ಗೊತ್ತುಂಟು. ಯಾರು ನೀನು ಸತ್ತ ಮೇಲೆ ಮತ್ತೆ ನಮ್ಮಲ್ಲಿ ಕೇಳುವುದಲ್ವ ಯಾರಾದ್ರು? ನಾಳೆ ನೀನು ಸಾಯ್ಲಿಕ್ಕೆ ಉಂಟು, ನಾನು ಮಾತ್ರ ಅಲ್ಲ. ಯಾರು ಹೇಳಿದ್ದು? ಮತ್ತೆ ನೀನಿಲ್ಲಿ ಶಾಶ್ವತವ? ಇಲ್ಲಿ ಹುಟ್ಟಿದ್ದೌದು, ಸಾಯಲೇಬೇಕು. ನಿನಗೀಗ ಉಗ್ರಸೇನಿಗೆ ಬಡತನವಂತ ಅಲ್ಲಿ. ಅಲ್ಪನಿಗೆ ಐಶ್ವರ್ಯ ಬರುವಾಗ ಅರ್ಧರಾತ್ರಿಯಲ್ಲಿದ್ದು ಕೊಡೆ ಹಿಡಿದರಂತೆ. ಅದು ಕಾಣ್ತದೆ. ನೀನು ಕುತ್ತಿಗೆಗೆ ಕಟ್ಟಿಕೊಂಡು ಅಲ್ಲಿ ಇಲ್ಲಿ ತಿರುಗಿತಾಡ್ತಿ ಸಂತೆಯಲ್ಲೆಲ್ಲ. ನಾನು ಎಲ್ಲಿ ಬೇಕಾದ್ರೂ ಹೋಗ್ತೇನೆ ಅಯ್ಯ. ಅದೆಲ್ಲ ಹಾಗೆಲ್ಲ ಇರುವಂತ. ನನ್ನ ಮಣಿ ಹೋಗುವಾಗ ಬರುವಾಗ 10 ಜನಕ್ಕೆ ಕಾಣುವಾಗ ಹೋಗ್ತೇನೆ. ನಿನ್ನ ಮನೆ ಆದ್ರೂ ಇಟ್ಟು ನನಗೊಮ್ಮೆ ತೋರಿಸುವುದಿಲ್ಲ. ಅದು ಕಳ್ಳರಿಗೆ ತೋರಿಸುವುದಿಲ್ಲ ನಾನು. ಯಾಕೆ? ನೀನು ಕಣ್ಣಿನಲ್ಲಿ ಆದ್ರೂ ನೋಡಿದರೆ ಅದರ ಸತ್ವವನ್ನು ಹೇಳ್ಕೊಂಡು ಹೋಗು. ನಾ ಕಳ್ಳ ಮೋಸಗಾರ. ನಾ ಕಳ್ಳ ಅಂತ ಗೊತ್ತುಂಟಲ್ಲ? ಗೊತ್ತುಂಟು. ನನ್ನಂತ ಕಳ್ಳ ಇರುವಾಗಲೂ ಮಣಿ ತೋರಿಸುವುದಿಲ್ಲ ಅಂತ ನೀ ಕೂತ್ರೆ ನಿನ್ನ ಮಣಿ ಯಾವಾಗ ಹೊರಗೆ ಬೀಳ್ತದೆ ಅಂತ ನಾನು ನೋಡ್ತೇನೆ. ನೀನೆಲ್ಲ ಬಹಳ ಕಾರಣಿಕ ಇದ್ದವನಂತೆ ಎಲ್ಲ ಗೊತ್ತುಂಟು ನನಗೆ. ಈಗ ಉಗ್ರಸೇನಿಗೆ ಕೊಂಡೋಗಿ ಕೊಡಬೇಕಾದದ್ದಿಲ್ಲಲ್ಲ. ಒಬ್ಬ ಬ್ರಾಹ್ಮಣ ಬಂದಂತಲ್ವ ನಿನ್ನಲ್ಲಿಗೆ? ಹೌದು. ಅವ ಕುಚೇಲ. ಹೌದು. ಉಣ್ಣುವುದಕ್ಕಿಲ್ಲದಿದ್ದವ, ಉಡುವುದಕ್ಕಿಲ್ಲದೆ ಇದ್ದವ. ಅವರಿಗೆ ಸಂಪತ್ತು ಕೊಟ್ಟಿದ್ದೇನೆ, ಸುಧಾಮ ಅಂತ ಮಾಡಿದ್ದೇನೆ. ಸಂಪತ್ತು ಕೊಟ್ಟಿದ್ದಿ? ಎಂತದ್ದು ಸಂಪತ್ತು ಸುಧಾಮ ಕೊಟ್ಟದ್ದು? ಅಂತ ಮಾಡಿದ್ದೇನೆ. ಪಾಪ ಅವ ಯಾರು ನೆರೆಹೊರೆ ಮನೆಯಲ್ಲಿ ಸಾಲ ಕೇಳಿಕೊಂಡು ಅವಲಕ್ಕಿ. ಮೂರು ಮುಷ್ಟಿ ಅವಲಕ್ಕಿ ತಕೊಂಡು ಬಂದ್ರೆ 2 ಮುಷ್ಟಿ ತಿಂದದ್ದು, 3ನೇ ಮುಷ್ಟಿ ನನ್ನ ಹೆಂಡತಿ ತಿಂದದ್ದು. ಯಾವ ಒಂದು ಮರ್ಯಾದೆ ಸತ್ತವನ ನೀವು. ಪಾಪ ಬ್ರಾಹ್ಮಣನಿಗೆ ಉಣ್ಣುವುದಕ್ಕಿಲ್ಲ. ದೇವರಿಗೆ ನೈವೇದ್ಯ ಕೊಟ್ಟು ಆತ್ಮನಿವೇದನೆ ಮಾಡಬೇಕು ಅಂತ ಇರುವುದು ಅದು ಶಾಸ್ತ್ರ. ಅವಲಕ್ಕಿಯಲ್ಲಿ ಹರಕು ಬಟ್ಟೆಯಲ್ಲಿ ಇರ್ಲಿ, ಅದನ್ನು ಕಂಕುಳಡಿಯಲ್ಲಿ ಇಟ್ಟು ಕಂಕುಳಡಿಯಲ್ಲಿ ಇಟ್ಟದ್ದರಿಂದ ಉಪ್ಪು ಹಾಕಲಿಲ್ಲ ಅದಕ್ಕೆ. ಒಳ್ಳೆ ರುಚಿ ಮೂಗಿದ್ದವ ತಿನ್ಲಿಕ್ಕಿಲ್ಲ, ಅದನ್ನು ಮೂಗಿದ್ದವ ತಿನ್ಲಿಕ್ಕಿಲ್ಲ. ಮೂಗಿದ್ದವ ತಿನ್ನಲಿಲ್ಲ. ಆ ಒಂದು ಬಡತನದ ಬ್ರಾಹ್ಮಣನ ಕಂಕುಳಡಿಯಲ್ಲಿ. ಬ್ರಾಹ್ಮಣರ ಕಂಕುಳಡಿಯಲ್ಲಿ ಇಟ್ಟದ್ದು ಪ್ರಸಾದ, ಅದು ನಿನಗೆ ಗೊತ್ತಾಗುದಿಲ್ಲ. ಅಂತ ಅಡುಗೆಯವಲ್ಲವ, ನಿಜವಾದ ಭಕ್ತ ಬ್ರಾಹ್ಮಣ, ಭಕ್ತ ಸುಧಾಮ. ನೋಡ ಉಗ್ರಸೇನಿಗೆ ಕೊಡು ಸಂಪತ್ತು, ನೋಡ ಕೊಡು ಕೊಡು. ನಾನು ಕೇಳಿದ ಮಣಿ ನೀ ಕೊಡ್ಲಿಲ್ವಾ? ಕೊಡುದಿಲ್ಲ. ಕೊಡುದಿಲ್ವಾ? ನಿನ್ನ ಮಣಿ ಹೊರಗೆ ಬೀಳುವುದೇ ಇಲ್ವಾ? ನಿನಗೆ ನೋಡ್ಲಿಕ್ಕೆ ಕೂಡ ಕೊಡುದಿಲ್ಲ, ಮುಟ್ಲಿಕ್ಕೆ ಬಿಡು, ನೋಡ್ಲಿಕ್ಕೆ ಕೂಡ ಕೊಡುದಿಲ್ಲ. ಆ ಮಣಿಯಿಂದ ಬರಬಹುದಾದ ಆಪತ್ತಿಗೆ ತಲೆ ಕೊಡುವವ ನೀನಾಗಬೇಕು. ಅದು ನನಗೆ ಆಪತ್ತು ಬಂದಿರೋಗಳು ಮಣಿ ತಂದದ್ದು ನಾನೇ, ನಿನ್ನ ಹತ್ರ ಕೇಳಿ ತಕೊಂಡು ಬಂದದ್ದು. ಮಣಿಯ ವಿಷಯದಲ್ಲಿ ನಿನಗೆ ಹುಚ್ಚು ಹಿಡಿಬೇಕು. ಯಾರಿಗೆ? ನಿನಗೆ. ಈಗ ಯಾರಿಗೆ ಹುಚ್ಚು ಹಿಡಿದಂತ ಗೊತ್ತಾಗ್ತದೆ, ಗೊತ್ತಾಗ್ತದೆ, ಗೊತ್ತಾಗ್ತದೆ. ನನ್ನಲ್ಲಿರುವ ಸಂಪತ್ತು ನೋಡಿ ನೋಡುವ, ನಿನಗೆ ನಿದ್ದೆ ಬರ್ತದಲ್ಲ, ನೀ ಎಷ್ಟು ಕಟ್ಟಿಟ್ರು ನಿದ್ದೆ ಬರುವಾಗಾದ್ರೂ ನಿನ್ನ ಮಣಿ ಹೊರಗೆ ಬೀಳ್ತದೆ. ಬಹಳ ಜಾಗರೂಕತೆ ಇಟ್ಟಿದ್ದೇನೆ, ಯಾವ ಕಾಲಕ್ಕೂ ಹೊರಗೆ ಬರ್ಲಿಕ್ಕಿಲ್ಲ. ಮಣಿ ಉಂಟು ಉಂಟು, ಅದಷ್ಟು ಬಂಗಾರ ಕೊಡ್ತಾನೋ ನಾನು ನೋಡ್ಬೇಕು ಅಂತ ಕೇಳಿದನು, ಅದವರಿಗೆ ಸೇರ್ಬೇಕು ಅಂತ ನನ್ನ ಯೋಚನೆ ಉಂಟು. ಅದು ಸೇರಿಯೇ ಸೇರ್ತದೆ. ಎಲ್ಲಿಯಾದ್ರೂ ಮಣಿ ಹೆಚ್ಚು ಕಡಿಮೆ ಆಗಬೇಕು. ನಿನ್ನನ್ನು ಬಿಡ್ಲಿಕ್ಕಿಲ್ಲ ನಾನು. ಕೆಟ್ಟವನೇ. ಬಾಗಿಲು ತೆರೆಯುವುದಿಲ್ಲ. ಬಾಗಿಲು ತೆರೆದಿದ್ರೆ ಬಾಗಿಲು ತೆರೆದಿದ್ರೆ ನಿನ್ನ ಮಗಳನ್ನು ಹೊತ್ಕೊಂಡು ಹೋಗಿ.
ಹರುಚ ಬಡುದಿಗೆ ನಿಂದನು ಓಲಗಸ್ತನಾಗಿದ್ದ ಕಾಲಕ್ಕೆ ನಮ್ಮವರೆಲ್ಲ ಬಂದು ದೂರಿಕೊಂಡ್ರು ಕ್ರೂರ ಮೃಗಗಳ ಹಾವಳಿಯಿಂದ ಬೆಳೆಸಿದ ಬೆಳೆಯೆಲ್ಲ ನಷ್ಟವಾಗಿ ಹೋಗ್ತಾ ಇದೆ ಅಂತ ಧೈರ್ಯದ ಮಾತು ಹೇಳಿದ್ದೇನೆ. ನಡೆಯೋಣ. ವಂದಿಸಿಕೊಂಡಿದ್ದೇನೆ. ಒಳಿತಾಗಲಿ ಪ್ರಸೇನ. ಆಶ್ಚರ್ಯ, ಧನುರ್ಬಾಣಪಾಣಿಯಾಗಿರುವೆ, ಬೇಟೆಗಾಗಿ ಹೊರಟಿರುವೆ. ಪ್ರಜಾಜನರ ಕಷ್ಟವನ್ನು ತಿಳಿದು ಅವರನ್ನು ಸಂತೈಸುವುದಕ್ಕಾಗಿ ನೀನೇ ಬೇಟೆಗೆ ಹೊರಟಿರುವೆ ಎಂದಾಕ್ಷಣ ನನಗೆ ಅಚ್ಚರಿಯ ಆದದ್ದು. ಯಾಕೆ? ಎದೆತ್ತರಕ್ಕೆ ಬೆಳೆದು ನಿಂತಹ ತಮ್ಮ ನಾನಿರುವಾಗ ನೀನು ಮುಂದೆ ಹೋಗಬೇಕಾ? ನನಗೆ ಅಪ್ಪಣೆಯನ್ನು ಕೊಡು, ನಾನೇ ಹೋಗುತ್ತೇನೆ ಬೇಟೆಗೆ. ಸದರವಲ್ಲಿದು ಬೀಟಿ ತಮ್ಮ ಬಹುವಿಧದ ಪ್ರಾಣಿಗಳಿಗೂ ದಮಮ ತಮ್ಮ ಮುದದಿಂದ ಸದನದುಡಿರು ನೀನು ಕ್ಷೇಮದಿ ಸದಿದು ನ ಬರುವೆನು ಮೃಗಗಳ ಶೀಘ್ರದಿಯೇ ಸದರವಲ್ಲ ತಮ್ಮ. ತರುಣನಾದಂತಹ ನೀನು ಸಮ್ಮುಖದಲ್ಲಿ ಕಾಣಿಸಿಕೊಂಡು ಬೇಟೆಗಾಗಿ ಅಪ್ಪಣೆಯನ್ನು ಕೊಡುವನ್ನು ಹಾಗೆ ಕೇಳಿದಾಗ ಒಂದು ಕ್ಷಣಕ್ಕೆ ಮನಸ್ಸಿಗೆ ಸಂತೋಷ ಆಯಿತು. ನಾನು ಹೋಗುತ್ತೇನೆ ಅಮ್ಮ, ಅಣ್ಣ. ಉತ್ಸಾಹ ಸರಿಯೇ, ಆದರೆ ಕಾಡಿನ ಬೇಟೆ ಅನ್ನುವುದು ಸದರದ ಕೆಲಸವಲ್ಲ. ಯಾಕಂದ್ರೆ ಕಲ್ಲು ಮುಳ್ಳುಗಳ ಹಾದಿ, ದುಷ್ಟ ಮೃಗಗಳು ಮಾತ್ರ ಅಲ್ಲ, ಕೆಟ್ಟ ರಾಕ್ಷಸರು ಇರಬಹುದಾದಂತಹ ತಾಣ. ಅಲ್ಲೆಲ್ಲ ಸಮಯವರಿತು ಸಂದರ್ಭವರಿತು ವ್ಯವಹರಿಸುವುದಕ್ಕೆ ಎಷ್ಟು ಬುದ್ಧಿ ಇದ್ರೂ ಸಾಲದು. ನೀನು ಕಡಿಮೆ ಬುದ್ಧಿಮ ಅನ್ನುವುದಲ್ಲ. ಎಲ್ಲಿಯಾದ್ರೂ ಬೇಟೆಯ ಉತ್ಸಾಹದಿಂದ ಬರಬಹುದಾದ ಆಪತ್ತಿನ ಕುರಿತಾಗಿ ಗಮನವೆಲ್ಲಿಯಾದ್ರೂ ಕಡಿಮೆಯಾದರೆ ವಿಪರೀತವಾದ ಪರಿಣಾಮಕ್ಕದ ಎಡೆಯನ್ನು ಮಾಡಿಕೊಟ್ಟಿತ್ತು. ಹಾಗಾಗಿ ನೀನು ಒಂದು ಕೆಲಸ ಮಾಡು, ನಾನು ಬರುವಲ್ಲಿಯವರೆಗೆ ರಾಜ್ಯದ ವ್ಯವಸ್ಥೆ ನೋಡಿಕೊಂಡಿರು. ಏನಾದರೂ ಭಯ ಏನಿಲ್ಲವೋ ಹಾಗೆ ಹೇಳುವುದು ಉಚಿತವೇ ಹೌದು. ಯಾಕಂದ್ರೆ ಎಳವಿಂದಲೇ ತಂದೆಯಾಗಿ ತಾಯಿಯಾಗಿ ನನ್ನನ್ನು ಪ್ರೀತಿಯಿಂದ ಪೋಷಿಸಿದವ ನೀನು, ನನ್ನ ಕಣ್ಮಣಿ ನೀನು. ಅಣ್ಣ, ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈ ಕಾಲಕ್ಕೆ ಸ್ವಂತಕಾರಿಯಾಗಿ ಬೆಳೆದಿದ್ದೇನೆ ಮಾತ್ರವಲ್ಲ, ಬೇಕಾದಂತಹ ವಿದ್ಯೆಗಳೆಲ್ಲವನ್ನೂ ಕೂಡ ಆರ್ಜಿಸಿಕೊಂಡವ ನಾನು. ಬೇಟೆ ಹೊಸತೇ ಹೌದು, ಹಾಗೆಂದು ಬೇಟೆಯಾಟದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ನಾನೇನೂ ಇಲ್ಲ. ಇಂದು ಬೇಟೆಯಾಡುವುದಕ್ಕೆ ಅಸಾಧ್ಯನಾಗಿ ಹೋದೆ ಎಂದಾದರೆ
ಮತ್ತೆ ಮುಂದಕ್ಕೆ ನಾಡನ್ನು ರಕ್ಷಿಸುವುದಕ್ಕೆ ನಾನು ಹೇಗೆ ಶಕ್ತನಾಗುವುದಕ್ಕೆ ಸಾಧ್ಯ? ಹಾಗಾಗಿ ಹೇಳ್ತಾ ಇದ್ದೇನೆ, ಈಗ ಒಂದು ಅನುಭವವನ್ನು ಪಡೆಯದೆ ಮುಂದಕ್ಕೆ ಬೆಳೆಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಅನುಭವಕ್ಕೂ ಆಯಿತು. ಹಾಗಾಗಿ ಹೇಳ್ತಾ ಇದ್ದೇನೆ, ಇದು ವಿನಂತಿ ಅನ್ನುವುದಾಗಿ ಭಾವಿಸಿಕೊ. ನನ್ನನ್ನು ಕಳಿಸಿಕೊಡೋಣ. ಹೋಗಲೇಬೇಕಾ? ಹೌದು, ನೀನೇ ಹೋಗುವುದು? ನಾನೇ ಹೋಗ್ತೇನೆ. ಹಠವೇಯ? ಅಲ್ಲ, ಒಂದು ವಿಧದಿಂದ ಸರಿಯೇ. ಎಷ್ಟು ಗುರುಗಳಿಂದ ನಾವು ವಿದ್ಯೆಯನ್ನು ಅಭ್ಯಾಸ ಮಾಡಿದ್ರು, ಅದಕ್ಕೆ ಪ್ರಾಯೋಗಿಕವಾದ ಒಂದು ಅವಕಾಶ ಬಾರದೇ ಹೋದರೆ ಅದು ಕೇವಲ ಪುಸ್ತಕದ ವಿದ್ಯೆ ಆದೀತೆ ಹೊರತು ವಿನಿಯೋಗಕ್ಕೆ ಬರುವ ವಿದ್ಯೆ ಆಗೋದಿಲ್ಲ. ಅನುಭವ ಬರಬೇಕೋ ಬೇಡವೋ? ಈಜು ಸರಿಯಾಗಿ ಅಭ್ಯಾಸ ಆಗಬೇಕಾದ್ರೆ ನೀರಿಗೆ ಇಳಿಯಲೇಬೇಕು. ಹೌದು. ದಡದಲ್ಲಿ ಕುಳಿತುಕೊಂಡು ಎಷ್ಟು ಕಲಿತು ಪ್ರಯೋಜನ ಇಲ್ಲ. ಹಾಗಿದ್ರೆ ಒಂದು ಅವಕಾಶ ತಾನಾಗಿ ಒದಗಿ ಬಂದಿದೆ, ಮತ್ತು ಒಂದು ಧೈರ್ಯ. ಬೇಕಾದ ಶಸ್ತ್ರವಿದ್ಯೆಯಲ್ಲಿ ನೀನು ಪರಿಣತನೇ ಹೌದು. ಆಮೇಲೆ ನಮ್ಮ ಶಬರ ವ್ರಾತವೂ ಇದೆ. ಅವರನ್ನೆಲ್ಲ ಕರೆದು ಎಚ್ಚರಿಸಿದ್ದೇನೆ. ಇಳೆಯಮ್ಮನಿಗೆ ಏನೇನು ಅಪಾಯ ಬಾರದ ಹಾಗೆ ನೋಡಿಕೊಳ್ಳುವ ಹೊಣೆ ನಿಮಗೆ. ಅಷ್ಟು ಸಾಲು. ನಾನು ಇದನ್ನು ಮರೆತೇ ಬಿಟ್ಟಿದ್ದೆ. ಯಾವುದು? ಸೂರ್ಯದೇವ ಕೊಡುವಾಗಲೇ ಹೇಳಿದ್ದ, ದಿನವೊಂದಕ್ಕೆ 8 ಭಾರ ಬಂಗಾರವನ್ನು ಇದನ್ನು ನಿತ್ಯ ಆರಾಧಿಸುವುದರ ಮೂಲಕವಾಗಿ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಹೇಗೋ ಅಷ್ಟೇ ಇದರ ಮಿತಿಯಲ್ಲ ಅಂತ. ಇದು ಹಸಿದವನಿಗೆ ಆಹಾರ, ಬಾಯಾರಿದವನಿಗೆ ನೀರು, ದಾರಿ ಕಾಣದೇ ಇದ್ದವನಿಗೆ ಬೆಳಕು, ನಮ್ಮ ಆಪತ್ತಿನ ಕಾಲದಲ್ಲಿ ನಮ್ಮನ್ನು ಸಂರಕ್ಷಿಸಬಲ್ಲಂತಹ ಬಂಧು, ಎಲ್ಲವೂ ಆಗಿ ಒದಗಿ ಬರಬಲ್ಲಂತಹ ಸಾಮರ್ಥ್ಯವುಳ್ಳದ್ದು ಅಂತ ಆ ಸ್ವಾಮಿ ಕೊಡುವಾಗಲೇ ಹೇಳಿದ್ದಾರೆ. ನನ್ನ ಭರವಸೆಗಾಗಿ ನಿನಗೆ ಈ ಮಣಿಯನ್ನೇ ನಾನು ಕೊಡ್ತೇನೆ, ಇದನ್ನು ಇಟ್ಟುಕೋ. ನನ್ನ ರಕ್ಷಣೆಗಾಗಿ? ಹೌದಪ್ಪ, ಒಳ್ಳೆಯ ವಿಚಾರ. ಇದು ಉಂಟು ಆದ್ರೆ ಮತ್ತೆ ಯಾವ ಅಪಾಯವೂ ಇಲ್ಲ. ಹೌದಲ್ಲ? ಜಾಗರೂಕತೆ ಸರಿ. ಬೇಕಾದ ಏನು ಸರಿ, ಹೋಗಿ ಬಾ, ಆದಷ್ಟು ಬೇಗ. ನಿನ್ನ ದಾರಿ ನಿರೀಕ್ಷೆಯಲ್ಲಿ ಇರ್ತೇನೆ ನಾನು. ಶೀಘ್ರವಾಗಿ ಬರ್ತೇನೆ. ನೀನು ಭಾರತದವರೆಗೆ ನೆಮ್ಮದಿ ಇಲ್ಲ. ತೆರಳಬೆನುತ್ತಾನೆನುತ ಕಂಡದಿ ಹರಿದು ದಾಗಜ ಮಂದಕವ ಪಡೆ ಬೆರದಿ ವಿಪಿನವ ಪೊತ್ತು ಝರವಿಡು ತಲ್ಲಿ ದಿದ್ದೆ ಹೇಗೆ ಹೊಂದಿದ್ದೇನೆ, ಧರಿಸಿದ್ದೇನೆ. ತಡ ಯಾಕೆ? ಶಬರ ವ್ರಾತವೆಲ್ಲವನ್ನು ನೆರಹಿಕೊಂಡು ನಡೆಯಿದ್ದಾನೆ ಕಾಡಿಗೆ. ಬೇಟೆಯಾಡುತ್ತ ಬಂದ ನಾಗ ದಿನ ತೈ ತಗದ ದಿನ ತೈ ಧಿಮಿತೈ ದಿನ ತೈ ಧಿಮಿತೈ ದಿನ ತೈ ದಿನ ತೈ ಅತೈ ಅತ ತಾಟಕಗಳ ಕೂಟವದವನು
ನಾಡನ್ನು ಪ್ರವೇಶಿಸಿ ನಾಡಿನವರಾದಂತಹ ನಮಗೆ ಕಷ್ಟವನ್ನು ಕೊಡುವುದಕ್ಕೆ ಮುಂದುವರಿಯುತ್ತಾ ಇದ್ದಿ. ಕೃಷಿಕರು ಬೆಳೆಸಿದಂತಹ ಯಾವ ಕೃಷಿ ಇದೆಯೋ ಅದನ್ನು ಹಾಳಾಗುವುದಕ್ಕೆ ಮುಂದಾಗುತ್ತಾ ಇರುವೆ. ಎಚ್ಚರಿಸುತ್ತಾ ಇದ್ದೇನೆ, ಪ್ರಾಣ ಉಳಿಬೇಕು, ಕಾಡಿನ ಮಧ್ಯಕ್ಕೆ ಸಾರು. ಸುಲಭವಲ್ಲವು ಎನ್ನ ಕೊಲ್ಲಬಹುದು ಹುಲು ಮಹಜಲೆ. ಏನು ನಮಗೆ ನಿದ್ದೆ ಇಲ್ಲದೆ ಒಂದು ವಾರ ಕಳೆಯಿತು. ಹೌದಾ? ಇನ್ನೇನು ಹೋಗಿ ಮಲಗಿಕೊಳ್ಳುವಂತದನ್ನು ಭಾವಿಸಿದ್ರೆ ನಿನಗೆ ನಿದ್ದೆ ಮಾಡಬೇಡ ಅಂತ ಹೇಳಿದ್ಯಾ? ಎಲ್ಲ ವ್ಯರ್ಥ ಆಯ್ತು. ಏನು? ಎಲ್ಲ ಕೆಲವೊಂದು ಪ್ರಾಣಿಗಳನ್ನು ತಿಂದು ಹಾಯಾಗಿ ನಿದ್ರಿಸುವ ವೇಳೆ ನೀನು ಗೋಚರಿಸಿದೆ. ತಿನ್ನಬೇಕೆಂದು ಹಾಗೆ ಮುಂದೆ ಬರ್ತಾ ಇದ್ದಾರೆ. ನನ್ನನ್ನು ತಿಂತೀಯ? ನನ್ನನ್ನು ಕೊಂದು ತಿಂದು ರಕ್ತವನ್ನು ನಾನು ಬೆಳೆಗಳೆಲ್ಲ ಕನ್ನಡದೊಂದಿಗೆ ಬಂದು ಕೆಡೆದು
ಸಮಾನ ಆಹಾರ ಕೊಡ್ತೇನೆ. ನೆಲದೊಳಗೆ ತಗೊಂಡ ಹುಳಗಳ ನೆಲದೊಳಗೆ ತಗೊಂಡ ಹುಳಗಳ ನಲವುದಮ್ಮೆಯ ಧರ್ಮ ಅನ್ಯರು ಬರಗೆ ತಿಳಿದಿರಾಗೆ ಸೀಳ್ಮೆಲೆ ತಿಳಿದು ಹೊಳ್ಳೈ ಕಾಣ್ತಾ ಉಂಟಾ ಕೋಡು? ನನ್ನ ಬಲಿಷ್ಠತೆ ಎಷ್ಟು ಗೊತ್ತಿನ ಭಾವಿಸಿದೆಯಾ? ಏನು ನಿನಗದರ ವಿಷಯ ಗೊತ್ತಿಲ್ಲ. ಒಮ್ಮೆ ತೆಗೆದುಕೊಂಡಾದ್ರೆ ಎಲ್ಲವೂ ಚೂರು ಚೂರು ಆಗಬೇಕು. ಇದಕ್ಕಿಂತ ದೊಡ್ಡ ದಾಳಿಯನ್ನು ನೋಡಿದ್ದೇನೆ ನಾನು. ಯಾವುದು ಹಾ. ನೋಡಿದೀಯಾ? ಹಾ. ಇದು ಹಾಗಲ್ಲ. ಮತ್ತೆ?
ಆರ್ಭಟಿಸುತ್ತ ನನ್ನ ಸಮಕ್ಷಕ್ಕೆ ಬಂದಿರುವೆಯಲ್ಲ, ನಿನ್ನದ್ದಾದಂತಹ ಆಟೋಪವನ್ನು ನಿವಾರಿಸುವುದಕ್ಕಾಗಿ ಇದು ಹರಿತವಾದಂತಹ ಕೂರ್ಗಳೆಯನ್ನು ಎರಡು ಕೈಗಳು ತಿಕ್ಕಿ 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 ಎರಡು ಕೈಗಳು ತಿಕ್ಕಿ 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 ಚೂರ್ಣವಾಗೈದು ಚರಮ ಹಿಡಿದು ಹಾಗೆ ಗುರುಳ ತೋರೆಲು ಶೌರ್ಯವ ಎರಡು ಕೈಯೊಳು ಎಲ್ಲ ಮಾನವರೇ, ಈ ಕಾಡಿಗೆ ಬೇಟೆಯನ್ನಾಡುವುದಕ್ಕೆ ಬಂದವ ನೀನು. ಬಹಳ ದೂರದಿಂದಲೇ ನಿನ್ನನ್ನು ಯಕ್ಷಿಸ್ತಾ ಇದ್ದೇನೆ. ಸಾಧು ಪ್ರಾಣಿಗಳನ್ನೆಲ್ಲ ಬಡಿಯುತ್ತಾ ಮುಂದುವರಿಯುತ್ತಾ ಇರುವೆ. ನಿನ್ನ ಎದುರಾಗಿ ಬಂದವ ಕಾಡಿನ ಮೃಗರಾಜ ನಾನು. ನೀನು ಬಾಣವನ್ನು ಪ್ರಯೋಗಿಸಿದೆ, ನನ್ನ ಕೈಯಲ್ಲಿ ಹಿಡಿದೆ, ತಿಕ್ಕಿ ಚೂರ್ಣವನ್ನು ಮಾಡಿದೆ. ಇನ್ನೇನಿದೆ ನಿನ್ನಲ್ಲಿ? ನಾನೆಸೆದಂತಹ ಕಡೆಯನ್ನು ಚೂರ್ಣ ಮಾಡಿದೆ ಅನ್ನುವುದಾಗಿ ಹಿಗ್ಗಬೇಡ. ಇದು ಕಿಗ್ಗಟ್ಟಿನ ಕಠಾರಿಯಲ್ಲಿ ಎತ್ತಿದ್ದೇನೆ. ನಿನ್ನ ಶಿರವನ್ನು ಹರಿತವಾದಂತಹ ಖಡ್ಗನ್ನು ಎಸೆದೆಯ ಚೂಪಾದ ಹಲ್ಲಿನಿಂದ ಎಸೆದ ಖಡ್ಗವನ್ನು ಚೂರ್ಣಿಸಿದ್ದೇನೆ. ಇನ್ನೇನಿದೆ ನಿನ್ನ ಈ ಪೂರ್ವದಿ ನೋಡಿದೆ ನಾನು ಧೀರದನವ ತೋರಿಗ
ಶೋಣಿತವ ಪಾಲಿಸಿ ಕೊರಳೊಳಗೆ ರಂಜಿಸುವ ಮಣಿಯನ್ನು ಕೊಂಡು ವೇಗದಲ್ಲಿ ಬಹಳ ಉತ್ಸಾಹದಿಂದ ಈ ಮಾನವ ನನ್ನನ್ನು ಕೊಲ್ಲುವುದಕ್ಕಾಗಿ ಮುಂದಾದ. ಮಾನವನನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದ್ದೇನೆ. ಅಬ್ಬಬ್ಬಬ್ಬ, ಹೊಟ್ಟೆಯನ್ನು ಸೀಳಿದ್ರೆ ಬಿಸಿ ಬಿಸಿಯಾದ ರಕ್ತವನ್ನು ನುಂಗಿದೆ. ಹಸಿ ಹಸಿ ಮಾಂಸ. ಮಾಂಸ, ರಕ್ತ, ಎಲುಬು ಯಾವುದನ್ನು ಬಿಡದೆ ಚೆನ್ನಾಗಿ ಏನು ಏನೋ ಒಂದು ಪ್ರಕಾಶ. ಹೌದಲ್ಲ, ಹೊಳಪು ಎಲ್ಲಿಂದ ಇದು? ಎಲ್ಲಿಂದ? ಓಹೋ ಹೋ ಹೋ. ಈ ಮಾನವನ ಕುತ್ತಿಗೆಯಲ್ಲಿ ಏನೋ ಒಂದು ಮಣಿ, ಹೌದೇ? ಅದರಿಂದ ಭಯಂಕರವಾದಂತಹ ಪ್ರಕಾಶ ಹೊರಹೊಮ್ಮುತ್ತಾ ಇದೆ. ಸತ್ತ ಈ ಪ್ರಾಣಿಗೆ ಯಾಕೆ? ನನಗಾಗಿತ್ತು. ನನ್ನ ಗುಹೆಯೊಳಗೆ ಕತ್ತಲೆ. ಆ ಮಣಿಯನ್ನು ಬಹಳ ಚೆನ್ನಾಗಿದೆ. ಇದು ಯಾಕೆ ಸಾಯ್ಲಿ? ಇದನ್ನು ನನ್ನ ದವಡೆಯೊಳಗೆ ಸಿಕ್ಕಿಸಿದ್ರೆ ಆ ಅಂತ ಮಾಡುವಾಗ ಇಡೀ ಕಾಡೆ ಪ್ರಕಾಶವಾಗುತ್ತದೆ. ನೋಡು. ಅಂಬಿಕೆಯ ವೈಭಾಗ ಕಾಲದಿ 80 ವರುಷ ರಾಮ ರಾಮ ಹರೇ ಹರೇ. ಹಿಂದೆ ಹರಿಯ ನಾಭೀಕಮಲದಿಂದ ಹೊರಬಂದಂತ ಬ್ರಹ್ಮದೇವ ಸೃಷ್ಟಿಸುವುದಕ್ಕೆ ಪ್ರಾರಂಭಿಸಿದ. ಸಕಲ ಜೀವರಾಶಿಗಳನ್ನು ಸೃಷ್ಟಿಸುತ್ತಲೇ ತನಗಾದಂತಹ ಆಯಾಸವನ್ನು ಹೋಗಲಾಡಿಸುವುದಕ್ಕೆ ಒಮ್ಮೆ ಆಕಳಿಸಿದರಂತೆ. ಆ ಆಕಳಿಕೆಯ ಹೊತ್ತಿನಲ್ಲೇ ಬಾಯಿಯಿಂದ ಹೊರಬಂದವನು ನಾನು. ಆದ ಕಾರಣವೇ ನನ್ನ ಜಾಂಬವ ಹೀಗೆ ಕರೆದಿದ್ದಾರೆ. ಅಂಬಿಕೆ ಶಿವನಿಗೆ ಮದುವೆಯಾಗುವಾಗ ನನಗೆ 80 ವರ್ಷ ಪ್ರಾಯ. ಹೋಗು ಮಗನ ಲೋಕಮುಖದಲ್ಲಿ ನಿನ್ನಿಂದ ಹಲವು ಕಾರ್ಯಗಳಾಗಬೇಕು. ವಾಲಿ ಸುಗ್ರೀವರಂತಹ ಮಹಾ
ಶಕ್ತಿವಂತರು ಧರೆಯಲ್ಲಿ ಉದಿಸುವುದಕ್ಕಿದ್ದಾರೆ. ವಾನರಾಭ್ಯುದಯಕ್ಕಾಗಿ ನೀವು ಮನಸ್ಸು ಮಾಡಬೇಕೆನ್ನುವ ಹಾಗೆ ಸರಸಿಯೋದ್ಭವನೇ ನನ್ನನ್ನು ಹರಸಿ ಇಳೆಗೆ ಕಳುಹಿಕೊಟ್ಟಿದ್ದಾನೆ. ಅವರೊಡನೆ ಮೆರೆದು ಜೊತೆಯಾಗಿದ್ದುಕೊಂಡು ಹಲವು ಸಂಸ್ಕಾರಗಳನ್ನು ಉಪದೇಶಿಸಿದ್ದು ಮಾತ್ರವಲ್ಲ, ಸತ್ಪಥದತ್ತ ಕೊಂಡೊಯ್ಯುವ ಹಾಗೆಯೇ ವಾನರರು ಯಾವ ರೀತಿಯಲ್ಲಿ ಬೆರೆತು ಬಾಳಬೇಕೆನ್ನುವುದನ್ನು ತೋರಿಸಿಕೊಡುವಲ್ಲಿ ನನ್ನನ್ನು ಹಲವರು ಎತ್ತಿ ಕೊಂಡಾಡಿದ್ದಾರೆ. ಮನಸ್ಸಿಗೆ ಸಮಾಧಾನವೂ ಆಯಿತು. ಯಾವಾಗ ಋಷ್ಯಮೂಕಕ್ಕೆ ಹನುಮಂತ ತನ್ನ ಎರಡು ಬಾಹುಗಳಲ್ಲಿ ರಾಮಲಕ್ಷ್ಮಣರನ್ನು ಕುಳ್ಳಿರಿಸಿಕೊಂಡು ಬಂದನೋ ಅಂದಿಗೆ ನಮಗೆ ಶ್ರೀರಾಮ ದರ್ಶನವಾಗಿದೆ. ಅದು ಎಲ್ಲಿವರೆಗೆ? ಶ್ರೀರಾಮ ನಿರ್ಯಾಣದವರೆಗೂ ಮುಂದುವರಿಯಿತು. ಅವನೊಂದಿಗೆ ಕಳೆದಂತಹ ಆ ಕಾಲವನ್ನು ನಾವು ಯಾವ ಕಾಲಕ್ಕೂ ಮರೆಯುವ ಹಾಗಿಲ್ಲ. ಆ ಕಾಲಕ್ಕೆ ಒಂದು ಮಾತನ್ನು ಹೇಳಿದ್ದಾನೆ, ಈಗಲೂ ನೆನಪಿದೆ ನನಗೆ. ಸರಯೂ ನದಿಯಲ್ಲಿ ಇಳಿದು ನಾವು ಇನ್ನು ಯಾವಾಗ ನಿನ್ನನ್ನು ಕಾಣಬಹುದು ತಂದೆಯೇ ಎನ್ನುವ ಹಾಗೆ ಕೇಳಿಕೊಂಡರೆ ಪ್ರತಿಯೊಂದು ಯುಗದಲ್ಲಿಯೂ ನಿಮಗೆ ದರ್ಶನವನ್ನು ನೀಡುತ್ತೇನೆ, ಹೋಗಿ ಬದುಕಿ ಬಾಳಿರಿ, ಶುಭವಾಗಲಿ ಹೀಗೆ ಹಾರೈಸಿದ. ಅದೇ ಕಾಲದಲ್ಲಿ ಚಿಂತೆಯಲ್ಲಿ ಕಳಕಳೆಯುತ್ತಾ ಇದ್ದೇನೆ. ಯುಗ ಕಳೆಯಿತು ಎನ್ನುವುದು ಅರ್ಥವಾಗುತ್ತದೆ ಯಾವಾಗ ಕಾಣುತ್ತೇನೋ ಬ್ರಹ್ಮದೇವ ಶ್ರೀರಾಮನನ್ನು ನನಗೊಂದು ಎಂದಿಗೆ ಕಾಂಬಿನ ಇಂದಿರಾಧವನ ರಾಮನ ಎಂದಿಗೆ ಕಾಂಬಿನ ಇಂದಿರಾಧವನ ಸಂತಿತು ಕೆಲಯುಗ ಎನ್ನುತ್ತಾರವನ ಒಂದೇ ಮನದಿ ನೆನೆದಂದು ರಾಘವನ ನಂದನೆಯನು ನೋಡುತ್ತಿಂದನಾಗದನ ರಾಘವನ ಎಂದಿಗೆ ಕಾಂಬಿನೋ ಒಲ್ಲದ ಮನಸ್ಸಿನಿಂದ ವಿಭೀಷಣ, ನಾನು, ಹನುಮಂತ ಈ ನಾಲ್ವರು ಕಣ್ಣೀರು ಸುರಿಸುತ್ತಾ ಇದ್ದರೆ ಸರಯು ನದಿಯಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಮುಳುಗಿ ಆಮೇಲೆ ಮಹಾಶೇಷನ ಹೆಡೆಯ ಮೇಲೆ ಕುಳಿತುಕೊಂಡು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ವೈಕುಂಠಧಾಮದತ್ತ ಗಮಿಸುವುದನ್ನು ಕಣ್ಣಾರೆ ನೋಡಿದವರು ನಾವು. ಕಣ್ಣೀರು ಸುರಿಸುತ್ತಲೇ ನಾವು ನಮ್ಮ ದಾರಿಯನ್ನು ಕಂಡುಕೊಂಡೆವು. ಆಮೇಲೆ ಅಯೋಧ್ಯೆಗೆ ಹೋದದ್ದು ಬಹಳ ಕಡಿಮೆ. ನಮ್ಮದಾದಂತಹ ತಪಸ್ಸು, ಆ ಮೂಲಕವಾಗಿ ನಡೆಸುವಂತಹ ಜೀವನ, ಹಣ್ಣು ಹಂಪಲುಗಳನ್ನು ತಿಂದು ಬದುಕುವಂತಹ ರೀತಿ, ಉಳಿದಂತಹ ವಾನರರೊಡನೆ ನಾವು ಜೀವನವನ್ನು ಕಳೆಯುತ್ತಾ ಬಂದೆವು. ಅಂದು ಹೇಳಿದಂತಹ ಮಾತು ಇನ್ನೂ ಮನದಲ್ಲಿ ಮರುಕಳಿಸುತ್ತಲೇ ಇದೆ. ರಾಮನನ್ನು ಕಾಣಬೇಕು, ಕಣ್ಣೀರಿನಿಂದ ಪಾದಗಳನ್ನು ತೊಳೆಯಬೇಕು, ಈ ಯುಗದಲ್ಲಿ ಶ್ರೀರಾಮ ದರ್ಶನ ನನಗಾಗಬೇಕು ಎನ್ನುವಂತಹ ಹಂಬಲ. ಹೀಗೆ ಆಹಾರವನ್ನು ಹರಸುತ್ತಾ ಹೋಗಬೇಕಿದ್ರೆ ಹೆಣ್ಣೊಬ್ಬಳು ನನಗೆ ಕಾಡಿನಲ್ಲಿ ಸಿಕ್ಕಿದಳು. ನನ್ನ ಮಗಳೆಂದೇ ಭಾವಿಸಿ ನಾನು ಕರೆ ತಂದು ಸಲಹಿದ್ದೇನೆ, ಸಾಕುತ್ತಾ ಬಂದಿದ್ದೇನೆ. ನನ್ನ ಮಗಳೇ ಆದ ಕಾರಣ ಬೇರೆ ಯಾವ ಹೆಸರಿಡಬೇಕು? ನನ್ನ ತಲೆಗೆ ಹೋಯಿತು ಜಾಂಬವತಿ ಎನ್ನುವಂತಹ ಹೆಸರೇ ಒಳ್ಳೆಯದು. ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ. ಮತ್ತು ಒಬ್ಬ ಮಗ ಸಿಕ್ಕಿದ, ಅವ ಹುಡುಗ, ಅವನಿಗೆ ಪ್ರವೀರ ಹೀಗೆ ಹರಸಿದ್ದೇನೆ. ಮಗಳು ಆದಂತಹ ಜಾಂಬವತಿ ಪ್ರವೀರನನ್ನು ತೂಗುತ್ತಾ ಇದ್ದಾಳೆ. ನನಗೆ ಕರೆದು ಮಾತಾಡಿಸಬೇಕು ಅಂತ ಮನಸ್ಸಾಗಿದೆ. ಪಾಪ ಆ ಹುಡುಗನ ಯಾರು ಯಾಕೆ ಬಿಟ್ಟು ಹೋದ್ರು ಒಂದು ಅರ್ಥವಾಗುವುದಿಲ್ಲ. ಅಂತೂ ನನ್ನದೊಂದು ಅನಾಥಾಶ್ರಮ, ಜಾಂಬವರ ಅನಾಥಾಶ್ರಮವಾಗಿ ಪರಿವರ್ತಿತವಾಗಿದೆ. ಈಗೊಮ್ಮೆ ಮಗಳನ್ನು ಕರೆದು ಆಮೇಲೆ ನನ್ನ ಕಾರ್ಯದಂತೆ ನಾನು ಮನಸ್ಸು ಮಾಡಬೇಕು. ಜಾಂಬವತಿ ಮಗಳೇ, ನಂದನೆಯನು ನೋಡುತ್ತ ಎಂದನ
ಮದನ ಎಂದಿನಂದವಿದಲ್ಲ ಇಂದೇನು ಜಾಣೆ ಮಗಳೇ ಮಗಳಿಗೆ ಆ ಆ ಕಂದಿತು ಬದಲಾರವಿಲ್ಲದವು ಸುಗುಣೆ ಕಂದಿತು ಬದಲಾರವಿಲ್ಲದವು ಸುಗುಣೆ ಇಂದೇನು ಜಾಣೆ ಬಂದಣಿಕೆಯದಿಲ್ಲ ಇಂದೇನು ಕಾಣಿ ಬಂದಣಿಕೆಯದಿಲ್ಲ ಇಂದೇನು ಕಾಣಿ ತಂದೆಗಳರುಗೆಲ್ಲ ತನ್ನ ಪೇಯಾಣೆ ಮಗಳಿಗೆ ಸುಗುಣೆ ಜಾಣೆ ಓ ಸುಗುಣೆ ಜನಕ ಶಿರವನ್ನು ತಗ್ಗಿಸಿ ಜಾಣೆ ಪ್ರವೀರ ಏನು ಮಾಡ್ತಾ ಇದ್ದಾನೆ? ಅವ ಆಟ ಆಡ್ತಾ ಇದ್ದಾನೆ, ತೊಟ್ಟಿಲಲ್ಲಿದ್ದಾನೆ. ಕರೆದಾಕ್ಷಣ ಬಂದೆಯಲ್ಲ, ಮನಸ್ಸಿಗೆ ಸಮಾಧಾನವಾಯಿತು. ನೀನು ಅವನೊಡನೆ ಎಷ್ಟೇ ಆಟವಾಡಿಕೊಂಡಿರು, ಈ ತಂದೆಗೆ ಮಗಳನ್ನು ನೋಡಲೇ ಇದ್ದೆ, ಮನಸ್ಸಿಗೆ ಸಮಾಧಾನವೇ. ನಿನ್ನಲ್ಲಿ ಧೈರ್ಯವನ್ನರುಗಿ ನಾನು ಹೊರಗೆ ಹೋಗುವುದು ಪದ್ಧತಿ, ಅದಕ್ಕೆಂದೇ ಕರೆದೆ. ಆದರೆ ಇವತ್ತು ಮುಖದಲ್ಲಿ ಬೇಸರ, ದುಗುಡ ಆವರಿಸಿದೆ. ಕಂದಿದಾನದಿಂದ ಅಪ್ಪ ಕರೆದಾಕ್ಷಣ ಬಂದೆ. ಇದಕ್ಕೇನು ಕಾರಣವೋ ನಾನು ತಿಳಿಯದೆ ಹೋದೆ. ಯಾಕೆ ಮಗಳೇ ಹೀಗೆ ಕಂದಿದಾನ ಎಂದು ಬರುವುದಕ್ಕೆ ಕಾರಣ ಏನು? ಅಪ್ಪನನ್ನು ಹೇಳ್ಬಾರ್ದು. ತಂದೆಯುವುದು ಮನನೊಂದಿಗ ಕಾರಣವೊಂದು ತಂದೆ ತಂದೆಲಾಲಿಪುತಿಲ್ದು ಮನನೊಂದಿಗ ಕಾರಣವೊಂದು ನಂದನೆ ನುಡಿಯಲ್ದು ಕೋಪಿಸದಿ ತಂತು ಕೊಡಲಿ ಗದರಿಂದ ಹರುಷವುದು ತಂದೆ ನಂದನೆ ನುಡಿಯಲ್ದು ಗೋಪಿಸದೆ ತಂತು ಕೊಡಲಿ ಗದರಿಂದ ಕರುಚವದು ತಂತಿಗೆ ಲಾಲಿಪುದಿಲ್ದು ಮನನೊಂದಿಗ ಕಾರಣವೊಂದು ತಂದೆಯೇ ಲಾಲಿಸುವ
ನನ್ನ ಮನಸ್ಸಿನಲ್ಲಿ ನೋವಿರುವುದು ಸಹಜ, ಕಂಡೆ. ಬೇಸರ ಇರುವುದು ಸಹಜವೇ. ಹೇಳದಿದ್ರು ಗೊತ್ತಾಗುವುದು. ಅಪ್ಪಯ್ಯ, ಓ, ನನ್ನ ಬದುಕಿನಲ್ಲಿ ಹೆಮ್ಮೆಯ ಕ್ಷಣ ಯಾವುದು ಕೇಳಿದರೆ ಯಾವುದು? ಜಾಂಬವಂತನ ಮಗಳು ಜಾಂಬವತಿ ಎನ್ನುವುದೇ ನನಗೆ ಹೆಮ್ಮೆ. ಓಹೋ, ಇದಕ್ಕಿಂತ ಹೆಚ್ಚಿನದ್ದಾದದನ್ನು ನಾನು ಬಯಸಿದ್ದಿಲ್ಲ ಹ, ಜನಕ. ಓ, ಆದರೆ ಒಂದು, ಅದೆಷ್ಟೋ ಕಾಲದಿಂದ ಈ ಗುಹೆ ಒಳಗೆ ನಾವಿದ್ದೇವೆ. ಕತ್ತಲೆ ಆವರಿಸಿದಂತಹ ಪ್ರದೇಶವಿದೆ. ಹೌದು, ಎಷ್ಟು ಬೇಕಷ್ಟೇ ಸಣ್ಣ ಒಂದು ಬೆಳಕಿನ ವ್ಯವಸ್ಥೆ ಉಂಟು. ಈ ಗುಹೆಯ ಹೊರಗೆ ಹೇಗುಂಟು ನಾನು ಅರಿಯೆ, ಅದನ್ನ ನೋಡಿದವಳೇ ಅಲ್ಲ. ಹಾಗೆಂದು ಒಳಗಿರುವಂತಹ ಮಗುವಿನ ಜೊತೆಯಲ್ಲಿ ತೊಟ್ಟಿಲನ್ನು ಪಾಡುತ್ತಾ ಪಾಡುತ್ತಾ ಮಗುವನ್ನು ಮಲಗಿಸುತ್ತಾ ಇದ್ದವಳು. ಬೇರೆ ಯಾವ ಕಾರ್ಯವೂ ನನಗೆ ಗೊತ್ತಿಲ್ಲ. ನೀನು ತೂಗುತ್ತಾ ಹಾಡುತ್ತಾ ಇದ್ರೆ ನನಗೆ ಸಹಜವಾಗಿಯೇ ನಿದ್ರೆ ಬರ್ತದೆ. ಹೌದಾ? ಅದನ್ನು ಕೇಳುತ್ತಲೇ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ನೀವು ಮಲಗುತ್ತೀರಿ, ಮಗುವು ಮಲಗುತ್ತಾನೆ, ಆಮೇಲೆ ನಾನು ಏನು ಮಾಡಲಿ? ಆಟ ಆಡುವುದಕ್ಕೆ ಏನೂ ಇಲ್ಲ. ಹಾಗೆಂದು ಸರಿಯಾಗಿ ಗುಹೆಯನ್ನು ವೀಕ್ಷಿಸೋಣವೇ? ಬೆಳಕಿನ ವ್ಯವಸ್ಥೆಯೂ ಇಲ್ಲ. ಕಂಡದ್ದನ್ನೇ ಕಂಡು ಇದ್ದ ಸ್ಥಳದಲ್ಲಿ ಇದ್ರೆ ಸಹಜವಾಗಿ ಎಂತವರಿಗಾದರೂ ಅಂತರಂಗದಲ್ಲಿ ಜಾಡ್ಯ ಆವರಿಸ್ತದೆ. ಜಾಡ್ಯವು ಆವರಿಸಿತು, ಕತ್ತಲೆಯಿಂದ ಹೆದರಿಕೆಯೇ ಉಂಟಾಯಿತು. ಹಾಗಾಗಿ ನಂದನೆ ಆಡುವ ನುಡಿಗಳು ಎನ್ನುವ ಕಾರಣದಿಂದ ನೀವು ಕೋಪಿಸಕೂಡದು. ಅಪ್ಪಯ್ಯ, ನನಗೆ ಆಟ ಆಡುವುದಕ್ಕೆ ಅಥವಾ ಏನಾದರೂ ತಿನ್ನುವುದಕ್ಕೆ ಈಗ ಸಹಜವಾಗಿ ನೀವು ಜೇನನ್ನು ತಂದು ಕೊಡ್ತೀರಿ. ಅದೆಷ್ಟೋ ಜೇನುಗಳನ್ನು ತಿಂದಿದ್ದೇನೆ, ಅಷ್ಟು ಮಾತ್ರವಲ್ಲ ಹಣ್ಣು ಹಂಪಲುಗಳನ್ನು ಸವಿದಿದ್ದೇನೆ. ಆದ್ರೆ ಇವತ್ತು ಹಾಗಲ್ಲಪ್ಪಯ್ಯ, ಹೊಸತ್ತೊಂದು ಬೇಕು. ಏನಾದ್ರೂ ಹೊಸತನ್ನು ಬಯಸುತ್ತಾ ಉಂಟು ನನ್ನ ಮನಸ್ಸು. ಆ ಕಾರಣದಿಂದ ನನ್ನ ಬಯಕೆಗೆ ಬೇಕಾಗಿ ಏನಾದ್ರೂ ಹೊಸತನ್ನು ನೀವು ತಂದು ಕೊಡ್ತೀರಿ ಅಂತಾದ್ರೆ ಮನಸ್ಸಿಗೆ ಸಂತೋಷವಾದೀತಪ್ಪ. ನೀನು ಹೇಳುವುದು ಹೆಚ್ಚೋ, ನನಗೆ ತಂದು ಒದಗಿಸುವುದು ಹೆಚ್ಚೋ. ತರಳೆ ಬೇಸರಿಸದಿರು ತರುವೆ ನೀಚಣದೊಳಗೆ ತರಳೆ ಬೇಸರಿಸದಿರು ತರುವೆ ನೀಚಣದೊಳಗೆ ತರತರದ ಫಲಗಳನ್ನು ನಿನಗೆ, ತರತರದ ಫಲಗಳನ್ನು ನಿನಗೆ ತರಳಿ ಮಣಿಯರ್ಪಿಸದಿರ ಜೀವದುಳಿರಿತೆನು ನೋಡೆಂದ. ನೀನು ಗರ್ಜಿಸಿದರೆ ಪ್ರಾಣಿಗಳು ಓಡಿ ಹೋದ, ಆದರೆ ನಾನು ಹಾಗಲ್ಲ. ವಿಶೇಷವಾಗಿ ಪ್ರಕಾಶಿಸುತ್ತಿರುವಂತ ಮಣಿಯನ್ನು ಅರಸುತ್ತಲೇ ಇತ್ತ ಬಂದಿದ್ದೇನೆ. ನೋಡಿದರೆ ಅದು ನಿನ್ನ ಕೈಯಲ್ಲಿ. ಆ ಮಣಿಯನ್ನು ನನಗಿಟ್ಟು ಹೋಗುತ್ತೀಯ? ಅಲ್ಲ, ನಾನೇ ನೋಡಲು ಎನ್ನಯ ದೌತ್ಯಮ
ಕೇಳುತ್ತಾ ಇರುವೆಯಲ್ಲ, ಕೊಡಲಾರೆ. ಎರಡು ನಮ್ಮ ಮುಟ್ಟಿ ಒಲಿಯುವುದ ಉಳಿದವರನ್ನು ಹೆದರಿಸಬಹುದು, ನನ್ನೊಡನೆ ಅಲ್ಲ. ಮಣಿಯನ್ನು ಪಡೆದು ಬಿಡಲಾರೆ. ಪರಮಜೋಬಿಗಳಿಂದ ಜ್ವಲಿಸುವ ವರಜಮಂತಕ ಮಣಿಯದ ಹರುಚದಿಯು ಕೊಂಡೊಯ್ದು ಗುಹೆಯನ್ನು ಪೊಕ್ಕು ವೇಗದಲ್ಲಿ ಹರುಷದಿಯು ಕೊಂಡೊಯ್ದು ಗುಹೆಯನ್ನು ಪೊಕ್ಕು ವೇಗದಲ್ಲಿ ಈ ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಘೋರಕಾಪುರದ ಸರ್ವಾಧಿಕಾರಿ ಯಾರೆಂಬ ಹಾಗೆರಿತಿರುವಿರಿ. ಬಲಭದ್ರ ದೇವರು ಅಂತ ಕೇಳಿದ್ದೇವೆ. ಅದು ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಆಲಿಸಿ, ಆಲಿಸಿ. ಕುಳಿತು ಹಲದರನೆಂದ ಮೊದಲಿಗೆ ಕುಲವಿಹೀನರು ಎನ್ನುವ ಅಪಾಯ ಕುಳಿತು ಹಲದರನೆಂದ ಮೊದಲಿಗೆ ಕುಲವಿಹೀನರು ಎನ್ನುವ ಅಪಾಯ ತೊಲಗಿದುದು ಎದುರಾಗ ಎನ್ನಯ ಬಲುವಿನಿಂದ ನಮೋ ರಂಗನಾಥ ಸ್ವಾಮಿ, ನೀನೇ ಪಾಲಿಸು, ಪಾಲಿಸು. ಪರಮ ಪಾವನವಾದಂತಹ ದ್ವಾರಕಾಪುರದ ಓಲಗ ಚಾವಡಿಯನ್ನು ಸೇರಿದಾಗ ಮನಸ್ಸಿಗೆ ಆಪ್ಯಾಯಮಾನವಾದಂತಹ ಆನಂದವಾಗುತ್ತಾ ಇದೆ. ಕಳೆದ ಯುಗದಲ್ಲಿ ಬಿಸಿ ನೀರನ್ನಾದರೂ ಬಿಸಿ ಮಾಡಿ ಕುಡಿಯುವ ಪರಶುರಾಮ 21 ಬಾರಿ ಭೂಪ್ರದಕ್ಷಿಣೆ ಮಾಡುವುದರ ಮೂಲಕವಾಗಿ ತನ್ನ ಯೋಗ್ಯತೆಯನ್ನು ಲೋಕದಲ್ಲಿ ಮೆರೆಸಿದವನಿದ್ದಾನೆ.
ಆಮೇಲೆ ತಣ್ಣೀರನ್ನಾದರೂ ತಣಿಸಿ ಕುಡಿಯುವವ ರಘುರಾಮ ಅನ್ನುವಂತ ನೆಗಳತೆಯನ್ನು ಹೊಂದಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪಡೆದವನಿದ್ದಾನೆ. ಆದರೆ ಈ ದ್ವಾಪರ ಯುಗದಲ್ಲಿ ಬಲರಾಮ ಪರಮ ಪಾವನವಾದಂತಹ ದ್ವಾರಕಾಪುರವನ್ನು ನಿರ್ಮಿಸಿದೆ. ಒಂದು ಕಾಲದಲ್ಲಿ ಅಜ್ಞೇಯನಾದಂತಹ ಭಾಗದ ಭೂಪತಿಗಳು ಕೃಷ್ಣ ಬಲರಾಮರಾದಂತಹ ನಮ್ಮಲ್ಲಿ ವೈಷಮ್ಯ ದೇಶವನ್ನೇ ಕಟ್ಟಿಕೊಂಡಿದ್ದ ವೇಳೆಯಲ್ಲಿ ನೇರವಾಗಿ ಗೋಮಂತಕ ಪರ್ವತವನ್ನು ಏರಿ ಅಲ್ಲಿಂದ ಸಾಗರಕ್ಕೆ ಧುಮುಕಿ ಒಂದು ಪುರವನ್ನು ನಿರ್ಮಾಣ ಮಾಡಿದ್ದೇವೆ. ನೋಡಿ ನಮ್ಮ ಯೋಗ್ಯತೆ ಎಷ್ಟು ಎತ್ತರವಾದುದು. ಲೋಕದಲ್ಲಿ ಮಣ್ಣಿನ ಮೇಲೆ ಮನೆ ಕಟ್ಟುವವರು ಎಷ್ಟೋ ಮಂದಿಗಳಿದ್ದಾರೆ. ಆದರೆ ವಿಶಾಲವಾದಂತಹ ಶರದಿಯ ಮೇಲೆ ಒಂದು ವಿಶಾಲವಾದಂತಹ ದ್ವಾರಕಾಪುರವನ್ನು ನಿರ್ಮಾಣ ಮಾಡಿದ್ದೇನೆ. ಮತ್ತೆ ಅಪವಾದ ಅನ್ನೋದು ಇದ್ದದ್ದೇ ಸ್ವಾಮಿ. ಒಂದು ಹುಲುಸಾದಂತಹ ತೋಟದಲ್ಲಿ ಯಾವತ್ತು ತೆಂಗಿನ ಮರವೊಂದು ಇರಬಾರದಂತೆ, ಹಾಗೆಯೇ ಮನೆಯಲ್ಲಿ ಹಿರಿಯ ಮಗನಾಗಿ ಹುಟ್ಟಬಾರದು. ಯಾಕೆ? ಅವರಿಗೆ ಅಪವಾದ ಇದ್ದದ್ದೇ. ಎತ್ತರದ ಜಾಗಕ್ಕೆ ಸಿಡಿಲು ಬಡಿಯುವುದು ಮೊದಲು. ಈ ಹಿಂದೆ ಯಯಾತಿಯಿಂದ ಶಾಪಕ್ಕೆ ಒಳಗಾದವರು ಯಾದವರೆಲ್ಲ ನಿರ್ವಂಶ ಆಗುತ್ತಾ ಹೋಗುತ್ತಿರುವಂತಹ ಕಾಲಕ್ಕೆ ಬಲರಾಮ ಕೃಷ್ಣರಾದಂಥ ನಮ್ಮ ಭದ್ರವಾದಂಥ ಆಳ್ವಿಕೆಯನ್ನು ನೋಡಿ ಆ ಯಾದವರಿಗೂ ಕೂಡ ಒಂದು ನ್ಯಾಯ ಇದೆ, ಒಂದು ಬೆಲೆ ಇದೆ ಲೋಕದಲ್ಲಿ. ಅವರು ಕೂಡ ಸಹಪಂಕ್ತಿಗಳಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯರು ಎನ್ನುವ ಹಾಗೆ ನಾವೇ ತೋರಿಸಿಕೊಟ್ಟಿದ್ದೇವೆ. ಹಾಗಾಗಿ ಇಂದಿನ ದಿವಸ ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ವೃಷ್ಟಿಗಳು, ಭೋಜರು, ಅಂಧಕರು ಎಲ್ಲರೂ ಕೂಡ ನೆರೆದಿದ್ದಾರೆ. ಯಾರಂತೆ ರಮ ರಮಣತೆ ನಮೋ ನಮೋ ಉಮಾ ರಮಣತೆ ನಮೋ ನಮೋ ಮುರಹರ ಮುರಾರ ಗಿರಿಧರ ಶಶಿಧರ ಗರುಡ ತುರಂಗ ವೃಷಭ ತುರಂಗ ರಮ ರಮಣತೆ ನಮೋ ನಮೋ ಉಮಾ ರಮಣತೆ ನಮೋ ನಮೋ ವ್ರತಿಯ ಕಾಡುತ್ತಾ ರಾಮ ಶಾರಿ ಬಂದಡಿಗಾಗಿ ನಮಿಸಿ ಹೀಗೆ ಬರಬೇಕು, ಹೀಗೆ ಬರಬೇಕು. ಪುರಿ ದೋಷದಿ ಪೀಡವಿದ್ದು ಪೂಜಿಸುತ್ತಾದ ಶಾಲಿಯಾದ ಮಾವೆಂದ ನಾರದ ಮಹರ್ಷಿಗಳೇ, ಆಧಾರ ಬಂಧಗಳಿಗೆ ಮೊದಲಾಗಿ ಶಿರೋ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಶುಭವಾಗಲಿ. ಪರಮ ಪಾವನವಾದಂತಹ ದ್ವಾರಕಾಪುರದಲ್ಲಿ ರಾಜಕೀಯ ವಿಚಾರವನ್ನೇ ಚರ್ಚಿಸುತ್ತಿರುವಂತಹ ವೇಳೆಯಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಮಹತಿ ಎನ್ನುವಂತಹ ವೀಣೆಯನ್ನು ಮೀಟುತ್ತಾ ನಮ್ಮ ಆಸ್ಥಾನವನ್ನು ಸೇರಿದವರು ನೀವು. ದೂರದಿಂದಲೇ ಕಂಡಂತಹ ನಿಮ್ಮನ್ನು ನೇರವಾಗಿ ನಾನೇ ಸನಿಹಕ್ಕೆ ಬಂದು ನಿಮ್ಮ ಎರಡು ಕರಗಳನ್ನು ಹಿಡಿದು ಕರೆ ತಂದಿದ್ದೇನೆ. ಯೋಗ್ಯವಾದಂತಹ ಆಸನವನ್ನು ಕೊಟ್ಟಿದ್ದೇನೆ. ಸ್ವಾಮಿ, ನಾವು ಸ್ವಲ್ಪ ಅವಸರದಲ್ಲಿದ್ದೇವೆ. ಈಗ ಸ್ವಲ್ಪ ವೇಳೆ ಮೀರುತ್ತಾ ಉಂಟು. ಹಾಗಾಗಿ ಇದೊಂದು ಹಂಸ ಕ್ಷೀರ ನ್ಯಾಯ ಎಂಬಂತೆ ನೀವು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಒಂದು ಸುಧಾರಿಸಬೇಕು ಮೇಲಿಂದ ಮೇಲೆ ಅಂತ ನಿಮ್ಮಲ್ಲಿ ಒಂದು ಬೇಡಿಕೆ. 3:15 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವುದರ ಮೂಲಕವಾಗಿ ಎಲ್ಲಿ ಏನು ಹೇಗೆ ಆಗಬೇಕು ಅದನ್ನು ಸಕಾಲಕ್ಕೆ ಸರಿಯಾಗಿ ಒದಗಿಸಿಕೊಡುವವರು. ಮತ್ತೆ ಲೋಕದಲ್ಲೆಲ್ಲ ಅಪಪ್ರಚಾರ ಉಂಟು. ನಾರದ ಕಲಹ ಪ್ರಿಯ. ಆದರೆ ಉಳಿದವರು ಏನೇ ಹೇಳಿ ಸ್ವಾಮಿ, ನಾವು ಆ ರೀತಿ ಹೇಳುವುದಿಲ್ಲ. ಕಾಮ್ ಅಂದ್ರೆ ಕಮಲ ಸಂಭವ, ಲ ಅಂದ್ರೆ ಲಕ್ಷ್ಮೀ ರಮಣ, ಹ ಅಂದ್ರೆ ಪರಮೇಶ್ವರ. ಇದನ್ನು ನಾವೆಲ್ಲ ತಿಳಿದವರು. ಹಾಗಿದ್ರೆ ಈ ಸಮಯದಲ್ಲಿ ಇಲ್ಲಿಗೆ ಬರಬೇಕಿದ್ರೆ ಏನೋ ಒಂದು ಕಾರಣ ಇದ್ದಿರಲೇಬೇಕು. ಏನಾಗಬೇಕು ಅಪ್ಪಣೆ. ನನ್ನ ಮಾತನ್ನು ಕೇಳ್ತೀಯಾ? ಕೇಳು ಹಳದರ ಹೇಳ್ವೆ ನರಿತುದನು ನನಗೆ ಗೊತ್ತಿರುವ ವಿಚಾರ.
ಬಲರಾಮ, ಮಹರ್ಷಿಗಳೇ, ಇಂತಹ ಉನ್ನತ ಸ್ಥಾನವನ್ನು ಏರಬೇಕು ಅಂತಾದರೆ ಈ ಹಿಂದೆ ಅದರ ಶ್ರಮ ಎಷ್ಟು ಉಂಟು ಎನ್ನುವುದು ನಿನಗೆ ಮಾತ್ರವಲ್ಲ, ಎತ್ತರದ ಪೀಠದಲ್ಲಿ ಇದ್ದವನಿಗೆ ತಲೆಬಿಸಿ ಅನ್ನೋದು ಇದ್ದದ್ದೇ ಸ್ವಾಮಿ. ರಾಜತ್ವವೇ ಇಲ್ಲ ಎನ್ನುವಂತಹ ಯಾದವರಿಗೆ ಇದ್ದಂತಹ ಶಾಪವನ್ನು ಹೊಸಿಗೊಳಿಸಿ ಯಾದವರಿಗೂ ಒಂದು ಸ್ಥಾನಮಾನ ಬೇಕು ಎನ್ನುವ ಹಾಗೆ ಎಷ್ಟು ಕೆಲಸ ಮಾಡಿದ್ದೀರಿ. ಎಷ್ಟು ದೊಡ್ಡ ಮನೆತದ ಹೆಣ್ಣಿಗಾದ್ರೂ ತಲೆಬಿಸಿ ಅನ್ನೋದು ಇದ್ದೇ ಇರ್ತದೆ. ನಿಜ, ರಾಜಕೀಯ ಅಂದ್ರೆ ಹಾಗೆ ಸ್ವಾಮಿ. ಹೌದಯ್ಯ. ಅಂತಹ ರಾಜಕೀಯದ ಜಂಜಾಟದ ಮಧ್ಯೆಯೂ ಯಾದವರಲ್ಲಿ ಒಂದು ಎತ್ತರದ ಸ್ಥಾನವನ್ನು ಇಂದು ಅಲಂಕರಿಸಿ ಕೂತಿದ್ದಿ ಅಂತ ಆದ್ರೆ ನನಗೆ ಮಾತ್ರವಲ್ಲ, ಎಲ್ಲ ಯಾದವರಿಗೂ ಸಂತೋಷವಾಗ್ತಾ ಉಂಟು. ಆದರೆ ನೀನಿಲ್ಲಿರ್ಬೇಕು ಅಂತಾದ್ರೆ ನಿನ್ನ ಜೊತೆಯಲ್ಲೇ ಒಬ್ಬ ಇದ್ದಾನೆ, ಶ್ರೀಕೃಷ್ಣ, ನಿನ್ನ ತಮ್ಮ. ಹೌದಾ? ಲೋಕದಲ್ಲಿ ಅವರೆಲ್ಲರೂ ದೇವರು ದೇವರು ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾನೆ. ಹುಟ್ಟಿದಾಕ್ಷಣವೇ ತಂದೆ ತಾಯಿಯರಿಗೆ ಅಭಯ ಕೊಟ್ಟಂತೆ, ಕೃಷ್ಣಸ್ತು ಸ್ವಯಂ ಭಗವಾನ್. ಹೌದಾ? ಯಾರಾದ್ರೂ ಹಾಗೆ ಹೇಳುವುದು ಅಂತ ಹೇಳು, ನಾನೇ ದೇವರು. ಇದಕ್ಕಿಂತ ಯೋಚನೆ ಮಾಡು, ಶ್ರೀಮನ್ನಾರಾಯಣನೇ ಧರೆಗೆ ಅವತರಿಸಿದ್ದಾನೆ. ಅವನಿಂದ ಮೊದಲು ಹುಟ್ಟಿದಂತಹ 7 ಅವತಾರದಲ್ಲಿ ಯಾರಾದ್ರೂ ತಾನೇ ದೇವರು ಅಂತ ಹೇಳಿದ್ದುಂಟ? ಲೋಕದ ಜನರು ದೇವರು ಎನ್ನುವ ಹಾಗೆ ಪೂಜಿಸಿದ್ದುಂಟು. ಧರೆಯ ಧರ್ಮವನ್ನು ಉಳಿಸುವುದಕ್ಕೂ ಸುಖವಾಗಿಯೇ ಧರೆಗಿಳಿದ ಭಗವಂತ ನಾಟಕ ಸ್ವರೂಪಿ, ಕಪಟ ನಾಟಕ ಸೂತ್ರಧಾರಿ. ನಾಟಕ ಅಂತ ನೀನು ಹೇಳಬಹುದು. ಹಾಗೆ ಮೊದಲು ಜನರು ಕೂಡ ನಂಬಿದ್ದು ಅದನ್ನೇ. ಹೌದು. ಇದು ಕೃಷ್ಣನ ಲೀಲೆ, ಇದು ಕೃಷ್ಣನ ನಾಟಕ, ಸೂತ್ರಧಾರ ಪಾತ್ರಧಾರಿಗಳು. ಹೌದಾ? ಹಾಗೆಂತ ಈಗ ರಾಜಕೀಯ ವಿಷಯ ಬಿಡು. ನಿನ್ನ ತಮ್ಮನಾದ್ರೂ ಯುವರಾಜ ಪೀಠದಲ್ಲಿ ಇದ್ದಾನೆ. ರಾಜಕೀಯದಲ್ಲಿ ಅಪವಾದ ಅಪಮಾನ ಬರುವುದೇ. ಮೇಲಿಂದ ಮೇಲೆ ನೋಡಿಕೊಳ್ಳುವುದಕ್ಕೆಲ್ಲ ನೀನೇ ನೋಡಿಕೊಳ್ತಾ ಇದ್ದಿ. ಈ ರಾಜಕೀಯದ ಅಪವಾದ ಬಿಡು, ಸಂಬಂಧದೊಳಗೆ ಅಪವಾದ ಬಂದ್ರೆ ಸರಿಯಾಗ್ತದೆ. ಅದೆಲ್ಲ ಇದ್ದದ್ದೆಲ್ಲೋ ಸ್ವಾಮಿ. ಸಂಬಂಧವನ್ನು ಮೆಟ್ಟಿ ನಿಂತು ಯಾವತ್ತೂ ಕೂಡ ಇರಬಾರ್ದು. ನೋಡಿ, ಸಂಬಂಧದೊಳಗೆ ಒಳ್ಳೆಯದ್ರಲ್ಲಿ ಇರಬೇಕು. ಈ ಒಳ್ಳೆಯದನ್ನು ಯಾರು ಬಯಸ್ತಾರೋ ಅವರ ಅಪವಾದವನ್ನು ಕೇಳುತ್ತಾ ಕೇಳುತ್ತಾ ಮುಂದುವರಿಬೇಕಾಗ್ತದೆ. ಯಾಕೆಂದ್ರೆ ನಮಗೆ ಬಾಲ್ಯದಿಂದಲೇ ಅಭ್ಯಾಸವಾಗಿದೆ. ಅಪವಾದ ನಾವು ಯಾದವರ ಯೋಗಕ್ಷೇಮದ ಬಗ್ಗೆ ವಿಚಾರಿಸುತ್ತಾ ಅವರು ಉನ್ನತಿಯ ಸ್ಥಾನದಲ್ಲಿ ಇರಬೇಕು ಅನ್ನುವಂತ ಆಶೋತ್ತರವನ್ನು ಇರಿಸಿ ಕಾಲವನ್ನು ಕಳೆಯುತ್ತಾ ಇರುವವರು. ಹೌದಪ್ಪ. ಆವಾಗ ಎಂತಹ ಅಪವಾದಗಳನ್ನು ಬಂದರೂ ಕೂಡ ಎದೆಯೊಟ್ಟು ಕೊಟ್ಟು ಸಹಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಅಲ್ಲ. ಎತ್ತರವಾದ ಸ್ಥಾನದಲ್ಲಿ ಕುಳಿತಂತಹ ನಿನಗೂ ಅಪವಾದ ಇರ್ತದೆ. ಅದು 1000 ಮಂದಿ ಹೇಳುವುದಕ್ಕೆ ನನಗೂ ಹೇಳುವುದಿಲ್ಲ. ಕಲಹ ಪ್ರಿಯ ನಾರದ ಹೋದಲ್ಲಿ ಜಗಳ ಮಾಡಿಸ್ತಾನೆ, ನನಗೂ ಕೂಡ ಹಿಂದಿನಿಂದ ಹೇಳುವವರಿದ್ದಾರೆ. ಅದನ್ನೆಲ್ಲ ಬಿಡುವ ವಿಷಯ ಅಲ್ಲ ಇದು. ಯಾರ ವಿಷಯ ಆದ್ರೆ ಬಿಡ್ತಿದ್ದೆ. ಸಂಬಂಧದೊಳಗಿನ ವಿಷಯ, ಸಂಬಂಧದೊಳಗೆ ಕಲಹ. ಹೌದಪ್ಪ. ಏನಾಯ್ತು ಸ್ವಾಮಿ? ಕೃಷ್ಣ ಮದುವೆಯಾದ ಕಥೆ ಗೊತ್ತಿಲ್ವಾ ನಿನಗೆ? ಓಹೋ, ಅಷ್ಟು ಹೇಳುವುದಕ್ಕಾಗಿ ಅತ್ತೆಯಾದಂತಹ ರಾಜಾದಿದೇವಿಯ ಮಗಳನ್ನು ಮದುವೆಯಾದ. ಹೌದಾ? ಸೋದರತ್ತೆ. ಮದುವೆ ಹೇಗೆ ಇರುವುದು? ಸಂಬಂಧ ಮತ್ತು ಗಟ್ಟಿಗೊಳಿಸುವುದಕ್ಕೆ ಬೇಕಾಗಿ 2 ಕಡೆಯಿಂದ ಸಂಬಂಧ ಮಾಡುವುದು. ಸಂಬಂಧ ಉಳಿಯಿತೋ? ಇಲ್ಲ. ಇಬ್ಬರು ಬಲಾನ್ವಿತರಾದಂತಹ ಭಾವಂದಿರನ್ನು ಎದುರು ಹಾಕಿಕೊಳ್ಳಿಲ್ವ? ಇಷ್ಟೇ ಸಾಕಾಗ್ತದ? ಅದಕ್ಕಿಂತ ಮೊದಲೇ ಮದುವೆಯಾಗಿದ್ದಾನೆ ರುಕ್ಮಿಣಿಯನ್ನು. ರುಕ್ಮಿಣಿಯ ಮದುವೆಯಲ್ಲಿ ಏನಾಯಿತು? ರುಕ್ಮಣಿಗೆ ಬಿಸಿಯಾಗಿ ಅವ ಹೋಗಿ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಯಾವತ್ತಾದ್ರೂ ದ್ವೇಷ ಸಾಧಿಸ್ತಾನೆ ಎನ್ನುವ ಹಾಗೆ. ಮತ್ತೆ ನೋಡು, ನಗ್ನ ಜಿತುವಿನ ಪ್ರಕರಣ, ಅದರಲ್ಲಿಯೂ ಸರಿಯಾಗಿ ಮದುವೆ ಆಯ್ತಾ? ಎಲ್ಲ ನೀನು ಹೋಗಿ ಅದನ್ನು ಸುಧಾರಿಸಿದೆ. ಕಾಳಿಂದಿಯ ವಿವಾಹ ಸರಿಯಾಗಿ ಆಯ್ತಾ ಹೇಳು? ಮಿತ್ರವೃಂದೆ. ಹೌದು. ಹೀಗೆಲ್ಲ ಬೇರೆ ಬೇರೆ ವಿವಾಹದಲ್ಲಿ ಒಂದೊಂದು ಸಮಸ್ಯೆಯನ್ನು ಮಾಡಿದ್ದಾನೆ. ಈ ಮದುವೆಯಾಗುವುದು ಯಾಕೆ? ಸಂಬಂಧ ಬೆಸೆಯುವುದಕ್ಕೆ. ಇವನ ಮದುವೆಯಲ್ಲಿ ಒಂದರಲ್ಲಿ ಆದ್ರೂ ಸಂಬಂಧ ಉಳಿದಿದ ಹೇಳು? ಹೀಗಾದ ಕಾರಣ ಅವನಿಗೊಂದು ಕಿವಿ ಮಾತು ನೀನು ಹೇಳಬೇಡುವ? ಮುನಿಪತಿ ಸತಿಯರ ತಂದೆಯುವುದೆಲ್ಲವೂ ವಿಹಿತವೆಂದೇ.
ಆಶ್ಚರ್ಯವೇ. ಯಾವುದನ್ನು ಎಲ್ಲಿ ಹೇಗೆ ಹೇಳಬೇಕು ಅನ್ನುವುದನ್ನು ಸೂಕ್ಷ್ಮವಾಗಿ ಆಳವಾಗಿ ಅರ್ಥ ಮಾಡಿಕೊಂಡವರು ನೀವು. ಯಾಕೆಂದ್ರೆ ನಾರದರು ಬಂದ್ರ ಏನಾದರೂ ಒಂದು ಬೀಜವನ್ನು ಬಿತ್ತಿ ಹೋಗ್ತಾರೆ ಎನ್ನುವ ಹಾಗೆ ಲೋಕದವರು ಎಲ್ಲವರು ಹೇಳ್ತಾ ಇದ್ದಾರೆ. ಆದರೆ ಬೀಜವನ್ನು ಬಿತ್ತುವುದಕ್ಕೆ ಮಾತ್ರ ಅದು ಮೊಳಕೆಯೊಡೆದು ಹೆಮ್ಮರವಾಗಿ ನಿಲ್ಲುವಾಗ ಅವರ ರೇಂಜ್ ಇರುವುದಿಲ್ಲ. ಆ ಹೊಣೆಗಾರಿಕೆ ಇದ್ದ ಕಾರಣವೇ ಅವರು ಮತ್ತೊಂದು ಕಡೆಗೆ ಸಾಕ್ತಾರೆ, ಮತ್ತೊಂದು ವಿಚಾರವನ್ನು ಹೇಳ್ತಾರೆ. ಹೌದಪ್ಪ, ಬಲ್ಲೆನು ನಾನು ಸಮಸ್ತ ವಿಚಾರ ಗೊತ್ತುಂಟು ಸ್ವಾಮಿ. ಯಾಕೆಂದ್ರೆ ಕೃಷ್ಣನ ಬಗ್ಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಂತ ಅಗತ್ಯ ಇಲ್ಲ. ಲೋಕದಲ್ಲಿ ದೇವರ ದೇವ ಅನ್ನುವಂತ ನೆಗಳಿತೆಯನ್ನು ಹೊಂದಿದ್ದಾನೆ. ಈ ಯಾದವರ ಅಭ್ಯುದಯವನ್ನೇ ಸದಾಕಾಲ ಲಕ್ಷಿಸಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ನೀವೀಗ ಒಬ್ಬೊಬ್ಬರ ಕಥೆಯನ್ನು ಹೇಳಿದ್ದೀರಿ. ಈಗ ರುಕ್ಮಿಣಿ ಸ್ವಯಂವರ ಎಂತ ವಿಷಯ ಎಲ್ಲ ನಡೆ ಹೋಯಿತು. ಬಾಲ್ಯದಿಂದಲೇ ರುಕ್ಮಿಣಿ ಕೃಷ್ಣನನ್ನೇ ಮದುವೆ ಆಗಬೇಕು ಅನ್ನುವಂಥ ಮಹತ್ತರವಾದಂತಹ ಕನಸಿನ ಗೋಪುರವನ್ನೇ ಇರಿಸಿ ಕಾಲವನ್ನು ಕಳೆಯುತ್ತಾ ಇದ್ದವು. ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಎಲ್ಲಾ ವಿಚಾರದಲ್ಲಿಯೂ ಕೃಷ್ಣ 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 ಎನ್ನುವ ಹಾಗೆ ಹೇಳ್ತಾ ಇದ್ದವು. ಆದ್ರೆ ಅವಾಗ ಒಬ್ಬ ಅಣ್ಣ ಇದ್ದ, ರುಕ್ಮ ಭೂಪತಿ. ಅವ ಶಿಶುಪಾಲನಿಗೆ ಕೊಡುವುದು ಎನ್ನುವ ಹಾಗೆ ಮೊದಲೇ ತೀರ್ಮಾನಿಸಿದ್ದಾನೆ. ಆದ್ರೆ ಏನಾಗಿ ಹೋಯಿತು? ಜಗಳ ಯುದ್ಧ ಏನೆಲ್ಲ ಹೆಣ್ಣು ಹೊನ್ನು ಮಣ್ಣು ಇದು ತಾನಾಗಿಯೇ ಒದಗಿ ಬರುವುದಲ್ವ ಸ್ವಾಮಿ? ಅದು ನಮಗೆ ಗೊತ್ತು. ಶರದಿಗೆ ಎಷ್ಟು ಕಡೆಯಿಂದ ನೀರು ಬಂದರೂ ಕೂಡ ಆ ಶರದಿಯನ್ನು ಸೇರುವಾಗ ಅದರಲ್ಲಿ ಭೇದ ಉಂಟೆ? ಹೆಚ್ಚು ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ, ಒಂದೇ ರೀತಿಯಾಗಿ ಇರ್ತದೆ. ಹೌದಯ್ಯ. ಹಾಗೆಯೇ ಕೃಷ್ಣನ ಸ್ವಭಾವವು ಕೂಡ ಅವ ಒಲಿದು ಬಂದಂತಹ ಹೆಣ್ಣನ್ನು ಮದುವೆಯಾಗಿದ್ದಾನೆ ವಿನಃ ಯಾವತ್ತೂ ಬಲಾತ್ಕಾರದಿಂದ ಮುಂದುವರಿದದ್ದಲ್ಲ. ಘೋರವಾದಂತಹ ಸಂಗ್ರಾಮ ನಡೆದರೂ ಕೂಡ ಮತ್ತೆ ಶಾಂತಿ ಸ್ಥಾಪನೆಯಾಗಿದೆ ಅನ್ನುವುದನ್ನು ಸತ್ಯವಾಗಿ ನಾವು ತಿಳಿಯುತ್ತೇವೆ. ಈಗ ಇಷ್ಟು ಹೇಳುವುದಕ್ಕಾಗಿ ನೀವು ಒಂದದ್ದಲ್ವಾ? ಅದೆಲ್ಲ ಗೊತ್ತಿದ್ದ ವಿಚಾರ. ಯಾಕೆ ಹಲದರ ಲಾಲಿಸು ನಿನ್ನ ಜನ ಗುಣ ಗಳಿಸಿದ ಶ್ರೀಕೃಷ್ಣನು ಉರುತದ ತಪವನಾಚರಿಸಿ ಸತ್ರಾದಿತ ತರಣಿಯೋಳು ಪಡೆದಿರುವ ವರದ ಮಂತಕ ತನಗಿಗೆ ಲೋಭದಿ ಕರುಣೀಸ ಬಲಭದ್ರ, ನಿನಗೆಷ್ಟಾದ್ರೂ ತಮ್ಮ ತಮ್ಮ ಎನ್ನುವ ಹಾಗೆ ಪ್ರೀತಿ ಮಮತೆ. ಈಗ ಅವನ ಮದುವೆ ವಿಚಾರವನ್ನು ಹೇಳುವುದಕ್ಕಾಗಿ ಈ ಸಂದರ್ಭದಲ್ಲಿ ಅವ ಎಷ್ಟು ಮದುವೆಯಾದರೂ ಕೂಡ ನೀನು ಅವನನ್ನು ಬಿಟ್ಟು ಕೊಡ್ಲಿಲ್ಲ. ಯಾವ ಯುದ್ಧವೇ ಇರಲಿ ನಿನ್ನ ಮುಖಾಂತರವೇ ಮಾಡಿಸಿ ಅವ ಮದುವೆಯಾಗಿದ್ದಾನೆ, ನಿಶ್ಚಿಂತೆಯಲ್ಲಿದ್ದಾನೆ. ನೀನು ಹೇಳಿದ ಹಾಗೆ ಶರದಿಗೆ ಯಾವ ಹರಿದು ಬಂದಂತಹ ನೀರು ಹೆಚ್ಚು ಆಗುವುದಿಲ್ಲ. ಆದರೆ ಏನು ಸ್ವಾಮಿ, ಎಲ್ಲಾ ಗುಣವನ್ನು ನೀನು ಅರಿತಿದ್ದಿ, ಒಂದನ್ನು ಮಾತ್ರ ಅರಿಯಲಿಲ್ಲ. ಮದುವೆಯ ವಿಷಯ ಬಿಟ್ಟು ಬಿಡು. ಗೊತ್ತಿಲ್ಲದಂತ ಗುಣ ಯಾವುದಪ್ಪ ಅದು? ಎಲ್ಲವೂ ನಿನಗೆ ಗೊತ್ತುಂಟು, ಬಾಲ್ಯದಿಂದಲೇ ನೋಡಿದ್ದಿ. ಹೌದು, ಎಷ್ಟೆಲ್ಲ ಮಾಡಿದ್ದಾನೆ. ಸಣ್ಣದಿರುವಂತಹ ಸಮಯದಲ್ಲಿ ಹಾಲು ಕದಿಯುವುದಕ್ಕೆ ತೊಡಗಿದ, ಮೊಸರು ಕದಿಯುವುದಕ್ಕೆ ತೊಡಗಿದ, ಬೆಣ್ಣೆ ಕದಿಯುವುದಕ್ಕೆ ತೊಡಗಿದ. ಇಷ್ಟೇ ಅಲ್ಲ, ಅದಕ್ಕೊಂದು ಹೆಸರಿಟ್ಟಿದ್ದೇನೆ ನಾನು. ಯಾವುದು? ಕೃಷ್ಣ ಲೀಲೆ ಅಂತ. ಲೀಲೆ? ಹೌದಪ್ಪ, ತಮ್ಮ ಅಲ್ವಾ ಎನ್ನುವ ಪ್ರೀತಿಯಿಂದ ನೀನು ಲೀಲೆ ಲೀಲೆ ಎನ್ನುವ ಹಾಗೆ ತೊಡಗಿದಿ. ಸರಿ, ಕೇವಲ ಕದಿಯುವುದರಲ್ಲಿ ಮಾತ್ರವಾಯಿತೋ? ಎಷ್ಟೆಷ್ಟು ಜನರನ್ನು ಕೊಂದಿದ್ದಾನೆ, ದುಷ್ಟರನ್ನು ಕೊಂದ ಅಂತ ಹೇಳಿ ರಾಕ್ಷಸರ ಬಗ್ಗೆ ಹೇಳಿದಿ ನೀನು. ಮೆಟ್ಟಿದ, ಕುಟ್ಟಿದ, ತಟ್ಟಿದ ಎನ್ನುವ ಹಾಗೆ. ಆದರೂ ಕೂಡ ನಾನು ಸುಮ್ಮನಿದ್ದೆ, ನೀನು ಅವನಿಗೆ ಪ್ರೋತ್ಸಾಹ ಕೊಟ್ಟಿ. ಯಾಕೆ? ದುಷ್ಟರ ದಮನ ಎನ್ನುವ ಹಾಗೆ. ಈಗ ಅದೆಲ್ಲ ಆಯ್ತಲ್ಲ. ಹೌದಪ್ಪ, ಹೊಸ ಸಂಗತಿ ಏನಾದ್ರು ಹೊಸತ್ತು ಉಂಟು. ಬದಿಗಿರುವ ಕದಿಯುವ ವಿಷಯ ಬೇಡ, ಅದೆಲ್ಲ ಬಾಲ ಲೀಲೆ. ಹೌದಪ್ಪ, ಕೃಷ್ಣ ಲೀಲೆ. ಈಗ ಯಾರ್ಯಾರ ವಿಷಯ ನಮಗೆ ಯಾಕೆ? ಅಲ್ಲ, ಈಗ ನೀವು ಯಾರ ವಿಷಯ ಮಾತಾಡ? ನಿಮ್ಮ ಸಂಬಂಧದೊಳಗೇ ಒಂದು ಕೊಲೆ ಮಾಡಿದ್ದಾನೆ ಅವ.
ದುಷ್ಟ ರಾಕ್ಷಸರ ಬಗ್ಗೆ ಅಲ್ಲ. ಯಾರಪ್ಪ ಅವ ಸಂಬಂಧಿಕ? ನನಗೆ ಗೊತ್ತಿಲ್ಲದವ ಯಾರವ? ಬೃಂದಾವನ ಗೊತ್ತುಂಟ ನಿನಗೆ? ಓ, ವೃಂದಾವನಕ್ಕೆ ಬಟ್ಟನ? ನಿಮ್ಮದೇ ಸಾಮಂತ ಅಲ್ವೇನು? ಹೌದು. ಯಾದವ ವಂಶದವ. ಮೊದಲು ಎಂತದ್ದು ಇರ್ಲಿಲ್ಲ, ಏನೂ ಇರ್ಲಿಲ್ಲಪ್ಪ. ಈಗ ಸ್ವಲ್ಪ ಅವ ಸಾಧನೆ ಮಾಡುವುದಕ್ಕೆ ತೊಡಗಿದ. ಸ್ವಲ್ಪ ಸುದೃಢನಾಗಿದ್ದಾನೆ. ಇನ್ನೊಬ್ಬರಿಂದ ಸೆಳೆದು ತೆಗೆಯುವುದು ಬೇಡ ಎನ್ನುವ ಹಾಗೆ ಸ್ವಯಂ ತಪಸ್ಸನ್ನಾಚರಿಸಿದ ಊರಿಗೆ ಬಂದಂತಹ ಬರಗಾಲವನ್ನು ಪರಿಹರಿಸುವುದಕ್ಕೆ ತಪಸ್ಸನ್ನಾಚರಿಸಿ ಸೂರ್ಯ ದೇವನಿಂದ ಶಮಂತಕರತ್ನ ಎನ್ನುವಂತಹ ವಿಶೇಷ ಮಣಿಯನ್ನು ಪಡೆದ. ನಮಗೂ ಒಂದು ಸುದ್ದಿ ಬಂದಿದೆ. ಪೂಜಾ ಮಂದಿರದಲ್ಲಿರಿಸಿ ನಿತ್ಯವೂ ಪೂಜಿಸುತ್ತಾ ಇದ್ದ. ಒಳ್ಳೆದಾಗಿ ಊರಿನ ಬರಗಾಲ ನಿವಾರಣೆಯಾಯಿತು. ಇದನ್ನು ತಿಳಿದಂತಹ ಕೃಷ್ಣ ಒಮ್ಮೆ ಅಲ್ಲಿಗೆ ಹೋಗಿ ಮನಿ ಬೇಕು ಅಂತ ಕೇಳಿದನಂತೆ. ಅವ ಕೊಡದೇ ಇರುವಂತಹ ಸಂದರ್ಭದಲ್ಲಿ ನೋಡಿಕೊಳ್ತೇನೆ ಎನ್ನುವ ಹಾಗೆ ಬಂದಿದ್ದಾನಂತೆ. ಆದರೆ ಅಷ್ಟಕ್ಕೆ ಮುಗಿಲಿಲ್ಲ. ಮೊನ್ನೆ ತಾನೇ ಆ ಸತ್ರಾರ್ಜಿತನ ತಮ್ಮ ಪ್ರಸೇನ ಬೇಟೆಗೆ ಹೋಗುವಂತಹ ಸಂದರ್ಭದಲ್ಲಿ ಬೇಟೆಗೆ ಹೋದವ ಮರಳಿ ಎಷ್ಟು ದಿವಸದಲ್ಲಿ ಬರ್ತಾನೆ ಎನ್ನುವುದು ತಿಳುವಳಿಕೆ ಇಲ್ಲದೆ ಇರುವಂತಹ ಸಂದರ್ಭ. ಆ ಶಮಂತಕ ರತ್ನವನ್ನು ಪ್ರಸೇನನ ಕೊರಳಿಗೆ ಕಟ್ಟಿದನಂತೆ. ಅವನಿಗೆ ತಲೆ ಸರಿ ಉಂಟು. ಯಾಕೆ? ಶಮಂತಕ ಮಣಿ ಕೊರಳಿಗೆ ಕಟ್ಟುವುದಕ್ಕೆ ಅದಕ್ಕೆ ಕಾರಣ ಉಂಟು. ಶಮಂತಕ ಮಣಿ ಯಾರಲ್ಲಿ ಇರ್ತದೋ ಅವರಿಗೆ ಹಸಿವೆ ಬಾಯಾರಿಕೆ ಇದೆಲ್ಲ ಇರುವುದಿಲ್ಲ. ಕಾಡಿನಲ್ಲಿ ಮತ್ತೆ ಊಟ ಯಾರು ಕೊಡ್ತಾರೆ? ಆ ಕಾರಣಕ್ಕಾಗಿ ಕಳುಹಿಸಿಕೊಟ್ಟ. ಪ್ರಸೇನ ಬೇಟೆಗೆ ಹೋದವ ಮರಳಿ ಅರಮನೆಯನ್ನು ಸೇರಲಿಲ್ಲ ಎನ್ನುವ ಹಾಗೆ ಎಲ್ಲರಿಗೂ ಗೊತ್ತುಂಟು. ಅರಮನೆಗೆ ಸೇರದೇ ಇದ್ದಾಗ ಪ್ರಸೇನ ಎಲ್ಲಿ ಹೋದ ಎನ್ನುವುದನ್ನು ಯೋಚನೆ ಮಾಡುವಾಗ ಪ್ರಸೇನನನ್ನು ಹರಿಕೊಂದಿದ್ದಾನೆ ಎನ್ನುವುದು ಲೋಕದಲ್ಲಿ ಸುದ್ದಿ ಹರಡ್ತಾ ಉಂಟು. ಕೇವಲ ಅವನ ಊರಿನಲ್ಲಿ ಮಾತ್ರವಲ್ಲ, ಇದು ನಮ್ಮ ದ್ವಾರಕೆಗೂ ಬಂದು ತಲುಪಿದೆ. ನಿನಗೂ ಗೊತ್ತಿರಬಹುದು ಎನ್ನುವ ಹಾಗೆ ನಾನು ನೋಡುವುದಕ್ಕೆ ಬಂದವ. ಬಹುಶಃ ನಿನಗೆ ಗೊತ್ತಿರ್ಲಿಕ್ಕಿಲ್ಲ. ನೀನು ಎಲ್ಲಿದ್ರೂ ಅವನನ್ನು ಕರೆದು ಅವನಿಗೊಂದು ಬುದ್ಧಿ ಮಾತು ಹೇಳಬೇಕು. ಮನಿ ಕದ್ದದ್ದು ಮಾತ್ರವಲ್ಲದೆ ಪ್ರಸೇನನ ಕೊಲೆಯನ್ನು ಮಾಡಿದ್ದಿ. ಇದು ಹೀಗೆ ಮುಂದುವರಿಯಿತು ಅಂತಾದ್ರೆ ನಿನ್ನ ಪೀಠಕ್ಕೆ ಕುತ್ತು ಬರ್ತದೆ. ನಾಳೆ ಯಾದವ ವಂಶಕ್ಕೆ ತೊಂದರೆಯಾಗ್ತದೆ. ಮೊದಲು ಅವನನ್ನು ಕರೆದು ವಿಚಾರಿಸು, ನಾನು ಬರ್ತೇನೆ. ಒಂದು ಜನರಳು ಕೃಷ್ಣನು ಅಂದು ಜನರಳು ಕೃಷ್ಣನು ನಿಷ್ಠುರವ ತಂದು ಗೊಂಬುದೆ ಪ್ರಾಜ್ಞನು ಚಂದದೊಳು ಬೆಸನೆಲ್ಲ ಮುದಿ ನಡೆಯಲಂದು ಬಲಕ್ಕೆ ತಾಳುತ್ತಾ ಘಟನೆ ನನಗೆ ಗೊತ್ತಿಲ್ಲದಂತಹ ವಿಚಾರವನ್ನು ನೀವು ಸಮಯಕ್ಕೆ ಸರಿಯಾಗಿ ಬಂದು ಹೇಳಿದ್ದೀರಿ ಎಂದಾದ್ರೆ ಇದನ್ನು ವಿಚಾರಿಸಲೇಬೇಕು. ನಿಮ್ಮ ಸಮಕ್ಷಮದಲ್ಲಿಯೇ ಆ ಕೃಷ್ಣನನ್ನು ಕರೆಸಿ ಈಗ ವಿಚಾರಿಸಿ. ಒಂದು ಬೇಡ, ಮೊದಲೇ ನಾರದ ಜಗಳ ಮಾಡ್ತಾನೆ ಅಂತ ಹೇಳ್ತೀರಿ. ಹೌದು. ಇನ್ನು ಇಲ್ಲಿ ಕೂಡ ಅಣ್ಣ ತಮ್ಮಂದಿರನ್ನು ಸಿಕ್ಕಿಸಿ ಹಾಕಿದ ಅಂತ ಹೇಳಬಾರ್ದು. ನಾಳೆ ಊರಿನವರು ಏನಂದಾರು? ಈಗಲೇ ಒಂದು ನಾನು ನಿನ್ನ ಒಳ್ಳೆಯದಕ್ಕಾಗಿ ಹೇಳಿದ್ದು. ತಮ್ಮನ ಬಗ್ಗೆ ಇದ್ದಂತಹ ಅಪವಾದ ಏನು ಅಂತ ಗೊತ್ತಾಗಬೇಕು. ನೀನು ಅವನನ್ನು ಸ್ವಲ್ಪ ಕಿವಿ ಹಿಂಡಿ ಹೇಳಿ ಮಾತಾಡ್ಬೇಕು. ನೀವೀಗ ಮುಂದೆ ಇರುವುದಿಲ್ಲ. ನನಗೆ ನಿಲ್ಲಿಕ್ಕಾಗ್ತದಾ? ಹೌದಾ? ಹೋಗ್ಬೇಡ್ವಾ? ನಾರಾಯಣ ನಾರಾಯಣ. ಇರನಕ ಗೋವಿಂದನು ಇರನಕ ಗೋವಿಂದನು ಸಂತಸದಿ ಬರೆ ಕಟ್ಟು ಬಲರಾಮನು ಕುಳ್ಳಿರಲು ಸರತಿ ಜಾಂಬಕ ನಮಿಸುತ್ತ ಕೃಷ್ಣನ ಪ್ರಣಾಮಗಳು.
ಆದಿತ್ತು ನಿನ್ನೆ ಹೇಳಿದಾಗೆಲ್ವಾ ಕೇಳಿದ್ದು ಇದುವರೆಗೆ ನಾನು. ಎಲ್ಲಿದ್ದಿ ನೀನು? ಇಲ್ಲೇ ಇದ್ದೆ. ಇಲ್ಲಿ ನಮ್ಮ ನಗರದಲ್ಲೇ ಇದ್ದೆ. ಯಾವಾಗ ಪ್ರವೇಶ ಮಾಡುದು ಅಂತ ಆಗಿಂದ ಕಾಯ್ತಾ ಇದ್ದೇನೆ. ನೀನು ಹಾಗೆ ನೀನು ಎಲ್ಲರಿಂದ ಮೊದಲೇ ಪ್ರವೇಶ ಮಾಡಬೇಕಿತ್ತು. ಆದ್ರೆ ಕಾದು ಕಾದು ಸಾಕಾಗಿ ಹೋಯ್ತಾ ಅಂತ. ಹೌದೌದು, ಸಮಯ ಸಿಕ್ಕದೆ. ಯಾವುದನ್ನು ಯಾರನ್ನು ಕಾದದ್ದು ಅಂತ ಇರುವುದು. ನಿನ್ನ ಸಮಯ ಕಾಯ್ಬೇಕಲ್ಲ. ಸಮಯ ದೊರೆಯ ಸಮಯ ಕಾಯ್ಬೇಕ. ಮಾತಾಡಬೇಡ. ಉಸಿರು ಎತ್ತಿದರೆ ಜಾಗೃತೆ. ನನಗೆ ಬರುವಂತ ಕೆಟ್ಟ ಕೋಪದಲ್ಲಿ ಶಬ್ದಗಳೇ ಸಿಗುವುದಿಲ್ಲ. ನನ್ನ ತಮ್ಮ ಎಷ್ಟು ಪ್ರೀತಿಯಿಂದ, ಎಷ್ಟು ವಾತ್ಸಲ್ಯದಿಂದ, ಎಷ್ಟು ಪ್ರೇಮದಿಂದ ನಿನ್ನನ್ನು ಸಾಕಿ ಸಲಹಿದೆ. ನೀನು ಏನು ಮಾಡಿದ್ರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ. ಎಷ್ಟು ದೊಡ್ಡ ಗುಣ ಅಣ್ಣ ನೀನು. ನೀನು ಬದುಕಿದ್ದೇ ಹೀಗೆ. ಒಂದು ನಗುವನ್ನು ಸೂಸಿದರೆ ಸಾಕು, ಎಷ್ಟು ಕೋಪ ಇದ್ರೂ ದೂರ ಆಗ್ತದೆ. ಅದಕ್ಕೆ ಮುಖ ನೋಡುವುದಿಲ್ಲ. ಈಗ ದೊಡ್ಡ ಹಾಗೆ ನಗುತ್ತಾ ಇದ್ದೆ, ನೀವು ಮುಖ ನೋಡುವುದಿಲ್ಲ. ಮುಖ ನೋಡದ ಹಾಗೆ ನೀನು ವರ್ತಿಸಿದ್ಯಲ್ವಾ? ಯಾರು? ನೀನು ಈ ಮುಖ ನೋಡದ ಹಾಗೆ ಏನಾಗಿದೆ? ಒಂದು ದೊಡ್ಡ ಹೊಂಡ ಮಾಡಿದ್ದಿ, ಅದರಲ್ಲಿ ನನ್ನನ್ನು ಇಟ್ಟಿದ್ದಿ. ಆಮೇಲೆ ಅದರ ಮೇಲೆ ಮಣ್ಣು ಹಾಕಿ ಒಂದು ಸಮಾಧಿ ಮಾಡಿಬಿಟ್ಟೆ. ಶಿವ ಶಿವ ಹಾಗೆ. ಈಗ ದೊಡ್ಡ ರಂಗಪೂಜೆ ಮಾಡಿದವರ ಹಾಗೆ ಒಂದು ನನ್ನ ಮುಂದೆ ನಿಂತಿದ್ಯಲ್ವಾ? ನಿನ್ನ ಮುಖ ನೋಡುವಂತ ಯೋಗ್ಯತೆ ಇಲ್ಲ. ಅರುಹಬಹುದು ದಯೆಯಾಲಿ ಅರುಹಬಹುದು ದಯೆಯಲಿ ಕತಿಯ ತಳೆದಿರುವ ಕಾರಣ ಬರೆಯಲಿ. ಕತಿಯ ತಳೆದಿರುವ ಕಾರಣ ಬರೆಯಲಿ. ಅರುಹಬಹುದು ದಯೆಯಲಿ ಕತಿಯ ತಳೆದಿರುವ ಕಾರಣ ಬರೆಯಲಿ. ಚರಣ ಸೇವಕನನ್ನು ಚರಣ ಸೇವಕನನ್ನು ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ ಅರುಹಬಹುದು ದಯೆಯಲಿ ಕತಿಯ ತಳೆದಿರುವ ಕಾರಣ ತ್ವರೆಯಲಿ. ನಾನು ಹೇಳಿದ್ದಲ್ಲ, ನನ್ನ ಮುಂದೆ ನಿಲ್ಲಬೇಡ. ಸ್ವಲ್ಪ ಸಮಾಧಾನ. ಎಂತದ್ದು ಸಮಾಧಾನ? ನಾನು ನಿನ್ನ ಮುಂದೆಲ್ಲ ಮತ್ತೆ ಎಲ್ಲಿ ನಿಲ್ಬೇಕು ಹೇಳು ಅಣ್ಣಯ್ಯ. ಏನು ಕೋಪವೇ? ನಿನ್ನ ಕಣ್ಣು ನೋಡಿದ್ರೆ ಕೆಂಟ ದುಂಡೆಗಳ ಹಾಗೆ. ನೀನು ಕೈ ಮುಗಿಯುವುದ? ನಿನ್ನ ಕಣ್ಣು ಕೆಂಪು ಕೆಂಪು ಕೆಂಪಾಗಿದೆ. ಏನು ಕುಡಿದು ಬಂದದ್ದು ಅಂತ ಭಾವಿಸಿದ್ಯಾ? ಅಲ್ಲಪ್ಪ, ಕೋಪ ಬಂದಿದೆ ಅಂತ. ನಿನ್ನ ಬಿಸಿ ಉಸುರು ಅದು ನನ್ನ ಮೈಗೆ ತಾಗಿತಾ ಇದೆ. ಅರ್ಥ ಆಯ್ತು ನನಗೆ ಎಷ್ಟು ಕೋಪ ಬಂದಿದೆ ಅಂತ. ಯಾಕಿಂತ ಬಿಸಿ ಉಸಿರು, ಯಾಕಿಂತ ಕೋಪ ಅರ್ಥವೇ ಆಗಲಿಲ್ಲ ನನಗೆ. ನಾನು ಬಂದ ತಕ್ಷಣ ಅತ್ಯಂತ ಆಪ್ಯಾಯಮಾನತೆಯಿಂದ ತಮ್ಮ ಕುಳಿತುಕೋ ಅಂತ ಹೇಳಿ ಉಳಿದ ರಾಜಕೀಯದ ಬಗ್ಗೆ, ನಮ್ಮ ಸಮಾಜದ ಏಳಿಗೆ ಬಗ್ಗೆ ನೀನು ಯಾವತ್ತು ಚಿಂತಿಸುವ. ಈ ಮೊದಲು ಹೇಳುತ್ತಾ ಇದ್ದೆ, ನಾನು ಸಭಾ ಪ್ರವೇಶ ಮಾಡಿ ಪೀಠದಲ್ಲಿ ಕುಳಿತಂತ ಕಾಲಕ್ಕೆ ಯಾರು ಇಲ್ಲದಿದ್ರೂ ದೊಡ್ಡ ವಿಚಾರ ಇಲ್ಲ. ನೀನು ಕುಳಿತುಕೊಂಡಿದ್ಯಾ? ನೀನು ಎಷ್ಟು ಕಾಲ ಆಯ್ತು ಕುಳಿತುಕೊಳ್ಳದೆ? ನೀನು ಈಗ ಪ್ರಾರಂಭ ಮಾಡಿದಲ್ಲ ಕುಳಿತು ಹಲದರನೆಂದ. ನೀನು ನನಗೆ ಕೈ ಮುಗಿ. ನೀನು ಈಗ ಈಗಲ್ಲ ಕುಳಿಲಿಕ್ಕೆ ಪ್ರಾರಂಭ ಮಾಡಿದ್ದು. ಮೊದಲು ಹಾಗಲ್ಲ, ನಾವು ಎದ್ದು ನಿಂತು ಸಮಾಜದ ಏಳಿಗೆಗಾಗಿ ದುಡಿದವರು. ನಮಗೆ ಕುಳಿತುಕೊಳ್ಳೋದಕ್ಕೆ ಸಮಯವೇ ಇಲ್ಲ. ಆದರೆ ಇತ್ತೀಚೆಗೆ ಒಂದು ಯಾದವರದ್ದಾದಂತಹ ಒಂದು ಸಮಾಜವನ್ನು ಉದ್ಧಾರ ಎಲ್ಲ ಮಾಡಿ ಆಯಿತು. ಹಾಗಾಗಿ ಸಭೆಯಲ್ಲಿ ಕುಳಿತು ಹಲದರಲ್ಲಿ ಕುಳಿತು ನಾನು ಕುಳಿತದ್ದು ಯಾಕೆ? ನಾನು ಕುಳಿತರೆ ನಿನಗೆ ಹೆಚ್ಚಿನದ್ದಾದಂತಹ ಜವಾಬ್ದಾರಿ ಉಂಟು ಅಂತಲೇ ನಾನು ಭಾವಿಸುವ. ಅವರು ಹೇಳಿ ನನಗೆ ಕೇಳಿದ್ದು ಕುಳಿತು ಹಲದರನೆಂದ, ನಮಗಿನ್ನು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ನನಗೆ ಕೇಳ್ತದೆ ದೂರಕ್ಕೆ. ಈಗ ಕುಳಿತುಕೊಳ್ಳಕ್ಕೆ ಪ್ರಾರಂಭ ಮಾಡಿದ್ದೀನಿ. ಒಡ್ಡಲಗು ಅಷ್ಟೇ, ಏನಾದರೂ ವಿಶೇಷ ಇದ್ರಲ್ಲ ಒಡ್ಡಲಗಳು, ನಿತ್ಯ ಒಡ್ಡಲಗಳು ಬೇಕಾದ್ರೆ ಬರುವವನು ನಾನು ಖಚಿತಾಳಿದ್ದಿ ಏನೋ ದೊಡ್ಡ ಅಪರಾಧ ನಾನು ಮಾಡಿದ ಹಾಗೆ ನನ್ನನ್ನು ಆರೋಪಿ ಅಪರಾಧಿ ಅಂತ ಹೇಳಲಿಕ್ಕೆ ತೊಡಗಿದೆಯಲ್ಲ. ನನ್ನ ಅರಿವಿಗೆ ಅಂಥದ್ದೇನು ಬರುವುದಿಲ್ಲ, ನಾನು ತಪ್ಪು ಮಾಡಲಿಲ್ಲಪ್ಪ. ನನ್ನಲ್ಲಿ ಕೋಪಗೊಳ್ಬೇಕು ಅಂತಾದ್ರೆ ಏನು ಕಾರಣ? ಸತ್ಯ
ಅಜಿತನನುಗನ ಮಡು ಹಿದೆ ನೀನು ಏನು ಮಾಡಲಿಲ್ಲ. ತಪ್ಪು ಮಾಡಿದೆ ನಾನು. ನೀನು ತಪ್ಪು ಮಾಡದೆ ಇರ್ತಿದ್ರೆ ನನಗೆ ಇಷ್ಟು ನಮ್ಮ ಸಿಟ್ಟು ಯೋಚನೆ ಬರಲಿಕ್ಕೆ ಸಾಧ್ಯ ಇತ್ತೆ? ನಮ್ಮ ಯೋಜನೆ ಯಾತಕ್ಕಾಗಿ ಈ ನಮ್ಮ ಮೊದಲು. ಸಮಾಜದ ಏಳಿಗೆಗಾಗಿ. ಹೌದಾ? ನಿತ್ಯ ಚಿಂತನೆ ಅದ್ವೇ ನಮಗೆ. ಅದೇ ಬೇಕು ಅಂತ ನಮ್ಮ ಭಾವಿಸು. ಸಮಾಜದವರು ಉದ್ಧಾರ ಮಾಡುದು ಹೇಗೆ ಅಂತ. ನಿಜ. ಆದ್ರೆ ಈ ಮೊದಲು ಎಷ್ಟು ಪ್ರಯತ್ನ ಪಟ್ಟರೆ ಆಗುವುದಿಲ್ಲ ಅಂತ. ಆಗುವುದಿಲ್ಲ. ಅವರಲ್ಲಿ ಹೋಗಿ ಕೇಳುವಾಗ ಅವರೆಲ್ಲ ಬೇರೆ ಬೇರೆ ಹೇಳ್ತಾರೆ. ವೃಷ್ಟಿ ಅಂಧಕ ಕುಕುರ ದಾಶಾರ್ಹ ಭೋಜ ನಮ್ಮದು ಪಂಗಡ ಬೇರೆ ಬೇರೆ ಒಟ್ಟು ಯಾದವಿ ಪಂಗಡ ಒಳಗೆ ತರುವಂತ ನಾವು ಪ್ರಯತ್ನ ಮಾಡುದು. ಹೋದಲ್ಲೆಲ್ಲ ಧರ್ಮ ಬೇರೆ ಜಾತಿ ಬೇರೆ ಅಂತೆಲ್ಲ ಹೇಳಿ ಯಾವ್ದಾದ್ರು ಒಂದು ಹೇಳಿ ಅಂತ ಹೇಳುದು. ಹೌದಾ? ಎಲ್ಲ ಬೇರೆ ಬೇರೆ ಅಲ್ಲಿಗೆ ತೊಡಗಿದ್ದಾರೆ. ಇವರನ್ನು ಒಂದು ಸೇರಿಸಲಿಕ್ಕೆ ಆಗುವ ಕಷ್ಟ ನೋಡಿದ್ರೆ ಉಂಟಲ್ಲ. ಒಂದು ಕಾಲದಲ್ಲಿ ನಮ್ಮ ಶ್ರಮ ಅಂತದ್ದು ಲೋಕವೇ ಬೆರಳೆತ್ತಿ ತೋರಿಸುವ ಹಾಗಿತ್ತು ನಮ್ಮ ಶ್ರಮ. ಹೌದಾ? ಯಾದವರು ಮುಂದೆ ಬರಬೇಕು ಅನ್ನೋ ಅಶ್ವತ್ಥರವನ್ನು ಇರಿಸಿಕೊಂಡೇ ಕಾಲವನ್ನು ಕಳೆದವರು ನಾವು. ಆದ್ರೆ ಈ ಮೊದಲು ಇಂಥ ಮುಖವನ್ನು ನೀನು ನೋಡಿದವನೇ ಅಲ್ಲ. ನಿನಗೆ ಕೋಪ ಬರುವುದು ಹೌದು. ಇನ್ನು ರಭಸದ ಮುಂದೆ ನಿಜವಾಗಿ ಯಾರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಆದ್ರೆ ಈಗ ನನ್ನ ಬಗ್ಗೆ ನಿನಗೆ ಕೋಪ ಬಂದಿದೆ ಯಾಕೆಂತ ಅರ್ಥವೇ ಆಗಲಿಲ್ಲ. ನನಗೆ ಉಳಿದವರು ಮಾಡಿದ್ರೆ ಮಾಡಲೇ ಇಲ್ಲ ನಾನು. ಯಾದವರು ಸಾವಿರ ಮಂದಿಗಳಿದ್ದಾರೆ. ಒಬ್ಬ ಯಾದವ ಏನಾದರೂ ಮಾಡಿದ್ರೆ ಅವನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬಹುದಿತ್ತು. ಹೌದೌದು, ಏನೋ ದಂಡ ಹಾಗೆ. ನಾಳಿನವರು ಹೇಳ್ತಾರೆ ಏನು, ಬಲರಾಮನಿರುತ್ತ ಕೃಷ್ಣ ಈ ರೀತಿ ಮಾಡಿದರೆ ಅನ್ನುವಂತ ಪ್ರಶ್ನೆ ಬರ್ತದೆ. ಯಾರೋ ನಮ್ಮ ಬಗ್ಗೆ ಒಂದು ಭೇದ ಕಲ್ಪನೆ ಮಾಡ್ಲಿಕ್ಕೆ ಅವರು. ಎಂತದ್ದು ಭೇದ? ನಮ್ಮೊಳಗೊಂದು ಅಲ್ಲ, ನಮ್ಮೊಳಗಿರುವಂತ ಈ ನಮ್ಮ ಬಾಂಧವ್ಯ ಉಂಟಲ್ಲ, ಇದನ್ನು ಹಾಳು ಮಾಡ್ಲಿಕ್ಕೆ ಎಷ್ಟು ಮಂದಿ ಪ್ರಯತ್ನ ಪಡ್ತಾರೆ ಅಣ್ಣ. ನೀನು ಅಂಗೈಯಿಂದ ಬಿಳಿಗಾಗಿ ಈಗ ಹಾರಿ ಹೋಯಿತು ಅಂತ ನಟಿಸುವವ. ಈಗ ನಮ್ಮೊಳಗೆ ವೈಷಮ್ಯ ಬಂದಂತಹ ನನ್ನ ಕಾಲ ನಟನೆಲ್ಲ ಅಂತರಂಗದಿಂದಲೇ ಬಂದದ್ದು. ಅದು ನಿನ್ನ ಕುರಿತಾದ ಭಾವನೆ ಅಲ್ಲ, ಗೊತ್ತಾಗ್ತದೆ ನನಗೆ. ಹೌದೇನು? ಸತ್ರಾರ್ಜಿತ ಅನ್ನುವನು ಅವನಲ್ಲಿಗೆ ನೀನು ಹೋದೆಯಾ? ಸತ್ರಜಿತ ನಮ್ಮವನೇ ಅಲ್ವಾ? ಹೌದು. ವೃಂದಾವನದಲ್ಲಿರುವ ಅಲ್ಲಿ ಅರಸ. ನಾನು ಓದಿ ಅದು 8 ಬಾರಿ ಹೋಗ್ಲಿಲ್ಲ, 8 ಬಾರಿ ಬರ್ಲಿಲ್ಲ. ನಾವು ನಮ್ಮವರಲ್ವಾ? ಹೌದು. ಒಬ್ಬ ಬಡಪಾಯಿ ಅವನಷ್ಟಕ್ಕೆ ಬದುಕುತ್ತಾ ಇದ್ದ. ಬಡಪಾಯನ ದೊಡ್ಡ ಸಿರಿವಂತ. ಹುಟ್ಟಿನಿಂದಲೇ ಬಡಪಾಯಿ ಅವ. ಒಂದು ಗಂಟು ಕಟ್ಟಿ ಇಟ್ಟಿದ್ದಾನೆ, ಎಷ್ಟು ಓದುತ್ತವ. ಆದ್ರಿ ಅಪ್ಪ ಅವ ಇಡ್ಲಿ ಮಣ ಒಟ್ಟಿನಲ್ಲಿ ಎಲ್ಲ ಮುಗಿಸಿದ್ರೆ ಆಗ್ಲಿಕ್ಕಿಲ್ಲ ಈಗಿನ ಕಾಲದಲ್ಲಿ. ಏನಾದ್ರೂ ಸ್ವಲ್ಪ ಉಳಿಸಿದ್ರೆ ಮುಂದಕ್ಕೆ ಪ್ರಯೋಜನ ಆಗಿತ್ತು. ಮತ್ತೆ ಕೆಲವೆಲ್ಲ ಕೋಟಿ ಮುಳುಗಿಸುವವರು ಇರ್ತಾರೆ. ಕೆಲವರು ಗಂಟು ಕಟ್ಟಿಟ್ಟು ಏನು ಪ್ರಯೋಜನ ಇಲ್ಲ. ಅದು ಕೊನೆಗಾಗುವಾಗ ಎಂತದ್ದು ಸಿಗುವುದಿಲ್ಲ. ಸಮಾಜಕ್ಕೆ ಸ್ವಲ್ಪ ಕೊಡದಿದ್ರೆ ಏನು ಪ್ರಯೋಜನ ಇಲ್ಲ. ಏನೋ ಸದುಪಯೋಗ ಇಲ್ಲದ್ದು ಮಾಡಿ ಏನು ಪ್ರಯೋಜನ. ಅವನ ಮನೆಗೆ ಹೋದೆಯಂತೆ. ಅಲ್ಲಿ ಅವ ಸೂರ್ಯದೇವನನ್ನು ಮೆಚ್ಚಿಸಿ ಒಂದು ಮಣಿಯನ್ನು ಪಡೆದಿದ್ದನಂತೆ. ಹೌದೌದು, ಶಮಂತಕ. ಹೌದಾ? ಅದನ್ನು ಹೋಗಿ ಕೇಳಿದೆಯಾ? ಹೇಳಿದೌದು. ಅವ ಕೊಡುವುದಿಲ್ಲ ಅಂತ ಹೇಳಿದ. ಅಲ್ಲಿಗೆ ಬಿಟ್ಟು ಬಂದೆಯಾ? ಕೊಡುವುದಿಲ್ಲ ಅಂತ ಹೇಳಿದ್ಮೇಲೆ ಆ ವಿಷಯ ಬಿಟ್ಟೆ. ಯಾಕೆ ದೃಷ್ಟಿ ಕೃತ್ಯವನ್ನು ಮಾಡಿದೆ? ಯಾಕೆ ಈ ರೀತಿ ಮಾಡಿದೆ? ಆಮೇಲೆ ಅಲ್ಲ, ನಾನು ಅಲ್ಲಿಗೆ ಬಿಟ್ಟಿದ್ದೇನೆ. ಎಂತದ್ದು ಬಿಟ್ಟದ್ದು? ಆ ಮನೆಯ ವಿಷಯ ಅಲ್ಲಿಗೆ ಬಿಟ್ಟಿದ್ದೇನೆ. ಹೌದು, ನೀನು ಬಿಟ್ಟಿದ್ದಿ. ಆದ್ರೆ ಮುಂದಿನ ಪ್ರಸಂಗ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಈಗ ಕೋಪ ಬರಬೇಕು ಅಂತಂದ್ರೆ ಅಷ್ಟೇ ಕಾರಣ, ಬೇರೆ ಏನಾದ್ರು ಉಂಟಾ? ಕಾರಣ ಇದೆ. ಹೌದೇನೋ? ಅವನಿಗೊಬ್ಬ ತಮ್ಮನಿದ್ದನಂತೆ ಪ್ರಸೇನಜಿತ. ಹೌದು, ಸತ್ರಾಜಿತನ ತಮ್ಮ ಪ್ರಸೇನಜಿತ. ಕಾಡಿಗೆ ಹೋಗುವಂತ ಕಾಲಕ್ಕೆ ಈ ಮಣಿಯನ್ನು ಅವನ ಕೊರಳಿಗೆ ಹಾಕಿದನಂತೆ. ಮಣಿಯನ್ನು ಅವನ ಕೊರಳಿಗೆ ಹಾಕಿ ಬೇಕಾದ ಸೀಸಕ, ಆಮೇಲೆ ಆಯುಧಗಳು. ಬೇಟೆಗೆ ಹೋಗುವಾಗ ಮಣಿ ಅಂತದೆ. ನೀನು ಊರಿನವರಿಗೆ ಬುದ್ಧಿವಾದ ಹೇಳಬೇಡ. ನೀನು ಮೊದಲು ಸರಿಯಾಗಿ ಗೊತ್ತಾಯ್ತಲ್ವಾ? ಬೇಟೆಗೆ ಹೋದ ಅವನ ತಮ್ಮ ಅವ ಬುದ್ಧಿವಾದ ಹೇಳಿ. ಅಲ್ಲ ಅಣ್ಣ, ನೀನೇ ಹೇಳು. ನೀನು ಬೇಟೆಗೆ ಹೋಗುವಾಗ ಎಲ್ಲರೂ ಮಣಿ ಕಟ್ಟಿಕೊಂಡು ಹೋಗ್ತೀಯ. ಅಲ್ಲ, ನಮ್ಮಲ್ಲಿ ಇಲ್ಲ ಅಂತ ಮಣಿ. ಬೇಡ ಅಂತ ಅಲ್ಲ, ಅಂತ ಮಣಿ ಬೇಡ. ಪಾವಿತ್ರ್ಯ ಪೂರ್ಣವಾದಂತಹ ಮಣಿ ದೇವರ ಕೋಣೆಲಿಟ್ಟು ಪೂಜೆ ಮಾಡ್ಬೇಕಾದನ್ನು ಕುತ್ತಿಗೆಯಲ್ಲಿ ಕಟ್ಟಿಕೊಂಡು ಎಂತದಕ್ಕೆ ಅದು? ಅವ ಬೇಟೆಗೆ ಕೊಂಡು ಹೋಗ್ತಾನೆ, ಎಲ್ಲಿಗೂ ಕೊಂಡು ಹೋಗ್ತಾನೆ. ಅದನ್ನು ವಿಚಾರಿಸುವುದಕ್ಕೆ ಇರುವವರು ನಾವಲ್ಲ. ಈಗ ಬಂದಂತ ಅಪವಾದವನ್ನು ದೂರೀಕರಿಸಲೇಬೇಕು. ಬೇಟೆಗೆ ಹೋದಂತ ಕಾಲಕ್ಕೆ ಆ ಪ್ರಸೇನ ಸಬ್ಬಲಂದೆ. ಆದ್ರೆ ಅಲ್ಲಿ ಪ್ರಚಾರ ಆದದ್ದು ಯಾರೋ ಕಳ್ಳರು ಬಂದು ಕೊಂಡೋದ್ರಾಗಿ. ಕಳ್ಳರು ಕೊಂದದ್ದಲ್ಲ, ಅವನನ್ನು ಕೊಂದಾಕಿ. ಅವನ ಬಾಯಿ ಮೊದಲೇ ಹೇಳಿ ಪ್ರಯೋಜನ ಇಲ್ಲ.
ಇದ್ದ ದಾರಿ ಬೀದಿಯಲ್ಲೆಲ್ಲ ಹೇಳುತ್ತಾ ಬರ್ತಾನೆ. ಯಾರು? ಈಗ ಆ ಬೃಂದಾವನ ಅಧಿಕಾರಿಯಾದಂತಹ ಸತ್ರಾರ್ಜಿತ ಹೇಳ್ತಾ ಇದ್ದಾನಂತೆ, ಈ ನನ್ನ ತಮ್ಮನನ್ನು ಹರಿಯೇ ಬಂದು ಕೊಂದಿದ್ದಾನೆ, ಇದಕ್ಕೆ ಮೂಲ ಕಾರಣ ಕೃಷ್ಣ. ಹಾಗಾಗಿ ಯಾಕೆ ನಿನಗೆ ಬೇಕಿತ್ತು ಆ ಮಣಿ? ನಿನಗೆ ಏನು ಕಡಿಮೆಯಾಗಿದೆ? ಇಲ್ಲಿ ಏನು ಕೊರತೆ ಉಂಟು? ಯಾಕೆ ಅಪಹರಿಸಿದೆ? ಯಾಕೆ ಹೋಗಿ ಕೇಳಿದೆ? ಯಾಕೆ ಅವನನ್ನು ಕೊಂದೆ? ಹೇಳು. ಸತ್ರಾಜಿತನ ತಮ್ಮನದ್ದಾದಂತಹ ಹಸುವನ್ನು ನಾನು ಹೀಗೆ. ಹೌದು. ಅಣ್ಣ, ಎಂತದ್ದು? ನಮಗೆ ಅವರು ಅರಿಯೇ, ಎಂತದ್ದು ಅರಿಯೇ? ಅವರಿಗೆ ಅರಿಯೇ ರಸೇನ ಪೋದುದಲು ಅಪಹರಿಸಲಿಲ್ಲವನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಬರಿದೇಟ ಕಪವಾದ ಬೇಳ್ವೆಯನ್ನೊಳು ಬರಿದೇಟ ಕಪವಾದ ಬೇಳ್ವೆಯನ್ನೊಳು ನೋಡ ಇದನ್ನು ಕೋಪವಿದೆ ನನಗೆ ನೀನಿ ಬರೆಯದೇವರು ಬಂದು ಹೋದವರು ನಾರದರು. ನಾರದರು ಬಂದ ಮೇಲೆ ನೀನು ನನ್ನ ಕುರಿತಾಗಿ ಕ್ರುದ್ಧನಾಗಿದ್ದಿ, ಕೋಪಗೊಂಡಿದ್ದಿ. ಅವರು ಇಷ್ಟೆಲ್ಲ ಮಾಡಿ ಹೋದ್ರಲ್ವಾ? ಅಣ್ಣ, ಏನು? ಪ್ರಸೇನನೆಂಬವನು ಯಾರು? ಯಾದವರಲ್ಲೇ ಒಬ್ಬನಿದ್ದಾನೆ. ಯಾದವರನ್ನು ಒಂದುಗೂಡಿಸುವಂತಹ ಪ್ರಯತ್ನದಲ್ಲಿ ಮುಂದುವರಿದವರು ನಾವು. ಯಾದವರಲ್ಲಿ ವಿರೋಧ ಕಟ್ಟಿಕೊಳ್ಳಿಕ್ಕುಂಟೆ ಇಲ್ಲ. ಯಾದವರು ನಮಗೆ ಅರಿಗಳೇ, ವಿರೋಧಿಗಳೇ ಅಲ್ಲ. ಅರಿಯೇ ಪ್ರಸೇನ, ನಮಗೆ ಅರಿಯೇನುವಲ್ಲ ಅವನು. ನಿನಗೆ ಗೊತ್ತಿಲ್ಲ ಅಲ್ಲ, ವಿರೋಧಿ ಅಲ್ಲ ಅಂತ ಹೇಳಿ. ಹಾಗಿರುವಾಗ ಮಣಿಯನ್ನು ಕೇಳಿದ್ದೆ ಹೌದು. ಅಂತ ಪರಮ ಪವಿತ್ರವಾದಂತಹ ದಿನ ದಿನಕ್ಕೆ ಮಣಮಣ 8 ಮಣ ಬಂಗಾರ ಕೊಡುವಂತಹ ಅಂತಹ ಒಂದು ಮಣಿಯನ್ನು ಇರಿಸಿಕೊಳ್ಳುವುದಕ್ಕೆ ಅವರಲ್ಲಿ ಬೇಕಾದ ಸೇನಾ ವ್ಯವಸ್ಥೆ ಇಲ್ಲ. ರಕ್ಷಣೆ ಬೇಕೋ ಬೇಡವೋ? ಅದಕ್ಕಿಂತಲೂ ಮುಖ್ಯವಾಗಿ ಒಂದು ಪರಿಧಿಯಾತ್ಮಕವಾದಂತಹ ವೃಂದಾವನಕ್ಕೆ ಅಷ್ಟು ಸಂಪತ್ತಿನ ಅಗತ್ಯ ಏನು? ಅದು ಇದ್ರೆ ನಮ್ಮದಾದಂತಹ ಯದು ಸಾಮ್ರಾಜ್ಯಕ್ಕೆ ಬೇಕು. ನಮಗಾಗಿ ಕೇಳಿದ್ದಲ್ಲ, ನಾನು ಮಥುರೆಗಾಗಿ ಕೇಳಿದ್ದೆ. ಅಜ್ಜನಾದಂತಹ ಉಗ್ರಸೇನನ್ನು ಇರಿಸಿದ್ರೆ ನಮ್ಮ ಸಮೃದ್ಧಿಗೆ ಬೇಕಾದಷ್ಟು ಧನ ಒದಗಿ ಬರ್ತದೆ ಎಂಬ ಉದ್ದೇಶದಿಂದ ನಾನು ಕೇಳಲಿಕ್ಕೆ ಹೋದೆ. ಅವ ಸ್ವಲ್ಪ ಉದ್ದಟತನ ತೋರಿಸಿದ, ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಕೊಡುವುದಿಲ್ಲ ಅಂತ ಹೇಳಿ ಅಲ್ಲಿಗೆ ಬಿಟ್ಟೆ. ನೀನು ಅಲ್ಲಿಂದ ಬಂದೆ. ಆಮೇಲೆ ಆ ವಿಷಯದಲ್ಲಿ ನಾನಿಲ್ಲ, ಅದನ್ನು ಅಲ್ಲಿಗೆ ಬಿಟ್ಟಿದ್ದೇನೆ. ಪ್ರಸೇನ ಬೇಟೆಗೆ ಹೋದದ್ದು, ಆ ಮಣಿಯನ್ನು ಕಟ್ಟಿಕೊಂಡು ತೆರಳಿದ್ದು, ಆ ಮಣಿ ಕಾಣಿಸದೆ ಆದದ್ದು, ಈ ಕಾಲಕ್ಕೆ ಪ್ರಸೇನನ್ನು ಅಳಿದಂತಹ ವಿಷಯ ಇದೆಲ್ಲ ನನಗೆ ಗೊತ್ತಿಲ್ಲ ಅಣ್ಣಯ್ಯ. ಅರಿಯ ಪ್ರಸೇನ ಗೊತ್ತಿದ್ದು ತುಂಬನೇ ಅಪವಾದ ಆಗಿತ್ತು. ಗೊತ್ತಿಲ್ಲದ ಹಾಗೆ ಯಾದವರ ಮುಂದೆ ಬಲರಾಮ ದೇವನ ಮುಂದೆ ನಟಿಸುತ್ತಾ ಇದ್ದೀಯಲ್ವ? ಏನು
ನಿನ್ನ ನಾಟಕ ನನಗೆ ಅರ್ಥವಾಗುವುದಿಲ್ಲ ತಪ್ಪಾಗಿಸಿದ್ಯಾ? ನಾಟಕ ಮಾಡುವಲ್ಲಿ ಮಾಡ್ತೇನೆ, ನಿನ್ನ ಮುಂದೆಲ್ಲ ನಾಟಕ ಮಾಡ್ಲಿಕ್ಕೆ ಆಗ್ತದೆ. ಊರಿನಲ್ಲಿ ಬೀಡು. ನಾವು ನಾಟಕ ಜೊತೆಗೆ ನಾಟಕ ಮಾಡಿದ್ದಲ್ವ? ಹೌದಪ್ಪ. ಬಾಲ್ಯದ ಆರೋಗ್ಯದಿಂದ. ಆದ್ರೆ ಬಾಲ್ಯದಲ್ಲಿ ಏನು ಮಾಡಿದರೂ ಕೂಡ ಎಷ್ಟು ಮಂದಿಗಳು ಹೇಳ್ತಾರೆ, ಅವ ಬಂದ್ರೆ ಗೊತ್ತೇ ಆಗುದಿಲ್ಲ, ನೀನು ಬಂದ ಹಾಗೆ ಉಂಟು, ಹಾಗೆ ಹೇಳುವ ಕ್ರಮ ಉಂಟು, ಪ್ರವೇಶ ಮಾಡಿದ್ರೆ ಗೊತ್ತೇ ಆಗುದಿಲ್ಲ. ಅದೇ ನಾನು ಹೇಳಿದ್ದಲ್ವಾ, ನಾನು ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಮಾತ್ರ, ಮೇಲ್ವಿಚಾರಕನಾಗಿ ನೀನೇ ಇದ್ದಿ ಅನ್ನುವಂತಹ ಭರವಸೆಯಿಂದ ನಾನು ಯಾದವ ಸಮುದಾಯವನ್ನು ನಡೆಸ್ತಾ ಇದ್ದೆ. ಯದು ಸಾಮ್ರಾಟ ನೀನೇ, ನಾನು ಸೇವಕ ಅಂತ ಹೇಳಿದ್ನಲ್ಲ. ಇದು ಬಲರಾಮನ ಚರಣ ಸೇವಕ, ನಿನ್ನ ಚರಣ ಸೇವಕ. ಹೌದಪ್ಪ, ಇದು ಬಲರಾಮನಿಗೆ ಬಂದಂತ ಅಪವಾದ ಅಲ್ಲ, ಇದು ಸಾಮ್ರಾಜ್ಯಕ್ಕೆ ಬಂದಂತ ಅಪವಾದ. ಈ ಹಿಂದೆ ಯಯಾತಿಯ ಶಾಪವೇ ಆಗಿತ್ತು. ಏನು ಅಂತ ಅದನ್ನೆಲ್ಲ ನಾವು ಅದೆಲ್ಲ ತೊಳೆದಾಗಿದೆಯಲ್ಲ. ಹೌದಾ, ರಾಜತ್ವ ಇಲ್ಲದಾಗಿ ಹೋಗಲಿ ಅಂತ. ಆದ್ರೆ ನಾವು ಬಂದ ಮೇಲೆ ನಾವು ಉಂಟು ಅಂತ ತೋರಿಸಿಕೊಟ್ಟು, ಒಂದು ಸುಸ್ಥಿರವಾದಂತಹ ನೆಲೆ ರಾಜತ್ವ ಇದೆ ಅಂತ ತೋರಿಸಿಕೊಟ್ಟಿದ್ದೇವೆ. ರಾಜನಾಗಿ ಬೆರೆದವರು. ಆದ್ರೆ ಈ ಕಾಲಕ್ಕೆ ನನ್ನ ಮನಸ್ಸಿಗೆ ಹಿತವಲ್ಲದಂತಹ ನೀನು ಈ ರೀತಿಯಾಗಿ ವರ್ತಿಸಿದ್ದಿ ಎಂದಾದ್ರೆ ಪ್ರಸೇನ ಅಳಿದ. ಹಾಗಿದ್ರೆ ಏನಾದ? ಅವನನ್ನು ಕೊಂದದ್ದು ನೀನೇ ಅನ್ನುವುದು ಸ್ಪಷ್ಟವಾಗಿ ಊರಿನವರೆಲ್ಲ ಹೇಳ್ತಾ ಇದ್ದಾರೆ. ಹೇಳಿದಕ್ಕೆಲ್ಲ ನೀನು ಒಪ್ಪುದಣ್ಣ, ಒಪ್ಪಲೇಬೇಕು. ಈಗ ಏನಾಗಿದೆ ಅಂತ ನನ್ನಲ್ಲಿ ಕೇಳಬೇಕಲ್ಲದೆ ಮತ್ತೆ ಉಳಿದವರು ಹೇಳಿದ ಮಾತು ಕೇಳಿದ್ರೆ ಆಗುತ್ತಲ್ಲ. ಸೇವಕರಿಗೆ ಬಂದಂತಹ ಕಷ್ಟವನ್ನು ರಾಜನಾದವ ದೂರೀಕರಿಸಲೇಬೇಕು. ಇಲ್ಲದಿದ್ದರೆ ರಾಜ್ಯತ್ವಕ್ಕೆ ಬೆಲೆ ಇಲ್ಲ ಅಂತ ನಾವೇ ಈ ರೀತಿಯಾಗಿ ಮುಂದುವರಿದೆವು ಎಂದಾದರೆ ಬೇಲಿಯೇ ಎದ್ದು ಹೊಲವೇದಂತಾಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಮುಂದುವರಿಯಲೇಬೇಕು. ಯಾಕೆ ಈ ರೀತಿ ಮಾಡಿದೆ? ಪ್ರಸೇನನನ್ನು ಯಾಕೆ ಕೊಂದೆ? ಯಾಕೆ ಈ ರೀತಿ ಮಾಡಿದೆ? ನಾನು ಅಲ್ಲ ಅಂತ ಹೇಳಿದ್ನಲ್ಲ. ಅಲ್ಲ ಅಂತ ಹೇಳಿದ್ರೆ ನಮಗೆ ಬರುವುದಿಲ್ಲ. ನನಗೆ ನಿನಗೆ ಎಷ್ಟು ರೀತಿಯಲ್ಲಿ ಹೇಳುವುದು, ಯಾವ ರೀತಿಯಲ್ಲಿ ಹೇಳುವುದು? ಎಂತದ್ದು ಜನನಿ ಜನಕರಾಣೆ ಹೇಳು ನಂಬಿಕೆ ಬರುವುದಿಲ್ಲ. ಅರ್ಥವಾಯ್ತು ನನಗೆ. ತುಂಬಿದಂತಹ ಸಭೆ, ಯದು ಸಾಮ್ರಾಟರಾಗಿ ನೀನು ಮೆರೆತಿರುವಂತಹ ಕಾಲಕ್ಕೆ ನಾರದರು ನಿನ್ನನ್ನು ಉದ್ದೇಶಿಸಿ ಹೇಳಿದ್ರು. ಸರಿ, ಗೊತ್ತಾಯ್ತು. ಅವನು ಹೇಳುವ ಕ್ರಮವೇ ಹಾಗೆ. ನಿನ್ನ ತಮ್ಮ ಹೀಗೆ ಮಾಡಿದ ಅಂತ ಹೇಳಿದ್ವಿ, ನಿನಗೆ ಅದು ಸಹಿಸಲಿಕ್ಕೆ ಆಗ್ಲಿಲ್ಲ. ಅಣ್ಣ, ನಾನು ಮೊದಲೆಲ್ಲ ಒಂದು ಮಾತು ಹೇಳಿ ನೀವು ಒಪ್ಪುತ್ತಾ ಇದ್ದಿ. ಹೌದು. ಅದಕ್ಕೆ ಆಣೆ ಪ್ರಮಾಣ ಭಾಷೆ ಎಲ್ಲ ಬೇಕಿರ್ಲಿಲ್ಲ. ನನ್ನ ನಾಲಿಗೆ ಮಾತಿನಲ್ಲಿ ವಿಶ್ವಾಸ ನನಗೆ. ಸರಿ, ಇವತ್ತು ನೀನು ಒಪ್ಪುತ್ತಾ ಇಲ್ಲ. ಹಾಗಾದ್ರೆ ಗುರುತರವಾದ ವಿಷಯ ಅಂತ ಗೊತ್ತಾಯ್ತು. ಅಣ್ಣ, ಏನು? ನಾನು ಭಾಷೆ ಪ್ರಮಾಣ ಯಾರ ಬಗ್ಗೆ ಮಾಡ್ಬೇಕು ಹೇಳು? ಉಳಿದ ದೇವರುಗಳ ಬಗ್ಗೆ ಹೇಳಿ ನೀವು ವಿಶ್ವಾಸ ಬರ್ತದೋ ಇಲ್ವೋ? ಆಗುದಿಲ್ಲ. ಆದರೆ ನಮಗೆ ಮೊದಲಾಗಿ ಕಾಣಿಸುವಂತಹ ದೇವರುಗಳು ಲೋಕದಲ್ಲಿ ಜನ್ಮವನ್ನು ನೀಡಿದಂತಹ ತಂದೆ, ಸರಿ, ಹಡೆದಂತಹ ಮಹಾತಾಯಿ, ಮಾತಾ ಪಿತರಲ್ಲದ ಮಿಗಿಲಾದ ದೇವರು ಯಾರು ಹೇಳು? 10 ದೇವರು ನಂಬುವುದಲ್ಲ, ಹೆತ್ತ ದೇವರು ನಂಬುವುದೊಂದು ಮಾತಿಲ್ವೇ? ಹಾಗಾಗಿ ಆ ಜನನೀ ಜನಕರು ಅವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ. ಜನ್ಮವನ್ನು ಕೊಟ್ಟಂತಹ ವಸುದೇವ, ನಮ್ಮನ್ನು ಹೆತ್ತ ಮಹಾತಾಯಿ ದೇವಕಿ, ವಸುದೇವ ದೇವಕಿಯರ ಆಣೆಯಾಗಿಯೂ ನನಗೆ ಮಣಿಯ ವಿಷಯ ಗೊತ್ತಿಲ್ಲ, ಪ್ರಸೇನ ಹೋದದ್ದು ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ನಾನು ನಿರಪರಾಧಿ ಇದ್ದೇನೆ, ಇರದಿರಲು ವಂಚನೆಯು ನಿನ್ನೋಳು ತೆರಳಿ ಬೇಗ ಪ್ರಸೇನ ನೀರವನು
ನಿನ್ನ ಅಂತರಂಗದ ನೋವು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಒಂದೊಮ್ಮೆಗೆ ಉದ್ವೇಗ ಭರಿತನಾಗಿ ಈ ಸಮಯದಲ್ಲಿ ಆದಂತಹ ಒಂದು ವಿಚಾರಕ್ಕೆ ಒಂದು ಅಂತಿಮವನ್ನು ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಮುಖಾಂತ್ಯವಾಗಬೇಕು. ಕೋಪ ಬಂದದ್ದು ಹೌದು ತಮ್ಮ, ಆದರೆ ನಿನ್ನ ನುಡಿಗಳನ್ನು ಕೇಳಿದಾಗ ಕರುಣನ್ನೇ ಹಿಂಡಿದಂತ ಅನುಭವ ಆಗುತ್ತಾ ಉಂಟು ತಮ್ಮ. ನನಗೆ ಬೇರೆ ದಾರಿ ಇಲ್ಲ, ಅಪ್ಪಮ್ಮನ ಮೇಲೆ ಹಣೆ ಹಾಕಬೇಕಾದ ಸ್ಥಿತಿ ಬಂತು. ನನ್ನ ಮನಸ್ಸು ಹೇಳುತ್ತಾ ಉಂಟು, ಅಂತರಂಗ ಹೇಳುತ್ತಾ ಉಂಟು, ಆದರೆ ಬಹಿರಂಗವಾಗಿ ತೋರಿಸುವುದಕ್ಕೆ ನಿನ್ನ ಮುಂದೆ ಆಗಲಿಲ್ಲ. ಸಭೆ ಅಲ್ವಾ, ನಿನ್ನ ತಮ್ಮ ಕೃಷ್ಣ ಇಲ್ಲಿ ಸಭೆಯಲ್ಲಿ ಎಷ್ಟು ಮಂದಿಗಳಿದ್ದಾರೆ ಅಂತಲ್ಲ, ಇದ್ದವರೆಲ್ಲರೂ ಪ್ರಾಜ್ಞರಲ್ಲ. ಹೌದು. ಸಂಖ್ಯೆ ಲೆಕ್ಕ ಬೇಡ ನಮಗೆ. ಕೃಷ್ಣ ಯಾವತ್ತೂ ತಪ್ಪು ಮಾಡುವುದಕ್ಕುಂಟೆ ಯಾವುದೇ ಒಂದು ತಪ್ಪು ಅಂತ ಕಂಡ್ರೆ ಅದರಲ್ಲಿ ಒಳ್ಳಿದ್ದು ಉಂಟೆ. ಉಂಟೇ ಉಂಟು. ಲೋಕಕ್ಕೆ ಪಾಠ ರೂಪವಾಗಿ ನಾವು ಒದಗಿ ಬಂದೆವು ತಮ್ಮ. ಅಣ್ಣ, ಆದರೂ ಯಾದವರಿಗೆ ಬಂದಂತಹ ಅಪವಾದವನ್ನು ದೂರೀಕರಿಸಲೇಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಹಿಂದುಳಿದೆವು ಎಂದಾದರೆ ನಾಳಿನ ಯಾದವ ಸಮುದಾಯ ಮಾತ್ರವಲ್ಲ, ಮಿಕ್ಕುಳಿದ ಜನಾಂಗದವರೆಲ್ಲ ಬೆರಳಿದ್ದು ತೋರಿಸುವುದು ನಿನ್ನನ್ನಲ್ಲ ನನ್ನನ್ನು. ಬಲರಾಮನಿರುತ್ತ ಬಂದಂತಹ ಅಪವಾದವನ್ನು, ಬಂದಂತಹ ಕೊಡೆಯನ್ನು ದೂರೀಕರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಏನು ರಾಜಕೀಯವರು ಯಾದವರ ವಂಶವನ್ನು ಉದ್ಧರಿಸುವುದು ಹೇಗೆ? ಕೃಷ್ಣನಿಗೆ ಆಗುವಾಗ ಬಿಟ್ಟು ಬಿಟ್ಟ ಅಂತ ಹೇಳಿ ಹೇಳಿಯ ಅಂತ ಮಾತಿಗೆ ಅವಕಾಶವನ್ನು ಕೊಡಲಾರೆ. ಏನು ಮಾಡ್ಬೇಕು ಹೇಳು? ಹರಿಯುವಂತ ಹಾವಿಗಂಗೆ, ಉರಿಯುವಂತ ಬೆಂಕಿಗಂಗೆ ಅಪವಾದ ಅನ್ನುವುದಕ್ಕೆ ಅಂಜಲೇಬೇಕಾಗ್ತದೆ. ಎಷ್ಟು ದೊಡ್ಡ ಮನೆತನದವನಿಗಾದರೂ ಕೂಡ ಅಪವಾದ ಅನ್ನೋದು ಇದ್ದೇ ಇದೆ ತಮ್ಮ. ಹಾಗಾಗಿ ಈಗಿಂದೀಗಲೇ ನೇರವಾಗಿ ನೀನು ಇಲ್ಲಿಂದ ಹೋಗಬೇಕು. ಹೌದಾ? ನಿಜ. ನನಗೆ ದೇಶ ತ್ಯಾಗ ಮಾಡ್ಬೇಕಾ? ಇಲ್ಲ. ಮತ್ತೆ ಪ್ರಸೇನ ಎಲ್ಲಿ ಹೋಗಿದ್ದಾನೆ? ಅವನ ಇರ ಎಲ್ಲಿದೆ? ಅವನನ್ನು ಕೊಂದವರು ಯಾರು? ಅವ ಬೇಟಾಡಿದ ಜಾಗ ಯಾವುದು? ಅವನ ಕೈಯಲ್ಲಿರುವಂತಹ ಮಣಿ, ಅದನ್ನು ಅಪಹರಿಸಿದವರು ಯಾರು? ಈ ವಿಚಾರವನ್ನು ನೀನು ತಿಳಿಯಲೇಬೇಕು. ನೇರವಾಗಿ ನನ್ನಲ್ಲಿ ಬಂದು ಹೇಳುವುದು ಬೇಡ ತಮ್ಮ. ಮತ್ತೆ ಸತ್ರಾರ್ಜಿತನ ಮನಸ್ಸನ್ನು ಮುದಗೊಳಿಸಿ ಸತ್ಯ ವಿಷಯ ಅವನಿಗೆ ಹೇಳ್ಬೇಕಾ? ಅವನಿಗೆ ಗೊತ್ತಾಗಬೇಕು. ಅವನಿಗೆ ಗೊತ್ತಾದ ಮೇಲೆ ನಾನು ತಿಳಿಯುತ್ತೇನೆ. ಅಷ್ಟರವರೆಗೆ ನಾನು ಏನನ್ನು ಉಣ್ಣಲಾರೆ, ಯಾವುದನ್ನು ಸ್ವೀಕರಿಸಲಾರೆ. ಉಪವಾಸ ಮಾಡಬೇಡ. ಉಪವಾಸ ವೃತವನ್ನು ಪಾಲಿಸ್ತೇನೆ. ನಾನು ಪ್ರೀತಿಯಲ್ಲಿ ಒಂದು ಮಾತು ಹೇಳಬೇಕು. ಯಾವುದು? ಏನು ಏನು? ಪ್ರೀತಿಗಳು ನನ್ನ ಭದ್ರ ಗೊತ್ತಿದೆ. ಮಾತುಳಾಂದಗನಂದ ನಗ್ರಜ ಭೂತಳದೊಳೆಲ್ಲಿರಲಿ ಸತ್ರಾಜಿತನ ಸಹಭವ ಈತದು ಕ್ಷಣವೈದಿ ಜೀವದೊಳಾದದಿರೆ ಕರೆತಹೆನು ಅಳಿದಿರೆ ರೀತಿ ಅರಿದೈ ತಂದು ಭಿನ್ನಹ ಮಾಡ್ಬೆ ನಿಂದೆನು ಅಣ್ಣಯ್ಯ ತಮ್ಮ ಪೂರ್ವ ಸೂರಿಗಳಂತಾದಂತಹ ಕಥೆಯನ್ನೇ ಎಣಿಸೋಣ. ಪೀಠವನ್ನೇರಿದಂತಹ ದೊರೆ ಅವನಿಗೆ ಬಂಧು ವ್ಯಾಮೋಹರ ಕೂಡು ಸೇರಿ ಮನೆಯವನಾಗಲಿ ಪ್ರಜೆಯಲ್ಲಿ ಒಬ್ಬನಾಗಲಿ ಯಾವನೇ ಅಪರಾಧಿ ಅಂತ ತೋರಿದರೆ ಸರಿಯಾದಂತಹ ಶಿಕ್ಷೆಗೆ ವಿಚಾರಣೆಗೆ ಮುಂದುವರಿಯಲೇಬೇಕು. ಅವನನ್ನು ಅದಕ್ಕಾಗಿ ಒಳಪಡಿಸಲೇಬೇಕು. ನಾನು ಮನೆಯವನಿಂದ ಸಹೋದರ ಅಂತ ಬಿಟ್ಟು ಬಿಟ್ಟರೆ ಏನಾಗುತ್ತದೆ? ಉಳಿದವರೆಲ್ಲ ಆರೋಪಿಸಲಿಕ್ಕೆ ತೊಡಗಲಿಕ್ಕಿಲ್ಲ. ಸರಿ, ನನಗೆ ಅರ್ಥವಾಗಿದೆ. ಆದ್ರಿಂದ ಸಾವಕಾಶ ಮಾಡುವುದಲ್ಲ, ಪ್ರೀತಿಯಿಂದ ನಿಲ್ಲದಾಡುವಂತಹ ನುಡಿಯನ್ನು ಕೇಳು. ಈ ಕ್ಷಣವೇ ಹೊರಡುತ್ತೇನೆ. ಸತ್ರಾಜಿತನ ಸಹೋದರ ಅಂತ ಪ್ರಸೇನ ಬೇಟೆಯಾಡಿದಂತಹ ಪ್ರದೇಶವನ್ನು ಸೇರ್ತೇನೆ. ಅಲ್ಲಿ ಅವ ಇದ್ರೆ ಕಾಡಲ್ಲೆಲ್ಲ ಹುಡುಕುತ್ತೇನೆ. ಅವ ಜೀವಂತನಾಗಿದ್ದರೆ ಅವನನ್ನು ಕರೆತಂದು ಒಪ್ಪಿಸ್ತೇನೆ. ಒಂದು ವೇಳೆ ಅವ ಎಲ್ಲಾದ್ರೂ ನಾವೆಣಿಸಿದ ಹಾಗೆ ಅಳಿದ ಅಂತ ಆದರೆ ಅವನ ಅಳಿವಿಗೆ ಏನು ಕಾರಣ ಎಂಬುದನ್ನು ಸರಿಯಾಗಿ ಶೋಧಿಸಿ ಅಷ್ಟೂ ವಿಷಯವನ್ನು ಬಂದು ಇನ್ನಿನಲ್ಲಿ ಭಿನ್ನವಿಸ್ತೇನೆ. ಇದು ಸತ್ಯ. ಅದಕ್ಕಾಗಿ ಇನ್ನು ಸಾವಕಾಶವಲ್ಲ, ದೀರ್ಘಕಾಲ ಇಲ್ಲಿ ಉಳಿಯುವುದಿಲ್ಲ. ಹೊರಡುತ್ತೇನೆ. ನನ್ನ ಲಕ್ಷ್ಯ ಇರುವುದು ಅದರಲ್ಲಿ. ಇದೋ ಒಂದು ಅಪ್ಪಣೆ ಕೊಡುವ. ಹೋಗಿವೋ, ಶುಭವಾಗಲಿ. ಶುಭವಾಗಲಿ. ಹರಿಯದ ಪಡೆದು ಪರಮಟ್ಟವಾದ ಹರಿಯುತ್ತಾನೆ ಕಾಂಗಿಯಾಗಿ ತಲುಪದೆ ತೊರೆದಿರಲು ಕಸುವ
ಸತ್ರಾಜಿತನ ಧಾಭವು ಮಣಿಯ ನೆವದೊಳು ದುಡ್ಡನು ಶಿರವರಿದ ನಿಂದ ಪಖ್ಯಾತಿ ತಪ್ಪದು ಎನ್ನುತ್ತಾ ಕರೆದು ಕೃತವರ್ಮ ಸುದ್ಯೋತಿ ಸಾಧ್ಯಕಿಯರು ಭರದಿ ಜತೆಗೊಂಡಾಗ ವಿಂಧ್ಯಾದ್ರಿಯು ಭವನದಿ ಚರಿಸುತ್ತಲ್ಲರ ಸುತ ಇಲ್ಲಿರುವ ಲಕ್ಷ್ಯ ಒಂದೇ ಒಂದು, ಬಂದಂತ ಅಪವಾದವನ್ನು ತೊಡೆಯಲೇಬೇಕು. ಅದಕ್ಕಾಗಿ ಈ ಕ್ಷಣವೇ ನಾನು ಹೊರಟು ನಿಂತವನಿದ್ದೇನೆ. ಯಾಕಪ್ಪ ಇಷ್ಟು ದೊಡ್ಡ ಅಪವಾದ ಬಂತು ನನಗೆ ಅಂತ ಆಲೋಚನೆ ಮಾಡಿದರೆ ನನಗೆ ಗಣಪತಿ ದೇವರ ಕಥೆ ನೆನಪಾಯಿತು. ಈ ಹಿಂದೆ ಗಣೇಶ ಹೇಳಿದ್ದಾನಂತೆ, ಚೌತಿಯ ದಿವಸ ಹೊಟ್ಟೆ ತುಂಬ ತಿಂದು ಹೊರಡುವ ಕಾಲಕ್ಕೆ ಚಂದ್ರನೊಮ್ಮೆ ನೋಡಿದಂತೆ. ಚಂದ್ರ ಅಲ್ಲಿಂದಲೇ ಪರಿಹಾಸ್ಯ ಮಾಡಿದಂತೆ ಹೋಗುತ್ತಿರುವಂತಹ ಗಣಪತಿಯನ್ನು ನೋಡಿ. ಆವಾಗ ಕೋಪಗೊಂಡಂತಹ ಗಣೇಶ ಹೇಳಿದನಂತೆ, ನನ್ನನ್ನು ಪರಿಹಾಸ್ಯ ಮಾಡಿದೆಯಲ್ಲ, ನನ್ನ ಹುಟ್ಟಿದ ದಿವಸವಾದಂತಹ ಈ ಗಣೇಶ ಚತುರ್ಥಿಯನ್ನು ಯಾರು ನಿನ್ನನ್ನು ನೋಡ್ತಾನೆಯೋ ಅವನಿಗೆ ಅಪವಾದ ಬರಲಿ ಎಂಬ ಹಾಗೆ. ನಾನು ನೋಡಿದನೋ ಇಲ್ವೋ ಒಂದ್ಸಲ, ಹೌದಪ್ಪ ನಾನೊಮ್ಮೆ ನೋಡಿದ್ದವು, ಅದು ಚತುರ್ಥಿಯ ದಿವಸವೇ ಬಂತಲ್ಲ ಅಪವಾದ, ಇದನ್ನು ತೊಳೆಯಲೇಬೇಕು. ಅದಕ್ಕಾಗಿ ಈ ಕ್ಷಣವೇ ಹೊರಟು ನಿಂತಿದ್ದೇನೆ. ಅಲ್ಲಿ ನಡೆದಂತಹ ವಿಚಾರವನ್ನು ಹೇಳುವುದಕ್ಕಾಗಿ ನಾನು ಬರುವಾಗ ಅಲ್ಲಿ ನಡೆದದ್ದು ನಾನು ಹೇಳಿದೆ, ಇವರು ಒಪ್ಪಬೇಕೋ ಬೇಡುವ, ನೀನು ಒಬ್ಬಂಟಿಗೆ ನಾಯಿ ಹೋದದ್ದು ನನ್ನ ಬಗ್ಗೆ ಆಕ್ಷೇಪ ಹೇಳಕೂಡದಲ್ಲ. ಪ್ರಸೇನ ಜೀವಂತನಾಗಿದ್ರೆ ಕರೆತರಬಹುದು, ಒಂದು ವೇಳೆ ಅಳಿದಿದ್ರೆ ಅದನ್ನು ಬಂದು ಇಲ್ಲಿ ಹೇಳಿ ನೀವು ಒಪ್ಪಲೇಬೇಕು. ಹಾಗಾಗಿ ನೋಡುವುದಕ್ಕೆ ನಾನು ಒಬ್ಬನೇ ಅಲ್ಲ, ಸಾಕ್ಷಿಗಳಾಗಿ ನನ್ನ ಜೊತೆಗೆ ಬೇಕು ಕೆಲವು ಮಂದಿಗಳಾದರು. ಅದಕ್ಕಾಗಿ ಕೃತವರ್ಮ, ಸಾತ್ಯಕಿ, ಸುಜ್ಯೋತಿಯನ್ನು ಕೂಡಿಕೊಂಡಿದ್ದೇನೆ. ಈ ಕ್ಷಣವೇ ಪ್ರಸೇನ ಬೇಟೆಯಾಡಿದಂತಹ ವನವನ್ನು ಪ್ರವೇಶ ಮಾಡಿ ಒಂದು ಸರಸಿಗೆಡೆಯೋಳು ರಕ್ತ ಸುರಿದು ಹೋದ ಕಣ್ಣು ದುರಗೈದು ಕೇಸರಿಯ ನಕದಿ ಕರುಳುಗಿದ ಸುವ ದುರಗೈದು ಕೇಸರಿಯ ನಕದಿ ಕರುಳುಗಿದ ಸುವ ತೊರೆದು ಬಿಟ್ಟ ಪ್ರಸೇನ ನಿರವ ಕಂಡಾಗ ಪ್ರಸೇನಜಿತ ತುರಗವನ್ನೇರಿ ಬೇಟೆಗೆ ಹೋದಂತೆ ನೋಡಿದ್ರೆ ತುರಗದ್ದಾದಂತಹ ಗೊರಸು ಅದರ ಪಾದದ ಚಿಹ್ನೆ ನರಸುತ್ತಾ ಅರಸುತ್ತಾ ಹಾದಿಯಾಗಿ ಬಂದಂತಾದ್ರೆ ಕಾಡದಾರಿಯಲ್ಲಿ ಬಹಳ ದೂರ ಕ್ರಮಿಸಿದೆ ನಾನು. ಇಲ್ಲಿ ಬಂದು ನೋಡುವಾಗ ಒಂದು ಸರೋವರ ಕಾಣ್ತಾ ಉಂಟು. ಆಹಾ, ಸರೋವರದ ಬದಿಯಲ್ಲೆಲ್ಲ ನೋಡಿದ್ರೆ ಸಿಂಹದ ಕೇಸರ ಕಾಣ್ತಾ ಉಂಟು. ಕೇಸರ ಪೂರ್ಣ ಶರೀರ ಇಲ್ಲ, ಕೇವಲ ರಕ್ತಸಿಕ್ತವಾದಂತಹ ದೇಹ, ಚರ್ಮ ಎಲುಬು ಹಾಗೆ ಉಳಿದಿದೆ. ಮೊದಲೇ ಅವನನ್ನು ನೋಡಿದ ಕಾರಣದಿಂದಲಾಗಿ ನನಗೆ ಪರಿಚಯ ಸಿಗುತ್ತದೆ, ಇದು ಪ್ರಸೇನನ ಕಡೆಯವರ ಅಂತ ಗೊತ್ತಾಯ್ತು. ಇನ್ನಿವನನ್ನು ಕೊಂಡೋಗಿ ಹೇಳುವ ವಿಷಯ ಇದೆಯಲ್ಲ, ಅದು ಸತ್ತಿತ್ತು. ಇವ ಹೇಗೂ ಸತ್ತ, ಹಾಗಾಗಿ ಹೋಗಿ ವಾರ್ತೆ ಅವನು ಜೀವಂತವಾಗಿದ್ದಾನಂತ ಹೇಳುವುದಕ್ಕೆ ಇನ್ನೂ ಸಾಧ್ಯ ಇಲ್ಲ. ಅಂತೂ ಪ್ರಸೇನ ಯಾರಿಂದ ಅಳಿದಿದ್ದಾನೆ ಅಂತ ತರ್ಕದ ಮೂಲಕವಾಗಿ ತೀರ್ಮಾನಿಸುವುದಕ್ಕಾಗುತ್ತದೆ. ಒಂದು ಸಿಂಹದಲ್ಲಿ ಹೋರಾಡಿ ಅವನು ಅಳಿದಿದ್ದಾನೆ. ನೋಡಿದರೆ ಮಣಿ ಕಾಣಿಸುವುದಿಲ್ಲ, ಅವನ ಕಳೆಯವರ ಮಾತ್ರ ಕಾಣಿಸುತ್ತಾ ಇದೆ. ಇಲ್ಲಿ ಸಿಂಹವೂ ಕಾಣಿಸುವುದಿಲ್ಲ, ಸಿಂಹದ ಹೆಜ್ಜೆ ಕಾಣ್ತಾ ಇದೆಯಲ್ಲ, ಸಿಂಹದ ಹೆಜ್ಜೆಯನ್ನು ಅರಸುತ್ತಾ ಮುಂದೆ ಬಂದೆಂತಾದ್ರೆ ಕರುಳಿನ ಕೇಸರಿಯ ಡಿಂಬ ಬಾಸುರವಾಗಿ ಸುರುವ ಜೋಣಿತದಿಂದಲರಗಿರುವ ತಳದಿ ಪರಿಶೋಧಿಸುತ್ತಿರುವ ಬಲ್ಲುಕದ ಪದ ಚಿಹ್ನೆ ತಡೆಯಳಿದ ವರ್ಮ ಮುಖ್ಯರಿಗೆ ಹಾಗೆ ಸಿಂಹದ ಹೆಜ್ಜೆಯನ್ನು ನೋಡುತ್ತಾ ಮುಂದುವರಿದೆ ಅಂತಾದ್ರೆ ಸ್ವಲ್ಪ ದೂರ ಬಂದಾಗ ಇಲ್ಲಿ ಸಿಂಹವು ಸತ್ತು ಬಿದ್ದಿದೆ. ಕರಡಿಯ ಹೆಜ್ಜೆಯನ್ನು ಒಂದು
ಸಿಂಹದ ಹೆಜ್ಜೆ, ಮತ್ತೊಂದು ಕರಡಿಯ ಹೆಜ್ಜೆ. ಕರಡಿಯದ್ದಾದಂತ ಕಪ್ಪು ಕಪ್ಪು ಕೇಸರವನ್ನು ಬಿಟ್ಟಿದೆ. ಸಿಂಹದ ಕೇಸರ ಮಾತ್ರ ಅಲ್ಲ, ಕರಡಿ. ಕರಡಿ. ಹಾಗಾದ್ರೆ ಕರಡಿಗೂ ಸಿಂಹಕ್ಕೂ ಪೆಟ್ಟಾಗಿದೆ, ಯುದ್ಧವಾಗಿದೆ. ನಿಜವಾಗಿ ಸಿಂಹದಲ್ಲಿ ಹೋರಾಟ ಮಾಡಿದ ಕರಡಿ ಉಳಿಲಿಕ್ಕುಂಟ. ಇಲ್ಲಿ ನೋಡಿದ್ರೆ ಕರಡಿ ಉಳಿದ ಹಾಗೆ ಇದೆಯಲ್ಲ. ಕರಡಿ ಇಲ್ಲಿಂದಲೇ ಮುಂದುವರಿದಿದ್ದರೆ ಹೆಜ್ಜೆ ಕಾಣ್ತಾ ಇದೆ ನನಗೆ ತಿಳಿಯಲೇಬೇಕು. ಕುತೂಹಲ ಮೂಡ್ತಾ ಇದೆ. ಕರಡಿಯ ಹೆಜ್ಜೆನ್ನರಿಸುತ್ತಾ ಮುಂದುವರಿಯುತ್ತೇವೆ. ಬಲ್ಲುಗನ ಪದ ಚಿಹ್ನೆಯ ಹಿಡಿದು ಯದುವಲ್ಲ ಬರುವನ ಭೀತಿಯ ಮೆಲ್ಲ ನರಸುತ್ತ ಹೋಗಲು ಮುಂದೆ ಮುಂದಲ್ಲಿ ಗುಹೆಯೊಂದೆಸೆಯಲು ಬಲ್ಲು ಗಣಪದ ಚಿನ್ನಯ ಆ ಜಾಡನ್ನೇ ಅರಸಿ ಮುಂದೆ ಮುಂದೆ ಬಂದಿರ್ತಾದ್ರೆ ದೊಡ್ಡದು ಗುಹೆ ಕಾಣ್ತಾ ಉಂಟು ನನಗೆ. ಇದರ ಒಳಗಾದ್ರೆ ಹೆಜ್ಜೆ ಹೋಗಿದೆ. ಇನ್ನು ಏನಿದೆ ಮಣಿಯಲ್ಲಿ ಉಂಟು, ಆ ಕರಡಿ ಯಾವುದು ಅಂತ ತಿಳಿಬೇಕು ಅಂತಾದ್ರೆ ಒಳ ಪ್ರವೇಶ ಮಾಡಬೇಕು. ನೋಡೋಣ ನೋಡೋಣ ಶರದ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲು ಹರುಷದಿಂದಲೇ ತೂಗುತ್ತ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲು ಹರುಷದಿಂದಲೇ ತೂಗುತ್ತ ಗಿರಿಜೆ ರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ ಗಿರಿಜೆ ರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ ಸರಸಿಜಾಂಬಕಿ ಮೇರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿಜಾಂಬಕಿ ಮೇರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಲಾಗಲು ಆಶ್ಚರ್ಯ ಆಶ್ಚರ್ಯ. ಈ ಕಾಡಿನಲ್ಲಿ ಈ ಗುಹೆಯೊಳಗೆ ಗುಹಾಲಯವನ್ನು ಪ್ರವೇಶ ಮಾಡೋದಕ್ಕೆ ಬದಲಾಗಿ ನನ್ನೊಂದಿಗೆ ಬಂದಂತಹ ಸುಜ್ಯೋತಿ ಆಗಲಿ ಕೃತವರ್ಮನಾಗಲಿ ಅವರನ್ನು ಗುಹೆಯ ಹೊರಭಾಗದಲ್ಲಿ ನಿಲ್ಲಿಸಿದ್ದೇನೆ. ನಾನು ಒಳ ಪ್ರವೇಶ ಮಾಡ್ತೇನೆ, ಬೆರಗಾಗಿ ಹೋದೆ. ಕಾಡೆಲ್ಲ ಕತ್ತಲೆ, ಗುಹೆಯೊಳಗೆ ಮಾತ್ರ ಅದ್ಭುತವಾದಂತಹ ಬೆಳಕು ಪ್ರಭೆ ಬೀರ್ತಾ ಇದೆ. ಶರತ್ಕಾಲದಲ್ಲಿ ಪೂರ್ಣಚಂದ್ರ ಹೇಗೆ ಕಾಣಿಸಿಕೊಳ್ತಾನೆಯೋ ಆ ರೀತಿಯದ್ದಾದಂತಹ ಚಂದ್ರಮನ ಪ್ರಭೆ, ಮತ್ತೊಂದರ್ಥದಲ್ಲಿ ಬಾಲಸೂರ್ಯನ ಹಾಗೂ ಪ್ರಭೆ ಬೀರ್ತಾ ಇದೆ. ಎಲ್ಲಿಂದ ಬಂತು ಬೆಳಕು ಅಂತ ನೋಡುವುದು. ನಾನು ನೋಡಿದಂತಾದ್ರೆ ಮಣಿ ಕಾಣ್ತಾ ಉಂಟು ನನಗೆ. ಒಂದು ತೊಟ್ಟಿಲು,
ತೊಟ್ಟಿಲ ಹುರಿಗೆ ಮಣಿ ಬಂಧಿಸಲ್ಪಟ್ಟಿದೆ. ಆ ಮಣಿಯ ಪ್ರಭೆ ಮಾತ್ರ ಅಲ್ಲ, ಜೋಗುಳ ಹಾಡುತ್ತಾ ಒಬ್ಬಳು ತೊಟ್ಟಿಲು ತೂಗುತ್ತಾ ಇದ್ದಾಳೆ. ಅವಳ ಮುಖದಾದಂತಹ ಪ್ರಭೆ, ಒಂದೆಡೆಯಲ್ಲಿ ಮಣಿಯ ಪ್ರಭೆ, ಎಡೆಯಲ್ಲಿ ಒಳತಾದಂತಹ ಮುಖದಲ್ಲಿರುವಂತಹ ಚಂದ್ರ ಪ್ರಭೆ, ಎರಡೂ ಪ್ರಭೆಗಳು ಜೊತೆಯಾಗಿ ಈ ಗುಹಾಲಯವನ್ನೇ ಬೆಳಗಿದೆ. ಏನು ಚಂದ! ಈ ಕಾಡಿನಲ್ಲಿರುವಳು ಇಷ್ಟು ಚಂದ ಇದ್ದಾಳೆ. ತ್ರಿಮೂರ್ತಿಗಳಿಗೆ ಸ್ಫೂರ್ತಿದಾಯಕರಾದಂತಹ ಸಿರಿ ಉಮಾ ಗೌರಿಯರು, ವಾಣಿಯರು, ಅಂಥ ಶಕ್ತಿ ದೇವತೆಗಳಿಗಿಂತಲೂ ಅಧಿಕವಾದಂತಹ ಪ್ರಭೆಯಿಂದ ರೂಪದಿಂದ ಕಾಡಲ್ಲಿ ಕಂಗೊಳಿಸುತ್ತಿರುವಂತಹ ಇವಳು ಯಾರು? ನೋಡ್ತಾ ಇದ್ರೆ ರೂಪಕ್ಕೆ ಸರಿಯಾಗಿ ಒಳ್ಳೆ ಹಾಡು ಹಾಡ್ತಾಳೆ ಅವಳು. ಒಳ್ಳೆ ಸ್ವರ ಮೂಡ್ತಾ ಇದ್ದೆ ಅವಳ ಕಂಠದಿಂದ. ಜೋಗುಳವನ್ನು ಕೇಳಬೇಕು, ನೋಡೋಣ ಏನು ಹಾಡ್ತಾಳೆ ಅಂತ ಕೇಳೋಣ. ಆ ಹಾಡಿನಲ್ಲಿ ನನಗೆ ಬೇಕಾದ ಏನಾದರೂ ಸಾಹಿತ್ಯ ಸಿಕ್ಕನ್ನು ನೋಡೋಣ. ಅದಕ್ಕಾಗಿ ಶಿಲೆಗೆ ಮರೆಯಾಗಿ ಇವಳ ಹಾಡನ್ನು ಗಮನಿಸ್ತೇನೆ. ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಮಲ್ಲುಗ ರಾಜಾಧಿರಾಜ ಜೋ ಜೋ ತಂದೆಯಾಗಿಯ ಜಾಂಬವಂತ ಕೇಸರಿಯ ತಂದೆಯಾಗಿಯ ಜಾಂಬವಂತ ಕೇಸರಿಯ ಕೊಂದು ತಂದಿಯ ಶಮಂತ ಗಮನೀಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಮತ್ತಿದಿಹನು ನೋಡುವ ಜೋಗು ನಿಧಿಯ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಅರ್ಥವಾಯಿತು ನನಗೆ. ನಮಗೆ ಬೇಕಾದಂತಹ ಸಾಹಿತ್ಯ ಸಿಕ್ಕಿತ್ತೀಗ. ಜಾಂಬವಂತ ತಂದ ಮಣಿ ನಿನ್ನ ತೊಟ್ಟಿಲವರಿಗೆ ಕಟ್ಟಿದ್ದೇನೆ, ತಂದೆಯಾಗಿ ಜಾಂಬವಂತ. ಹಾಗಾದ್ರೆ ಕರಡಿ ಜಾಂಬವಂತ ಅಂತ ಗೊತ್ತಾಯ್ತು. ನಮ್ಮ ಹಳೆ ಜಾಂಬವಂತನೋ ಯಾವ ಜಾಂಬವಂತ ಅಂತ ಗೊತ್ತಿಲ್ಲ, ಅದು ಜಾಂಬವಂತ ಅಂತ ಗೊತ್ತಾಯ್ತು. ಆ ಕರಡಿಯಲ್ಲಿ ಉಂಟು, ಈಗ ಹಿಂದೆ ಇರಬೇಕು ಕರಡಿ. ಕರಡಿ ಮುಂದೆ ಬರಬೇಕಲ್ಲ, ಅದಕ್ಕಿರುವ ದಾರಿ ಪರಮ ಸಂತೋಷದಲ್ಲಿ ಮಾಡುತ್ತ ತರುಣನನ್ನು ತೂಗುತ್ತಲಿರಲದ ಅರಿತು ಶ್ರೀಹರಿ ಪಾಂಚಜನ್ಯವಾನ ಒಳಗಿಸಲು ಹೇಗೂ ಮಣಿ ಕಾಣ್ತಾ ಇದೆ. ಮಣಿಯನ್ನು ಇಲ್ಲಿಂದ ಕಸಿದುಕೊಂಡು ಹೋಗುವುದಲ್ಲ, ತಂದವ ಯಾರು ಅವನಲ್ಲಿ ಹೇಳಿ ಪಡೆಯಬೇಕಾದ್ದು ನನಗೆ ಇಲ್ಲಿ ಕರ್ತವ್ಯವಾಗಿದೆ. ಆದ್ರಿಂದ ತಂದಂತಹ ಜಾಂಬವಂತನೆಂಬಂತಹ ಕರಡಿ ಬರಬೇಕು. ಅವನು ಬರಬೇಕು ಅಂತಾದ್ರೆ ಇರುವ ಮಾರ್ಗ ಒಂದೇ, ಅವನನ್ನು ಭರಿಸುವುದಕ್ಕಿರುವಂತಹ ಮಾರ್ಗ ಒಂದೇ.
ನನ್ನದಾದಂತಹ ಪಾಂಚಜನ್ಯವನ್ನು ಈಗ ಒಳಗಿದ್ದೆ. ಕೆರಳಿ ಆಲ್ಬಡಿಸುತ್ತ ಜಾಂಬವ ಬಂದು ಬಡಿಗಿದುದ ಎನ್ನಯಾಕು ಹೇಯ ಬೃಹತ್ ಗಾತ್ರದ ಗುಹೆ ಬಹಳಷ್ಟು ಉದ್ದವಾಗಿದೆ. ಬೃಹತ್ ಗಾತ್ರದ ಗುಹೆ, ಬೃಹತ್ ಗಾತ್ರದ ಕರಡಿ, ಎಂತದ್ದು? ದೊಡ್ಡ ಕರಡಿ. ಗುಹೆಯೊಳಗೆ ಕುಳಿತುಕೊಳ್ಳುವುದಕ್ಕಾಗದೆ ಬಿಸಿಲ ಬೇಗೆಯಿಂದ ಕಂಗೆಟ್ಟ ನಾನು ಮರವನ್ನೇ ಆಶ್ರಯಿಸಿ ಕುಳಿತಿದ್ದೆ. ಅಪ್ಪ ನಾನು ಕೆಟ್ಟೆ. ಯಾರ್ಯಾರದ್ದು ಅಲ್ಲ, ನನ್ನ ಮಗಳಾದಂತಹ ಜಾಂಬವತಿಯ ಸ್ವರ. ಒಳ್ಳೆ ಚಂದ ಇದ್ದಾಳೇನು? ನಿಜವಾಗಿ ಅಲ್ಲ, ಕರಡಿಯ ಮಗಳಾಗೆ ಇಲ್ಲ ಅಂತ ಚಂದ ಇದ್ದಾಳೆ. ಕರಡಿ ಹಾಗೆ ಇಲ್ಲ ಅಂತ. ವಾಹ, ಹೇಗೆ ಇರಲಿ ನನ್ನ ಮಗಳವಳು. ಅಲ್ಲ ಪಿತಾನ ಕೆಟ್ಟೆ ಎನ್ನುವ ಹಾಗೆ ನನ್ನ ಮಗಳು ಬಿಡಬೇಕು ಅಂತಿದ್ರೆ ನೀನೇ ಏನೋ ಮಾಡಿದ್ದಿ. ಜೊತೆಯಲ್ಲಿ ಶಂಕಾಧ್ವಾನವು ಕೇಳಿದೆ. ಯಾರು ನೀನು? ಯಾಕೆ ಬಂದೆ? ಇಲ್ಲಿಗೆ ಬಂದ ಕಾರಣ ಯಾರು ಹೇಳು? ನಾನು ಮೊದಲು ಪ್ರಾರಂಭ ಮಾಡ ಅಪ್ಪನಿಂದ. ಸರಿ, ವಸುದೇವ ಮಾತ ಭವನ ವಸತಿ ಎಂ ಗೈದೀರ್ಬೇನು ದ್ವಾರಕೆಯೋಳ್ ವಸತಿ ಎಂ ಗೈದೀರ್ಬೇನು ಹೆಸರು ಕೇಳೆನ್ನ ಜಗದಿ, ಹೆಸರು ಕೇಳೆನ್ನ ಜಗದಿ ಕೃಷ್ಣನಂದು ಸಿರುವರು ಪ್ರಖ್ಯಾತದಿ, ಕೃಷ್ಣನಂದು ಸಿರುವರು ಪ್ರಖ್ಯಾತದಿ ವಸುದೇವನಾಮವನು. ಅಯ್ಯ ಕರಡಿಯೇ, ಏನು ಬೇರೆ ಮಾರ್ಗವಾಗಿ ತಿಳಿಲಿಲ್ಲ ನನಗೆ. ಯಾಕೆ? ನಿನ್ನಂತವರನ್ನು ಬರಿಸಬೇಕು, ಹೊರಗೆ ಸಂಭಾಷಣೆಗೆ ತೊಡಗಬೇಕು. ಅದಕ್ಕಿರುವ ಮಾರ್ಗ ಬಂದ ನನಗೆ ಒಂದು ಗೊರ್ರಕ್ಕೆ ಕೇಳಿಸ್ತಾ ಇತ್ತು ಆವಾಗಿಂದ. ಬಹುಶಃ ನಿನ್ನದೇ ಆ ದೊಡ್ಡ ಕರಿ ಬಂಡೆ ಮೇಲೆ ಮಲಗಿದ್ದು ನೀನೇ ಅಲ್ವಾ? ಏನು ತಲೆಗೆ ಹತ್ತಿದ್ರೆ ಆಗುದು ಹಾಗೆ. ಏನು ಕುಡಿದನೋ ಅದರ ಅಮಲು ತಲೆಗೆ ಹತ್ತಿತ್ತು. ಕರಡಿಗೆ ಜೇನೇ ಆಗಬೇಕು. ನಾನು ಹುಡುಕಿಕೊಂಡು ಹೋದಿಗ ಸಿಗ್ತದೆ, ಬೇಕಾದಷ್ಟು ಸಿಗ್ತದೆ. ಒಂದು ಕರಿ ಬಂಡೆ, ಅದು ಸಣ್ಣದಲ್ಲ, ದೊಡ್ಡ ಹುಳದ ಬೃಹತ್ ಗಾತ್ರದ ಕಾಳೆಯ ಆಗಿರುವ. ನಿನ್ನೇನು ಮಾಡಲಿಲ್ಲ ಹುಳ? ನಮ್ಮ ಗೊತ್ತೇ ಆಗುದಿಲ್ಲ ಅಂತದ್ದೆಲ್ಲ ಕಚ್ಚಿದ್ರೆ. ಜೊತೆಗೆ ಕಡಿದ್ರೆ ಮತ್ತೆ ಕೆಲವು ಮನುಷ್ಯರೆಲ್ಲ ಪ್ರಾಣ ಕಳ್ಕೊಳ್ಳುವುದಿಲ್ಲ. ಕರಡಿಗೆ ಏನಾಗಲಿಕ್ಕಿಲ್ಲ. ನನಗಿಷ್ಟು ರೋಮ ಉಂಟಲ್ಲ, ಆದ ಕಾರಣ ಉಳಿದಿದ್ದೆ. ಹೌದಪ್ಪ, ನಿಮ್ಮ ಚರ್ಮವು ದಪ್ಪವೇ ಅಲ್ಲ, ಕರಡಿ ಚರ್ಮ ದಪ್ಪ ದಪ್ಪ. ಹಾಗಾಗಿ ನಿನ್ನನ್ನು ಬರಿಸಬೇಕು ಎಂಬ ಉದ್ದೇಶದಿಂದಲೇ ಓಂಕಾರ ಧ್ವನಿ ಪ್ರತಿಪಾದಿತವಾದಂತಹ ವೇದಮಯವಾದ ಶಂಕ ನಮ್ಮದು ವೇದಮಯವಾದ ಅದನ್ನು ನಾನು ಊದಿದ್ದು. ಅದು ಊದಿದ್ರೆ ಹೆದರಿಕೆ ಆಗುತ್ತೆ. ಅಂತೂ ನನ್ನ ನಿದ್ದೆ ಹೋದಂತಹ ನನಗೆ ಶಂಕ ಊದುವುದು ಕೆಲಸ ನನಗೆ.
ಅದು ಕೇಳುವ ದೇವಸ್ಥಾನದಲ್ಲಿ ಅದು ಅಲ್ಲ, ಕೇಳುವವರಿಗೆ ಬಿಟ್ಟದ್ದು. ಅದು ಸುಸ್ವರವೋ ಅಲ್ಲ ಅಪಸ್ವರವೋ ಅಂತ. ನಿನಗೆ ಅದು ಸ್ವರವು ಸುಸ್ವರ ಆಗಲಿಲ್ಲ, ನಿನ್ನ ಜೊತೆಗಿರುವವಳಿಗೆ ಆಗಲಿಲ್ಲ, ಅಪಸ್ವರವಾಗಿ ಕೇಳಿಸಿ. ಯಾಕೆ ಅಂತ ಗೊತ್ತಿಲ್ಲ. ಅಂತೂ ನನ್ನ ಉದ್ದೇಶ ಈಡೇರಿ ನೀನು ಬಂದಿಯಲ್ಲ ಮುಂದೆ. ಯಾರು ಅಂತ ಕೇಳಿದೆಯಲ್ಲ ಪುಣ್ಯಾತ್ಮ. ನಾವು ಪರಿಚಯ ತೊಡಗುದೇ ತಂದೆಯಿಂದ. ವಸುದೇವ ಯಾದವರಲ್ಲಿ ಪ್ರಮುಖ ಅಂತ ವಸುದೇವನಿಗೆ ದೇವಕಿ ಎಂಬವಳಲ್ಲಿ ನಾನು ಹುಟ್ಟಿಕೊಂಡವ. ನಾನು ವಸತಿ ಮಾಡಿಕೊಂಡಿದ್ದೇನೆ. ಎಲ್ಲಿ? ಎನ್ನ ಜಗದಿ. ಎನ್ನ ಜಗದಿ ನನ್ನನ್ನು ಈ ಜಗತ್ತಿನಲ್ಲಿ ಬಹಳ ನನಗೆ ಹೆಸರು 1000 ಉಂಟು. ಸಹಸ್ರನಾಮಿ ಅಂತ ಹೇಳುವವರು ಇದ್ದಾರೆ. ನಾನು ಅಚ್ಯುತ, ಕೇಶವ, ಮಾಧವ, ಮುಕುಂದ, ನಾರಾಯಣ, ಮುರಾರಿ ಹಾಗೆಲ್ಲ ಹೇಳುವವರು ಇದ್ದಾರೆ. ಗೋಪಾಲಕೃಷ್ಣ. ಹೌದು. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಾಮಕರಣಗೊಂಡದ್ದು ಹೇಗೆ ಗೊತ್ತಾ? ಕೃಷ್ಣ ಎಂಬ ಹಾಗೆ ನನ್ನ ಹೆಸರು. ನನ್ನ ವರ್ಣಕ್ಕೆ ತಕ್ಕುದಾದ ಹೆಸರು. ವಸತಿ ಮಾಡಿಕೊಂಡದ್ದು ದ್ವಾರಕೆ ಎಂಬಲ್ಲಿ, ಸಮುದ್ರದ ಮಧ್ಯೆ ಇರುವಂತಹ ಒಂದು ಪ್ರದೇಶದಲ್ಲಿ ಒಂದು ವಸತಿ ಮಾಡಿಕೊಂಡು ನಮ್ಮವರ ಜೊತೆಗೆ ದ್ವಾರಕೆಯಲ್ಲಿ ಕಾಲ ಕಳೆಯುತ್ತಾ ಇದ್ದೇವೆ. ಅಲ್ಲಿರುವಂತಹ ವಸುದೇವನ ಮಗ ನಾನು ಕೃಷ್ಣ. ಕರೆಯಲ್ಪಡುವಂತ ನೀನು ಸಹಸ್ರನಾಮಿ ಶ್ರೇಷ್ಠ ವ್ಯಕ್ತಿ ಎನ್ನುವ ಹಾಗೆ ಹೇಳುತ್ತಿರುವೆ. ಆದರೆ ಮಾಡುವುದು ಇಂತಹ ಬೇಡದೇ ಇದ್ದ ಕೆಲಸ. ನನ್ನನ್ನು ಹೇಳ್ತಾರೆ, ನಮೋಸ್ತು ಅನಂತಾಯ ಸಹಸ್ರಮೂರ್ತಿ ಸಹಸ್ರಪಾದ ಮುಚ್ಚಬಾಯಿ ಹೇಳುವವರು 1000 ಹೇಳಿಯಾರು. ಹಾಗೆಂದು ಎಲ್ಲವನ್ನು ಒಪ್ಪಬೇಕೆನ್ನುವ ಹಾಗೆ ಏನೂ ಇಲ್ಲ. ನೀನು ಇಲ್ಲಿ ಮಾಡಿದ್ದು ಬೇಡದೇ ಇದ್ದ ಕೆಲಸ. ನಿತ್ಯ ಇಲ್ಲಿಯೇ ಇದ್ದಂತಹ ನನ್ನನ್ನು ಎಬ್ಬಿಸಿದೆ. ನೀನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಹೇಳಿದ್ಯಲ್ಲ, ನಮಗೆ ಮೊದಲೆಲ್ಲ ಸ್ವಾತಂತ್ರ್ಯವೇ. ಸ್ವತಂತ್ರಿಸಿ ಅಂದ್ರೆ ನೀನು ನಿನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟು ನಿನ್ನನ್ನು ನಿನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಲು ಪ್ರವೇಶ ಮಾಡಿದ್ದು. ನಮಗೆ ಮೊದಲೆಲ್ಲ ನಮ್ಮ ಮನೆ ಅಂತಲೇ ಭಾವನೆ. ನಿನ್ನ ಈ ದುರ್ಬುದ್ಧಿಯನ್ನು ಇಲ್ಲಿಗೆ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ರೆ ನಾನು ನಿಲ್ಲಿಸಿ ಏನು? ಅದು ಸದ್ಬುದ್ಧಿ ಅಲ್ಲ, ನಮ್ಮದೊಂದು ತಿಳಿಯುವಂಥದ್ದು ಸದ್ಬುದ್ಧಿ ಅಲ್ಲ. ನಿನ್ನ ಆಚಾರ ಒಳ್ಳೆಯದಿಲ್ಲ ಎನ್ನುವುದು ಗೊತ್ತಾಗಿದೆ ನನಗೆ. ಇಲ್ಲದಿದ್ದರೆ ಏಕಾಏಕಿ ಗುಹೆಯನ್ನು ಪ್ರವೇಶ ಮಾಡುವುದಕ್ಕಿಲ್ಲ. ಬಾಲೆಯನ್ನು ಬೆದರಿಸಿರುವೆ. ಗಂಧ ತ್ಯಾದ ಹಾಗೆ ನನ್ನನ್ನು ಪುಡಿ ಮಾಡಿ ಜಾಗ್ರತೆ. ಮಂದಗ ಮಣಿಯನು ಎಂದ ಧರಿಸಿ ಬಂದಿರಲ ಧರನು. ವರಸ ಮಂದಗ ಮಣಿಯನು ಎನ್ನ ಧರಿಸಿ ಬಂದಿರಲ ಧರನು. ನೀನೀಗಲು ತಂದು ತನ್ನರಿತು ಬಂದಿಯೇ ಮೈಯಲು. ಇಲ್ಲಿವರೆಗೆ ಬರಬೇಕು ಅಂತಾದ ಕಾರಣ ಬೇರೆ ಏನೂ ಅಲ್ಲ. ಏನು? ನಾಡಿನಿಂದ ನನ್ನ ಕೊರಳಿಗೆ ಕೈ ಹಾಕಿ ಹೊರಕ್ಕೆ ದಬ್ಬಿದ್ದಲ್ಲ. ಮತ್ತೆ ನಾನು ನಾಡಿನಲ್ಲೇ ಜೀವನ ಮಾಡಬೇಕು. ಅದೇ ಕೆಲಸ ಮಾಡ್ತೇನೆ. ನಿನ್ನನ್ನು ಊರಲ್ಲಿ ಇರುವುದಕ್ಕೆ ಯಾರು ಬಿಡ್ಲಿಕ್ಕೆ? ನೀನು ತಿಳಿಯುವ ಹಾಗೆ ಅಲ್ಲ ಅಂತ. ಮತ್ತೆ ನಾನೊಂದು ಉದ್ದೇಶದಲ್ಲೇ ಬಂದದ್ದು. ಆ ಉದ್ದೇಶ ಇಲ್ಲಿ ಈಡೇರ್ತದೆ ಅಂತ ಆಗಿದೆ. ಅದಕ್ಕಾಗಿ ಒಂದು ಸಂಭಾಷಣೆ ಮಾಡಿ ಮುಂದುವರಿಯುವಂತ ನಿನ್ನನ್ನು ಬರಿಸಿದ್ದು ನಾನು. ಎಲ್ಲೆಲ್ಲಿ ಹುಡುಗಿಯರನ್ನು ಹುಡುಕಿಕೊಂಡು ಹೋಗಿ ಇದ್ದಲ್ಲಿಗೆ ಹೋಗಿ ಶಂಕನಾದ ಮಾಡ್ತೀಯೋ? ನಾನು ಹುಡುಗಿಯನ್ನು ಹುಡುಕಿ ಹೊರಟದಲ್ಲ. ಎಲ್ಲೆಲ್ಲಿ ಗುಹೆ ಉಂಟು ಅಂತ ಹುಡುಕುತ್ತಾ ಹೋಗ್ತೀಯೋ? ನಾನು ಮಣಿಯನ್ನು ಹುಡುಕಿಕೊಂಡು ಹೊರಟದ್ದು. ಮಣಿಯ? ಹೌದಾ? ಇಲ್ಲಿ ಮಣಿ ಎಂದು ಹೇಳುವವರು ಯಾರು ಇಲ್ಲ. ಮಣಿ ಎನ್ನುವರು ಯಾರು ಇಲ್ಲ. ಅತ್ಯಂತ ಶ್ರೇಷ್ಠವಾದಂತಹ ಒಂದು ರತ್ನವನ್ನು ಅರಸಿ ಬಂದದ್ದು ನಾನು. ನಮ್ಮ ನಾಡಿನಲ್ಲಿ ನಮ್ಮವನೇ ಆದ ನನ್ನ ಸಖನಾದಂತಹ ಪ್ರಸೇನನೆಂಬವನು ಸೂರ್ಯ ಪ್ರದತ್ತವಾದಂತಹ ಒಂದು ದಿವ್ಯ ಮಣಿ ಅದನ್ನು ಕೊರಳಲ್ಲಿ ಧರಿಸಿ ಬೇಟೆಗೆ ಬಂದಿದ್ದ. ಬೇಟೆಗೆ ಬಂದವ ಕಾಣಿಸದಾದ. ಒಂದು ಅಪವಾದವಂತು ನನಗೆ. ನಿನಗ? ಹೌದಪ್ಪ. ಅದೇ ಹಾಗೆ. ಯಾಕಂದ್ರೆ ಒಮ್ಮೆ ನಾನು ಆ ಮಣಿಯನ್ನು ಕೇಳಿದ್ದೆ ಅಲ್ಲಿಗೆ ಹೋಗಿ, ನಮ್ಮ ಸಾಮ್ರಾಜ್ಯಕ್ಕಾಗಿ. ಅವರು ಕೊಡುವುದಿಲ್ಲ ಅಂತ ಹೇಳಿದರು. ಈಗ ಹೋದಂತಹ ಪ್ರಸೇನನೂ ಇಲ್ಲ, ಮಣಿಯೂ ಇಲ್ಲ. ಹಾಗಾಗಿ ನನ್ನ ಬಗ್ಗೆ ಬಂದ ಅಪವಾದ ಏನು ಗೊತ್ತಾ? ನಾನು ಅವನನ್ನು ಹಿಂಬಾಲಿಸಿ ಹೋಗಿ ಅವನನ್ನು ಕೊಂದು ಮಣಿಯನ್ನು ಅಪಹರಿಸಿದ್ದೇನೆಂಬಂತ ಅಪವಾದ ಬಂದಿದೆ. ಅದನ್ನು ಕಳೀಬೇಕು, ಸತ್ಯ ವಿಷಯ ತಿಳಿಯಬೇಕು ಎಂಬ ಉದ್ದೇಶದಿಂದ
ಹಿರಿಯರ ಆದೇಶದಂತೆ ಇಲ್ಲಿವರೆಗೆ ಬಂದದ್ದು ನಾನು. ಯಾರು ಕೊಂಡು ಹೋದ್ರಪ್ಪ ಆ ಮನೆ? ನನಗೆ ಕಾಣಿಸಿದ್ದು ದಾರಿಯಲ್ಲಿ. ಏನು ಅಲ್ಲ, ಅವ ಸತ್ತು ಬಿದ್ದಿದ್ದ, ಇನ್ನು ಹೇಳಿ ಪ್ರಯೋಜನ ಇಲ್ಲ. ಮನೆ ಕಟ್ಟಿಕೊಂಡು ಬಂದವ ಸತ್ತಿದ್ದ. ಆಮೇಲೆ ಮುಂದುವರಿದು ನೋಡಿದೆ ಅಂತಾದ್ರೆ ನನಗೊಂದು ಕರಡಿಯ ಹೆಜ್ಜೆ ಕಾಣಿಸಿದೆ. ಬಲ್ಲುಕನ ಪದ ಚಿಹ್ನೆ. ಅದನ್ನು ಅರಸುತ್ತಾ ಇಲ್ಲಿವರೆಗೆ ಬಂದ್ರೆ ನಿನ್ನಗೂ ಹೇಗೂ ಬಂದೆ. ಅಲ್ಲ, ಕರಡಿ ನಡೆಯುವುದು ಹಾಗೆ ಅಲ್ಲ. ಇಲ್ಲಿಗೆ ಬಂದೆ. ಅಲ್ಲ, ನಾನು ನಡೆಯುವುದಕ್ಕಿಂತಲೂ ನೀನು ತೋರಿಸಿದ್ದು ಒಳ್ಳೆದಾಗಿದೆ ಅಂತ ನನಗೂ ಆ ಮಣಿ ನಿನ್ನದಾದ ಗುಹೆಯಲ್ಲಿ ಉಂಟು. ಹಾಗಾದ್ರಿಂದ ಹೇಳ್ತಾ ಇದ್ದಾರೆ, ಏನು ಕಾಡಿನ ಮೃಗವಾದಂತ ನಿನಗೆ ಸಂಬಂಧಪಟ್ಟ ಮಣಿಯಲ್ಲ ಅದು. ಅದು ನಗರಕ್ಕೆ ಸಂಬಂಧಪಟ್ಟ ಮಣಿ. ಆ ಮಣಿಯನ್ನು ನಿನಗೆ ಕೊಡುವುದು ಒಳ್ಳೆಯದು. ನನಗೆ ಕುಳಿತಲ್ಲಿಗೆ ಸಿಕ್ಕಿದ ಮಣಿ ಅದಲ್ಲ. ನೀನು ಸಿಂಹದೊಡನೆ ಹೋರಾಡಿ ಇಲ್ಲ ಮಣಿ ಕೊಡು ನನಗೆ. ಇಲ್ಲ, ನಾನು ಅಪಹರಿಸಿದ್ದಲ್ಲ. ಮತ್ತೆ ಹೇಗೆ ಮಾಡಿದೆ? ಹರಿಯಶ್ವನೊಡನೆ ಎನ್ನ ಬಾಹು ವಿಕ್ರಮನಿಂದ ಎನ್ನ ಬಾಹು ವಿಕ್ರಮಗಳು ಶ್ಯಾಮಂತಕದ ಮಣ್ಣಿಯನ್ನು ಇಬ್ಬರು ಕೃಷ್ಣ ಎಂದು ಹಾಗೆ ಹೇಳಿಕೊಳ್ಳುವಂತ ಕರಡಿ ಕರಡಿ ದೊಡ್ಡ ಕಳ್ಳ ನೀವು. ಏನು ಕಳ್ಳ ಕರಡಿ ಹೇಳಿಕ. ಆದರೆ ನಾನು ಹೇಗೆ, ನನಗೆ ಅದು ಹೇಗೆ ಸಿಕ್ಕಿತು ಹೇಗೆ ಎನ್ನುವುದು ನನಗೆ ಗೊತ್ತಿದೆ. ನೀನು ಅಪಹರಿಸಿದ್ದು ವಿಷಯ ಗೊತ್ತಿಲ್ಲದೆ ನೀನು ನನ್ನನ್ನು ಕಳ್ಳ ಎಂದರೆ ನಾನು ಹೆದರುವವನು ಅಲ್ಲ, ವಿಚಲಿತಗೊಳ್ಳುವವನು ಅಲ್ಲ. ಹಾಗೆಂದು ಸಿಕ್ಕಿದ್ದು ಹೇಗೆ ಅಂತ ಕೇಳು. ಹೇಗೆ? ನೀನು ಹೇಳುವ ಪ್ರಸೇನನ ಕಥೆ ನನಗೆ ಗೊತ್ತಿಲ್ಲ. ಹಾಗೆಂದು ಕಾಡಿನಲ್ಲಿ ಸಿಂಹ ಒಂದು ನನಗೆ ಎದುರಾಯಿತು. ಆ ಸಿಂಹದ ಕೈಯಲ್ಲಿ ಈ ಮಣಿಯನ್ನು ಕಂಡು ಎಲ್ಲ ಬಾಹು ವಿಕ್ರಮದಿಂದ ಕೊಟ್ಟಿದ್ದ ನಿನಗೆ. ಕೊಟ್ಟದ್ದಲ್ಲ, ನಾನು ಪಡ್ಕೊಂಡದ್ದು. ಬಾಹು ವಿಕ್ರಮದಿಂದ ಹರಿಯಾಶ್ವವನ್ನು ಮಾಡೋ ಕ್ಷಮಂತಕ ಮಣಿಯನ್ನು ತಂದಿದ್ದೆ. ಅದು ಇನ್ನೊಂದಲ್ಲ, ಕೊಡುವಂತೆ ಬೀಜದಿಂದಲೇ ಮಣಿಯನು ಏನು ಸಾಮರ್ಥ್ಯ ಕೆಲಸ ಕೊಡುವುದಿಲ್ಲ ನೀನು. ಕೊಡಲಾರೆ. ನಿನಗೆ ವಿಹಿತವಾದ ಹಿತವಾದ ಮಾರ್ಗವನ್ನು ನೀನು ಹೇಳ್ತಾ ಇದ್ದೀರಿ. ಆ ಮಣಿ ನಿನಗೆ ಸಂಬಂಧಪಟ್ಟದ್ದಲ್ಲ, ಅಲ್ಲ ನಾಡಿಗೆ ಸಂಬಂಧಪಟ್ಟದ್ದು. ಓಹೋ, ಅದನ್ನು ಕೊಡಬೇಕು ನೀನು. ಕೊಟ್ಟೆ ಅಂತಾದ್ರೆ ಉಳೀತಿ. ಅದು ಅಲ್ಲ, ಹೋರಾಟಕ್ಕೆ ಇದೆ ಅಂತಾದ್ರೆ ನಿನಗೆ ಮಿಹಿರ ಸುತನಾದಂತಹ ಯಮನ ಮನೆಗೆ ಹೋಗುವ ದಾರಿ ತೋರಿಸಿ. ಯಮನನ್ನು ನಾನು ನೋಡಿದ್ದೇನೆ. ಬೆಟ್ಟಿನೊಳಗೆ ನಾನು ಕಿರು ಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಯಿಪೆನು.
ಕಣ್ಣು ನಗಾಯಿತನು ಮೇರು ಪರ್ವತ ಕಟ್ಟೆ ವರಮಹಾ ಮೇರು ಪರ್ವತ ಕಟ್ಟೆ ನಿನ್ನದಂತ ಗಿರಿಯ ಕೀಳಲು ಸಾಧ್ಯವೇ ನಿನ್ನದಂತ ಗಿರಿಯ ಕೀಳಲು ಸಾಧ್ಯವೇ ಮೇರು ಪರ್ವತ ಕಟ್ಟೆ ನಿನ್ನದಂತ ಗಿರಿಯ ಕೀಳಲು ಸಾಧ್ಯವೇ ಕಿರುಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಯಿತೆನು ವಾಸುದೇವ ದೀರ್ಘವಾಗಿ ಹೇಳುವುದಿಲ್ಲ ನಾನು. ಏನು ಒಂದು ಕಾಲಕ್ಕೆ ನಾವು ಅಲ್ಲಿ ಗೋಪುರದಲ್ಲಿ ಕಾಲ ಕಳೆದಿರುವಾಗ ಯಾದವರಿಗೆ ಹಾಗೂ ನಮ್ಮ ಗೋ ಸಂಪತ್ತಿ ಯಾದವರು ಗೋ ಸಂಪತ್ತಿಗೆ ದೇವೇಂದ್ರರಿಂದ ತೊಡಕು ಬಂತು. ಮುಸಲಧಾರೆ ಮಳೆ ಸುರಿಸುವುದಕ್ಕೆ ತೊಡಗಿದ. ಎಲ್ಲರೂ ನನ್ನ ಕಡೆಗೆ ನೋಡಿ, ನನಗೆ 5 ವರ್ಷ ಪ್ರಾಯ ಆಗ. ನಾನು 5 ವರ್ಷದವ. ಗೋವರ್ಧನಗಿರಿ ಅದರ ಬುಡದಲ್ಲಿದ್ದಂತಹ ನಾವೆಲ್ಲರೂ ನೀರಿನಲ್ಲಿ ಕೊಚ್ಚಿ ಹೋಗಬೇಕಾದ ಸಂದರ್ಭ ಬಂದಂತ ಸಂದರ್ಭ ಕಾಲದಲ್ಲಿ ಅವರೆಲ್ಲರೂ ಮೊರೆ ಇಟ್ಟರು. ಆ ಹೊತ್ತಿಗೆ ನನ್ನ ಈ ಬೆರಳು ಅದು ಕಿರುಬೆರಳು. ಕಿರುಬೆಟ್ಟು ಕಿರುಬೆಟ್ಟ ಅಲ್ಲ, ಬೆಟ್ಟ. ಈ ಕಿರುಬೆಟ್ಟಿನಲ್ಲಿ ದೊಡ್ಡದಾದಂತಹ ಬೆಟ್ಟ ಗೋವರ್ಧನಗಿರಿ. ಅದರ ಬುಡಕ್ಕೆ ಕೈ ಹಾಕಿ ಅದರ ಸಣ್ಣನ್ನು ಎಬ್ಬಿಸಿ ಒಂದು ಬೆರಳಿನಲ್ಲಿ ಎತ್ತಿ ಹಿಡಿದೆ, ಕೊಡೆಯ ಹಾಗೆ. ಅದ್ಭುತ. ಆ ಕಾಲಕ್ಕೆ ಯಾದವರು ಗೋವುಗಳು ಎಲ್ಲರದರ ಬುಡದಲ್ಲಿ ಆಶ್ರಯ ಪಡೆದು ಒಂದು ದಿವಸ ಅಲ್ಲ ಮತ್ತೆ 7 ದಿವಸಗಳವರೆಗೂ ಮುಸಲಧಾರೆಯ ಮಳೆಯನ್ನು ಸುರಿಸಿದಂತಹ ದೇವೇಂದ್ರ ಕಂಗೆಟ್ಟ ಸೋತೇ ಹೋದ. ಬಹುಶಃ ಮೇಲೆ ನೀರ ಮುಗಿಯಿತು ಅಂತ ಕಾಣ್ತದೆ. ಆ ಕಾಲಕ್ಕೆ ಕೆಳಗಿಳಿದು ಬಂದವನೇ ನನಗೆ ಶರಣು ಬಂದು ದೇವಲೋಕದಿಂದ ರಕ್ತಖಚಿತವಾದಂತಹ ಸಿಂಹಾಸನವನ್ನು ತರಿಸಿ ಅದರಲ್ಲಿ ನನ್ನನ್ನು ಕುಳ್ಳಿರಿಸಿ ಕಾಮಧೇನುವಿನ ಹಾಲಿನಿಂದಲೇ ಅಭಿಷೇಕವನ್ನು ಮಾಡಿ ಗೋವಿಂದರಾಜ ಪಟ್ಟಾಭಿಷೇಕ ಗೋವಿಂದ ಹರಿ ಗೋವಿಂದ ಅಂತ ಕೊಂಡಾಡಿದ. 3 ಲೋಕಾಧೀಶನಾದಂತಹ ದೇವೇಂದ್ರ ನನ್ನನ್ನು ಹಾಡಿ ಹೊಗಳಿದಂತಹ ಕಥೆಯದು ನನ್ನ ವೀರಗಾಥೆ. ನೀನು ಅಷ್ಟು ಮಾಡುವಾಗ ದೇವೇಂದ್ರ ಅಷ್ಟು ಮಾಡದಿದ್ರೆ ಅವನಿಗೆ ಬೆಲೆ ಉಂಟು. ವೀರಗಾಥೆ ನಾನು ಹೇಳಿದ್ದು. ನಾನು ಮೇರುಗಿರಿಗೂ ಅಂಜುವನಲ್ಲ, ಗೊತ್ತಾಯ್ತು? ಕಾಲ ಪ್ರತಿಭೆ ಅಂತ ಅದಕ್ಕೆ ಹೆಸರು. ನಿನಗೊಂದು ಸಣ್ಣ ಕಾಲ ಪ್ರತಿಭೆಯನ್ನು ದೇವೇಂದ್ರ ಗುರುತಿಸಿದ್ದಾನೆ. ನಿನಗೊಂದು ಸಣ್ಣ ಗಿರಿ ಎತ್ತಲಿಕ್ಕೆ ಸಾಧ್ಯ ಉಂಟಾನ? ಒಂದು ಸಣ್ಣ ಗಿರಿ ಎತ್ತಲಿಕ್ಕೆ ಸಾಧ್ಯ ಉಂಟಾನ? ನನ್ನ ಕಥೆ ಕೇಳ್ತೀಯ ನೀನು? ಶರದಿಗೆ ಶಾರದಿಗೆ ರಜತೋದ್ರಿಯನು ಬಂಧನ ಗೈಯುತ್ತೀರೆ ರಜತೋದ್ರಿಯನು
ಶರದಿಯನು ಬಂಧನ ಗೈಯುತ್ತೀರೆ ರಾಜ ತಾತ್ಯನು ಧರೆಯಿಂದ ನೆಗಹೆ ಧರೆಯಿಂದ ನೆಗಹೆ ಬರ್ಗನು ಬಂತು ಬರ್ಗನು ಬಂತು എന്നോളു പരമാസഖ്യവാകൈതನು ಬರ್ಗನು ಬಂತು എന്നോളു ಪರಮಾಸಖ್ಯವಾಗೈದನು ಬರ್ಗನು ಬಂದು ಎನ್ನೋಳು ಪರಮಸಖ್ಯವಾಗೈದನು ಶರದಿಗೆ ಸೇತುವನು ಬಂಧನ ಕೈಯುತ್ತೀರೆ ರಜತಾದ್ರಿಯನು ಬಂಧನ ಕೈಯುತ್ತೀರೆ ರಜತಾದ್ರಿಯನು ಕೃಷ್ಣ 5 ವರ್ಷದ ಪ್ರಾಯದಲ್ಲಿ ನೀನು ಮಾಡಿದಂತಹ ಸಾಧನೆಯನ್ನು ಹೇಳಿದೆ. ಗೋವರ್ಧನಗಿರಿಗೂ ಮೇರುಗಿರಿಗೂ ಇರುವಂತಹ ಕೈಲಾಸಗಿರಿಗೂ ಇರುವಂತಹ ವ್ಯತ್ಯಾಸವನ್ನು ನೀನು ಕಂಡುಕೊಳ್ಳಬಲ್ಲೆ ಎನ್ನುವ ಹಾಗೆ ಭಾವಿಸ್ತೇನೆ. ನೀನು ಕೈಲಾಸದ ಕಥೆಯಲ್ಲಿ ಹೇಳಬೇಕು ಸುಮ್ಮನೆ. ಹಿಂದಿನ ಯುಗದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ನಮ್ಮೊಡೆಯ ಕಳೆದುಕೊಂಡಂತಹ ಸೀತೆಯನ್ನು ಪಡೆಯುವುದಕ್ಕಾಗಿ ವಾನರರೆಲ್ಲರೂ ಸೇರಿ ಈ ಖಂಡದಿಂದ ಲಂಕೆಯತ್ತ ಗಮನಿಸುವುದಕ್ಕೆ ಸೇತು ಬಂಧವನ್ನು ಕೈಗೊಂಡೆವು. ಹೌದೌದು ಕೇಳಿದ್ದೇನೆ ಕಥೆ ಸೇತು ಬಂಧನ. 10 ಹಲವು ಕಪಿಗಳು ನಾನಾ ಕಡೆಗೆ ಓಡಿದವು. ತನಗೆ ಕೂಡಿದಂತಹ ಪರ್ವತಗಳನ್ನು ಬಂಡೆಕಲ್ಲುಗಳನ್ನು ತಂದವು. ತಂದು ಒಂದೇ ಸವನೆ ಶರಧಿಗೆ ಹಾಕುತ್ತಲೇ ಹೋದ. ಕುಶಲೇ ಕೇಳ ಈ ಪುಷ್ಯ ಶುದ್ಧದ ದಶಮಿಯಲ್ಲಿ ಪ್ರಾರಂಭವಾಯಿತು. ಸಂಪೂರ್ಣ ತ್ರಯೋದಶಿಗಳಾಯಿತು. ನಿಜ ಕಥೆಗಳಿವೆ. ಅಷ್ಟೇ ಸಾಲದು, ಅಷ್ಟಕ್ಕೂ ತಿಳಿದಿದ್ದರೆ ಸಾಲದು. ಆ ಕಾಲಕ್ಕೆ ಏನು ಮಾಡಿದ್ರು ಸೇತುವೆ ಮುಂದೆ ಸಾಗುತ್ತಾ ಇಲ್ಲ. ಮಂಗಗಳೆಲ್ಲ ತಂದು ತಂದು ಹಾಕಿದ್ರು, ಅದು ಒಟ್ಟು ಹಾಳು ಮಾಡಿದ್ರು, ಪರಿಸರ ಹಾಳು ಮಾಡಿದ್ರು. ಎಷ್ಟು ಮರ, ಎಷ್ಟು ಗುಡ್ಡೆ. ಹಾಗಿದ್ರೆ ಸೇತು ಬಂಧನವನ್ನು ಮಾಡುತ್ತಿದ್ದವನು ಯಾರು? ಯಾರು? ನೀಲನೆಂಬ ವಾನರ. ನಳ ನಳ ನಳನೆಂಬ ವಾನರ ಜೊತೆಯಲ್ಲಿ ನೀಲನೂ ಇದ್ದ. ಮತ್ತು ಕೆಲವರಿದ್ದರೆ ಅವರಿಗೆ ಸಹಾಯಿಗಳಾಗಿ ಜೈ ಶ್ರೀರಾಮಚಂದ್ರ ಎನ್ನುವ ಹಾಗೆ ಹೇಳುವುದು, ಆ ಬಂಡೆ ಕಲ್ಲನ್ನು ಪರ್ವತವನ್ನು ಸಮುದ್ರಕ್ಕೆ ಇಳಿಸುವುದು. ಆ ಮೂಲಕವಾಗಿ ಅದು ಮುಳುಗಲಿಲ್ಲ ಅಂತ ಮುಂದುವರಿಯಿಲ್ಲ. ಅದು ಮುಳುಗಲಿಕ್ಕಿಲ್ಲ. ಅವನಿಗೆ ಒಂದು ವರ ಅದು ನಳನಿಗೆ. ಹೌದು. ಆ ಪ್ರಕಾರವಾಗಿ ನಿಜವಾಗಿ ವರ ಅಲ್ಲ, ಶಾಪ ಅವನಿಗೆ ಕೊಟ್ಟದ್ದು. ಅದರದ್ದು ವರವಾಗಿ ಪರಿಣಮಿಸಿ ಹೇಗೆ ಇರಲಿ ಅನುಕೂಲವೇ ಆಯಿತು. ಆದರೂ ಸೇತುವನ್ನು ಮುಂದುವರಿಯುವುದು ಕಾಣುತ್ತಾ ಇಲ್ಲ. ನಳ ನನ್ನ ಮುಖವನ್ನು ನೋಡಿದ. ಅರ್ಥವಾಯಿತು ನನಗೆ. ಮಹತ್ ಸಾಧನೆಯನ್ನು ಎಲ್ಲರೂ ಕೆಲಸ ಮಾಡ್ತಾರೆ, ನೀನು ಸುಮ್ಮನೆ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತುಕೊಳ್ಳುವುದು. ಅದನ್ನು ಮುಖ ನೋಡಿದಲ್ವಾ? ನೀನು ಬದಿಯಲ್ಲಿ ಕುಳಿತುಕೊಂಡಿದ್ದೀವಿ. ಹೌದು, ನಿಜವಾಗಿ ಹೌದು. ಅದೆಲ್ಲರೂ ದುಡಿಯುವಾಗ ನೀನು ದುಡಿಯುತ್ತಿದ್ರೆ ಹೇಗೆ? ನಿರ್ದೇಶಕ ದುಡಿಯುವ ಹಾಗಿಲ್ಲ. ನಮಗೆ ಏನು ನಿರ್ದೇಶನ ನಡೆಯುತ್ತದೆ ಅದನ್ನು ಮುಂದುವರಿಸುತ್ತಲೇ ಹೋದವರು. ನಳ ನೋಡಿದನೋ ಕೂಡಲೇ ಕಾರ್ಯೋನ್ಮುಖನಾದೆ. ಉತ್ತರದ ದೆಸೆಗೆ ಹಾರಿದೆ. ಹಾರಿದು ಮಾತ್ರ ಎಂತದ್ದು ಅಲ್ಲ, ಸುಮ್ಮನೆ ಹಾರಿದು ಮಾತ್ರ ಅಲ್ಲ, ಸುಮ್ಮಗೆ ಅಲ್ಲ, ಕಾರ್ಯ ಉಂಟು. ನೋಡಿದರೆ ಕೈಲಾಸಗಿರಿ ಪ್ರಭು ಪರಮೇಶ್ವರನು ಹೋದನ ಅಡರಾಡಿಗೆ ಕೈಗಳನ್ನು ಹಾಕಿ ಎತ್ತಿದೆ. ಹೇಗಲೆತ್ತರಕ್ಕೆ ಎತ್ತುವಾಗಲೇ ಭಕ್ತನು ನನ್ನೆಡೆಗೆ ಬಂದ. ಪರಮೇಶ್ವರ ಹೌದು ಎನ್ನೋಳು ಪರಮಸಖ್ಯವಾಗ ಇದ್ದರು. ರಾವಣೊಮ್ಮೆ ಕೈ ಹಾಕಿದನಂತೆ. ಪರಮೇಶ್ವರ ದೇವರು ಅಲ್ಲಿ ಈಗ ಅದು ಕೈ ಸಿಲುಕಿಕೊಂಡು ವಿಲವಿಲನ್ನ ಒದ್ದಾಡಿದ ಅಂತ ಕಥೆ ಕೇಳಿದ. ಅವನಿಗಿಂತಲೂ ಬಲಯುತ ಜಾಂಬವ ಎನ್ನುವುದನ್ನು ಬೇರೆ ಹೇಳಬೇಕಾಗಿಲ್ಲವಲ್ಲ. ಪರಮೇಶ್ವರ ದೇವರು ಮತ್ತೆ ಹೇಳಿದ್ರೆ ಬೇಡ ಅಂತ. ಹೌದು, ರಾಮ ಬೇರೆಯಲ್ಲ, ಈಶನಾದ ನಾನು ಬೇರೆಯಲ್ಲ. ಇದು ಕುಲಾಚಲಗಳು ಎನ್ನುವ ಹಾಗೆ ಕರೆಯಲ್ಪಟ್ಟಿವೆ ಕೈಲಾಸಗಿರಿ. ಆದ ಕಾರಣ ಇದನ್ನು ಇಲ್ಲೇ ಬಿಡು, ಉಳಿದವುಗಳನ್ನು ಕೊಂಡು ಹೋಗು. ಹರನ ನಿರ್ದೇಶನವಾದದ್ದೇ ತಡ. 10 ಹಲವು
ಪರ್ವತಗಳನ್ನು ಹೆಗಲ ಮೇಲೆ, ತಲೆಯ ಮೇಲೆ, ಕಂಕುಳಗಳಲ್ಲಿ, ಬಾಹುಗಳಲ್ಲಿ, ತೊಡೆಗಳಲ್ಲಿ, ಕಾಲುಗಳಲ್ಲಿ ತಂದಾಡುತ್ತಾ ತಂದು ಹಾಕಿದೆ. ಇಂತಹ ಮಹತ್ ಸಾಧನೆ ಮಾಡಿದ ನನ್ನ ಮುಂದೆ ನೀನು ಗೋವರ್ಧನಗಿರಿ ಆ ಸಣ್ಣ ಬೆಟ್ಟ ಸಗಣಿ ಮುದ್ದೆಯನ್ನು ಹೊತ್ತುವ ಕಥೆ ಹೇಳಿದ್ರೆ ಬಾರಿಸಿ ಕೂತಿದ್ರೆ ರಕ್ತ ಕಾರಬೇಕು ನೀನು. ನೋಡುವನ ಅರರೆ ಎನ್ನೊಳಿಟ್ಟು ಚಲದಿ ದುರವಗೈದರಿಲ್ಲ ಅರರೆ ಎನ್ನೊಳಿಟ್ಟು ಚಲದಿ ದುರವಗೈದರಿಲ್ಲ ವಿಶ್ವಂಬರೆಯ ಸೃಜಿಸಿದಂತ ಮಹಾಪುರುಷ ನೀನೆಲ ಸ್ಥಿರಜರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೊಳಿರುವುದೆಂದೇ ತಿಳಿದೆ ಅರರೆಯನ್ನು ಲಿಟ್ಟು ಜಲರಿ ದುರವಗೈದರಿಲ್ಲ ಅಯ್ಯ ಮಹಾನುಭಾವನೆ, ಓ ಶಕ್ತಿಯುತನೇ, ನಿನ್ನ ಬಾಹುಗಳಿಂದ ಪ್ರಹರಿಸಿದಂತಹ ರೀತಿ ನನ್ನನ್ನು ನಿಬ್ಬೆರಗನ್ನಾಗಿಸಿದೆ. ಇಷ್ಟರವರೆಗೆ ನನ್ನಲ್ಲಿ ಹೋರಾಡಿ ಗೆದ್ದವರು ಯಾರೂ ಇಲ್ಲ. ಯಾರಲ್ಲಿಯೂ ಸೋಲದೇ ಇದ್ದಂತಹ ಈ ಜಾಂಬವಂತ ಇಂದು ನಿನ್ನೊಡನೆ ಸಮರದಲ್ಲಿ ಸೋಲಬೇಕು ಅಂತಿದ್ರೆ ನೀನು ರಾಮನೇ ಅಲ್ಲ, ರಾಮನಿಗಿಂತ ಹಿಂದಿನ ಮೂಲ ಪುರುಷನೇ, ವಿಶ್ವಂಬರನೇ, ಸಕಲ ಚರಾಚರ ವಸ್ತುಗಳ ಅಧಿಪನೇ ಅಲ್ಲ, ಎಲ್ಲ ಪೂರ್ಣವು ಅಡಕವಾಗಿರುವಂತಹ ನೀನೇ ಪೂರ್ಣನೇ. ಯಾಕೆ ಹೀಗೆ ಮಾಡಿದೆ? ನನ್ನ ಮೇಲೆ ಯಾಕೆ ಪ್ರಹಾರವನ್ನು ನೀಡಿದೆ? ನೀನಾರು ಎನ್ನುವುದನ್ನು ಸತ್ಯವಾಗಿ ಅರುಹು ಸ್ವಾಮಿ. ಕರುಣಗಳು ಕ್ಷಮೆಯಾದ್ದು ವೇಗದಿ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ ಪರಿಕಿಸುತ್ತ ಜಾಂಬವನು ನೇತ್ರದಿ ಸುರಿಸುತ್ತ ಆನಂದಾಡುವನು. ತರತರಿಸಿ ಭಕ್ತಡಿಗಳಿಗೆ ರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮದಶಾಸ್ಯ ವಿಮರ್ಧನ ಜಯ ಜಯ ರಾಮದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಾಮ ಬಾಂಬಾಯಿ ಗುಣಕರ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ಜಯ 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 ಜಯ. ಓ ದಶರಥ ನಂದನ, ಓ ಸೀತಾಪತೆ, ಓ ದಶಾಸ್ಯ ಮರ್ದನನೇ, ಕೋದಂಡಪಾಣಿಯೇ, ಅರ್ಥವಾಯಿತು ಸ್ವಾಮಿ, ಅರ್ಥವಾಯಿತು. ನಾನು ಯಾರನ್ನು ಕಾಣಬೇಕೆನ್ನುವ ಹಾಗೆ ಹಂಬಲಿಸುತ್ತಿದ್ದೇನೋ ಅಂತಹ ರಾಮದೇವರೇ ನನಗೆ ಸಾಕ್ಷಾತ್ಕಾರಗೊಂಡಿದ್ದಾರೆ. ಜಯ ಜಯ ಶ್ರೀರಾಮಚಂದ್ರ. ಇದು ಆಡಿತು ಮಾಡಿ
ಶರಣಗೆ ಅವತರಿಸು ನಿಂದಕ್ಕೆ ಒರೆದಿಯೇ ನನ್ನ ಕರಿಸು ದರ್ಶನವೀಯುವೆ ಮುಂದಿನ ಯುಗಗಳು ಇದು ನೀರಾವರೆಗೆ ಮರೆತಿಹೆ ಕರುಣಿದು ರಕ್ತವನು ಬಂದಿಹೆ ಬಲಿಗೆ ಕೀರ್ತಿಯನು ತೆರಳುವೆ ನಾನಿನ ಲಾಕ್ಷಣ ಜಾಂಬವ ಹರಿಪದ ಕವಿ ನಮಿಸುತ್ತಲಿದ್ದರು ಶರಣನೇ ಅವತರಿಸು ಶ್ರೇಷ್ಠ ಜಾಂಬವರೇ, ಅವಧರಿಸಬೇಕು ಅವಧರಿಸಬೇಕು. ಕಳೆದ ಯುಗದಲ್ಲಿ ರಾಮಾಭಿಧಾನದಿಂದ ಕಾಣಿಸಿಕೊಂಡಂತಹ ನಾನು ಅವತಾರದ ಉದ್ದೇಶವನ್ನು ಪೂರೈಸಿ ಪರಂಧಾಮವನ್ನು ಇದ್ದಂತಹ ಕಾಲಕ್ಕೆ ಸರಯೂ ನದಿ ತೀರದಲ್ಲಿ ನೀವು ಹನುಮಂತ ಮೈಂದ ತಿಳಿದರೆ ಮೊದಲಾದವು ನನ್ನಲ್ಲಿ ಕಾಡಿ ಬೇಡಿದ್ದೀರಿ, ನಮ್ಮನ್ನು ಜೊತೆಗೆ ಕರೆದೊಯ್ಯಬೇಕು ಎಂಬ ಹಾಗೆ. ಆ ಕಾಲಕ್ಕೆ ನಾನೇ ಭರವಸೆ ನೀಡಿದ್ದೆ, ರಾಮನಾಮ ಪ್ರತಿಪಾದಕರಾಗಿ ಲೋಕದಲ್ಲಿ ನೀವು ಉಳಿಯಲೇಬೇಕು ಎಂಬ ಹಾಗೆ. ನಿನ್ನನ್ನು ಯಾವಾಗ ಕಾಣುವುದು ಅಂತ ನೀವು ಹಂಬಲಿಸಿದ್ರಲ್ಲ, ಆ ಹೊತ್ತಿಗೆ ನಾನು ಭರವಸೆ ನೀಡಿದ್ದೆ, ಯುಗ ಯುಗದಲ್ಲಿಯೂ ನನ್ನನ್ನು ಕಾಣುವಂತ ನನ್ನ ದರ್ಶನ ಭಾಗ್ಯವನ್ನು ಒದಗಿಸಿಕೊಡ್ತೇನೆ ಎಂಬ ಹಾಗೆ. ಹಾಗಾಗಿ ಹಿಂದೆ ಆಡಿದಂತಹ ನುಡಿಯನ್ನು ಪಾಲಿಸುವುದಕ್ಕಾಗಿ ಈಡೇರಿಸುವುದಕ್ಕಾಗಿ ಇದೋ ಈ ಕಾಲಕ್ಕೆ ರಾಮರೂಪದಿಂದ ಪ್ರಕಟನಾಗಿದ್ದೀನಿ. ಸಂತೋಷವಾಯಿತಲ್ಲ? ಅದಕ್ಕಿಂತಲೂ ಮುಖ್ಯವಾಗಿ ಇದು ದ್ವಾಪರ ಯುಗ. ನಾನೀಗ ರಾಮನಲ್ಲ, ನಾನೀಗ ಕೃಷ್ಣನಾಗಿದ್ದೇನೆ. ಧರೆಯ ಧರ್ಮವನ್ನು ಉತ್ತರಿಸುವುದಕ್ಕಾಗಿ ಕೃಷ್ಣಾಭಿಧಾನದಿಂದ ಕಾಣಿಸಿಕೊಂಡಿದ್ದೇನೆ. ಇಲ್ಲಿವರೆಗೂ ಆಗಮಿಸಬೇಕು ಅಂತಾದ್ರೆ ಒಂದೇ ಉದ್ದೇಶವಲ್ಲ, ಎರಡೆರಡು ಉದ್ದೇಶಗಳು ಇದೆ. ನಾನು ಈ ಮೊದಲೇ ಹೇಳಿದನಲ್ಲ, ಅಪವಾದ ಬಂದಿದೆ ಅಂತ. ನಿಮಗೆ ನಾನು ರಾಮನಾಗಿಯೂ ಕಾಣಿಸಬೇಕು, ನನಗೆ ಒಂದು ಅಪವಾದವನ್ನು ತೊಡೆಯಬೇಕು. ಮಣಿಯ ನೆವನದಿಂದ ನಾನು ಅಪರಾಧಿಯಾಗಿದ್ದೇನೆ, ಅಪವಾದಕ್ಕೆ ಈಡಾಗಿದ್ದೇನೆ. ಹಾಗಾಗಿ ಆ ರತ್ನವನ್ನು ಸ್ಯಮಂತಕ ಅಂತ ಹೆಸರದಕ್ಕೆ ಸೂರ್ಯಪ್ರದತ್ತವಾದ ಆ ಸ್ಯಮಂತಕ ರತ್ನವನ್ನು ಕರುಣಿಸು ರತ್ನವನ್ನು ಅದನ್ನು ಕೊಂಡೊಯ್ದು ನಾನು ತಪ್ಪು ಮಾಡಿಲ್ಲ, ನಾನು ಅಪರಾಧಿ ಅಲ್ಲ, ನಾನು ಶುದ್ಧ ಚಾರಿತ್ರನಿದ್ದೇನೆ ಎಂಬ ಹಾಗೆ ನಾಡಿನಲ್ಲಿ ಸಾರಬೇಕಾಗಿದೆ. ಅದಕ್ಕಾಗಿ ಆ ಮಣಿಯನ್ನು ಕೊಡುವೆಯೋ? ಆದಿದೇವರ ದೇವ ನಿನ್ನೊಡನೆ ಮುಳಿದು ಕಾದಿದ ಪರಾದ ಪರಿಹಾರಕ್ಕೆ ನಯಸುದೆಯ ಮೋದದಿಂದೀಯುವೆನು ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪು ದರ್ಶನದಿಂದ ಧನ್ಯತಾನಂದನು ದರ್ಶಿದವಂಗಾತ್ಮಜೇಯ ಮಣಿ ಸಹಿತಲರ್ಪಿಸಲು ಖೇದಬಡದಿರು ಸುಖದಿ ಬಾಳೆನು ಶ್ರೀ ಹರಿ ಪರಟು ಗುಹೆಯ ವೇಗದಿ ಆದಿದೇವರ ದೇವ ನಿನ್ನೊಡನೆ ಮುಳಿದು ಗಾದಿದ ಪರಾದ ಪರಿಹಾರಕ್ಕೆ ನಯ ಸುತೆಯ ಮೋದದಿಂದಿಯುವೆನು ನಾನು ಮಾಡಿದಂತಹ ತಪ್ಪಿನ ಪರಿಹಾರಕ್ಕಾಗಿ ಕಾದಿದ ಅಪರಾಧಕ್ಕೆ ಮಣಿಯನ್ನೂ ನಿನಗಿವೆ, ಹಾಗೆಯೇ ಈ ಹುಡುಗಿಯನ್ನೂ ನಿನಗಿವೆ. ನಿಮಗೆ ಆಮೇಲೆ ಮದುವೆ ಆದದ್ದು ಹೇಗೆ? ಕಳೆದ ಯುಗದಲ್ಲಿ ಮದುವೆಯಾದದ್ದಲ್ಲ ಸ್ವಾಮಿ, ಅನಾಥವಾಗಿ ಸಿಕ್ಕಿದಂತಹ ಶಿಶುವನ್ನು ತಂದು ನಾನು ಸಲಹಿದ್ದೇನೆ. ಆ ಪ್ರಕಾರವಾಗಿ ಬೆಳೆದು ದೊಡ್ಡವಳನ್ನಾಗಿಸಿದ್ದೇನೆ. ಇವಳನ್ನು ಕೈ ಹಿಡಿದು ಇವಳಿಗೆ ಜಾಂಬವಂತನ ಮಗಳು ಜಾಂಬವಂತಿ ಜಾಂಬವತಿ ಅಂತ ಇವಳಿಗೆ ಹೆಸರು. ಇವಳನ್ನು ಮದುವೆಯಾಗಬೇಕು, ಕರಗ್ರಹಣ ಮಾಡಬೇಕು. ಕರಗ್ರಹಣ ಮಾಡುದು ನನಗೆ ರಾಮನಾಗಿ ಸ್ವೀಕರಿಸಲಿಕ್ಕೆ ಆಗುದಿಲ್ಲ, ಏಕಪತ್ನಿ ವ್ರತಸ್ಥನಲ್ಲ. ಮತ್ತೆ ಕೃಷ್ಣನಾದ್ರೆ ಆಗ್ತದೆ. ಬಿಲ್ಲು ಕೆಳಗಿಡ್ತೇನೆ.
ಈಗ ಎಷ್ಟು ಬೇಕಾದ್ರೂ ಆಗಿದ್ದಾನೆ. ದೇವರುವೆ ಮತ್ತೊಬ್ಬ ಹುಡುಗ ಇದ್ದ ತೊಟ್ಟಿಲಿನಲ್ಲಿ ಯಾವಾಗ ಪ್ರವೀರ, ಅವ ಇನ್ನೊಬ್ಬ ಹುಡುಗ ಕಾಡಿನಲ್ಲೇ ಸಿಕ್ಕಿತ್ತು. ಮದುವೆ ಹೀಗೆ ಆದಿತ್ತು ಅಲ್ಲ ವಿಜೃಂಭಣೆಯಲ್ಲಿ ಊರಿನಲ್ಲಿ ಮಾಡುದ? ನಿಮಗೆ ಬೇಕಾದ ಹಾಗೆ. ನಾನು ಕರಡಿ ಅರಮನೆಗೆ ಬರುವುದಿಲ್ಲ, ಬರಬಾರ್ದು. ಏನಿಲ್ಲ, ಹಾಗೇನಿಲ್ಲ. ಇಲ್ಲ, ಹಾಗಿದ್ರೆ ನೀವು ಹೇಳಿದಂತಹ ಸಮಯಕ್ಕೆ ಆ ವಿಜೃಂಭಣೆಯಿಂದ ಮದುವೆ ಇಲ್ಲಿ ಒಪ್ಪಿಸಲಿಲ್ಲ. ಹುಡುಗಿಯನ್ನು ಎತ್ತಿ ಕೈಗೆ ಮನೆಯಲ್ಲಿತ್ತು ಮಗಳನ್ನು ಇಟ್ಟಿದ್ದೇನೆ. ಅಪರಾಧಕ್ಕೆ ಕ್ಷಮೆಯಾಚಿಸ್ತೇನೆ, ಉತ್ತರಿಸಬೇಕು. ಯುಗಾಂತ್ಯದವರೆಗೂ ನೀವೆಲ್ಲರೂ ಉಳಿದು ರಾಮನಾಮಂತಾದಂತ ಪ್ರತಿಪಾದಕರಾಗಿ ಕಾಲವನ್ನು ಕಳೆಯಿರಿ. ಆಮೇಲೆ ಕೈವಲ್ಯ ಪದವಿಯನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಈ ಕ್ಷಣವೇ ಇವಳೊಂದಿಗೆ ದ್ವಾರಾವಧಿ ಪ್ರವೇಶ ಮಾಡ್ತೇನೆ.